विघ्नेशाय सरस्वत्यै पार्वत्यै गुरवे नमः। विघ्नेशाय सरस्वत्यै पार्वत्यै गुरवे नमः। दक्षिणामूर्तिदेवानां सकलकार्यविजयी भव। दक्षिणामूर्तिदेवानां सकलकार्यविजयी भव। दक्षिणामूर्तिदेवानां सकलकार्यविजयी भव। ಮುದದಿಂದ ನಿನ್ನ ಮುದದಿಂದ ನಿನ್ನ ಕೊಂಡಾಡುವೆನು ಅನವರತ ಕೊಂಡಾಡುವೆನು ಅನವರತ ಮದವೋರ ವಿಘ್ನೇಶ ದೇವಾ ಜಗದೀಶ ಮದವೂರ ವಿಘ್ನೇಶ ದೇವಾ ಜಗದೀಶ ಮುದದಿಂದ ನಿನ್ನ ತೈಯ ತಾತ ತಾತಯ್ಯ ತಾತ ತೈಯ ತಾತ ತಾತಯ್ಯ ತಾತ ಇಂದಿರೆಗೆ ತಲೆಬಾಗಿ ಇಂದಿರೆಗೆ ತಲೆಬಾಗಿ ಪರಮಾನಂದ ಭಕ್ತಿಯೊಳ ಜನ ಧ್ಯಾನಿಸಿ ಇಂದಿರೆಗೆ ತಲೆಬಾಗಿ ಇಂದಿರೆಗೆ ತಲೆಬಾಗಿ ಪರಮಾನಂದ ಭಕ್ತಿಯೊಳ ಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾದ್ಯಮರರಿಂಗೆರಗಿ ನಾಂದಿಯುಳುವರ ವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ನಾಂದಿಯುಳುವರ ವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳ ಸಂದಣಿಗೆ ಬಲ ಬಂದು ಪೇಳುವೆ ನೀ ಕಥಾನಕವಾ ಕವಿಗಳ ಸಂದಣಿಗೆ ಬಲ ಬಂದು ಪೇಳುವೆ ನೀ ಕಥಾಮೃತವಾ ತೈ ತೈ ತತ್ತಿನ ದೇ ತತ್ತಿನ ತಾತೈ ತತ್ತಿನ ದೇ ತತ್ತಿನ ತೈ ದೇಂ ದೇಂ ತತ್ತಿನ ದೇಂ ದೇಂ ತತ್ತಿನ ದೇಂ
ಹಾ ವರ್ತಮಾನ ಕಾಲದಲ್ಲಿ ಈ ಚಂಪಕಾ ನಗರವನ್ನು ಹಂಸಧ್ವಜನೆಂಬ ನಾಮಾಂಕಿತದಿಂದ ಪರಿಪಾಲಿಸುತ್ತಾ ಬಂದಿದ್ದೇನೆ. ಹಾ ಪ್ರಭಾಕರನು ತನ್ನ ಪ್ರಶಾಂತವಾದ ಕಿರಣವನ್ನು ಪೃಥ್ವಿಗೆ ಪಸರಿಸುವ ಪ್ರಪ್ರಥಮದಲ್ಲಿ ಇತ್ಯಾದಿ ಕರ್ಮಗಳನ್ನು ಪೂರೈಸಿ ಎಂದಿನಂತೆ ಓಲಗ ಚಾವಡಿಯನ್ನು ಪ್ರವೇಶಿಸಿದ್ದೇನೆ. ಹಾ ನಮ್ಮ ಸಭೆಯನ್ನು ನೋಡುವಾಗ ಮನಸ್ಸಿಗೆ ಮಹಾದಾನಂದ ಆಗುತ್ತಾ ಇದೆ. ಈಗ ತಾನೇ ನಮ್ಮ ಚಾಲಕ ನೋಡುವ ಒಂದು ವಿಷಯವನ್ನು ಅರಿದ್ದಾನೆ. ಹಾ ಕೇಳುವಾಗ ಓ ಮಂತ್ರಿ, ಮಂತ್ರಿಗಳಿರ ಕೇಳಿರೀಗ ಆ ಮಂತ್ರಿಗಳಿರ ಕೇಳಿರೀಗ ಓ ಮಂತ್ರಿಗಳಿರ ಕೇಳಿರೀಗ ಶ್ರೀಕಾಂತನ ಕಾಣುವ ಯೋಗ ಶ್ರೀಕಾಂತನ ಕಾಣುವ ಯೋಗ ಬಂತು ಮತ್ಪುಣ್ಯವ ಏನೆಂಬೆವ ಇಲ್ಲದೆ ಬಂತು ಮತ್ಪುಣ್ಯವ ಏನೆಂಬೆವ ಇಲ್ಲದೆ ಕುಂತಿಸುತನ ದ್ವರದ ಹಯ ತನ್ನಂತೆ ತಾನೆ ಬಂದು ದಿಲ್ಲಿಗೆ ಕುಂತಿಸುತನ ದ್ವರದ ಹಯ ತನ್ನಂತೆ ತಾನೆ ಬಂದು ದಿಲ್ಲಿಗೆ ಮಂತ್ರಿಗಳಿರ ಕೇಳಿರೀಗ ಶ್ರೀಕಾಂತನ ಕಾಣುವ ಯೋಗ ಓ ಮಹಾಜನರೇ, ಮಂತ್ರಿಗಳೇ, ಹೇಳಿದ್ರೆ ಈಗ ತಾನೇ ಚಾಲಕನವರು ಬಂದಂತಹ ಆಡಿದಂತಹ ಮಾತುಗಳನ್ನು ಹಸ್ತಿನಾಪುರದಂತಹ ಅಶ್ವಮೇಧಯಾಗದ ಕುದುರೆ ನಮ್ಮ ಪುರಕ್ಕೆ ಬಂದಿದೆ. ಹಾಗಿದ್ದರೆ ಇದು ನಮ್ಮ ಯೋಗಾನುಯೋಗ ಅನ್ನಬಾರದಕ್ಕೆ? ಯಾಕೆ? ನಾವು ಶ್ರೀಹರಿಯ ಭಕ್ತರು, ನಾವು ಪರಮ ವೈಷ್ಣವರು. ಆ ಶ್ರೀಹರಿಯನ್ನು ಕಾಣಬೇಕೆಂದು ಅದೆಷ್ಟೋ ವರ್ಷಗಳಿಂದ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡಿದ್ದೇವೆ. ಹಾಗಿದ್ದರೆ ಇದು ಯೋಗ ತಾನೇ? ಹಾಗಿದ್ದರೆ ಆ ಶ್ರೀಹರಿಯನ್ನು ಈ ಚಂಪಕಾ ನಗರಕ್ಕೆ ಭರಿಸುವಂತಹ ಪರಿ ಏನು? ಆಲೋಚಿಸುವಾಗ ಛಲಬಲವೇ ಸಮರ್ಥವಾದದ್ದು ಎನ್ನುವಂತಹ ನನ್ನ ಯೋಚನೆ ಸರಿಯಾಗುತ್ತೆ ಎನ್ನುವುದಾಗಿ ನಿಮ್ಮಲ್ಲಿ ನಾನು ಕೇಳುತ್ತಾ ಇದ್ದೇನೆ. ಆ ಅಶ್ವಮೇಧ ಕುದುರೆಯನ್ನು ನಮ್ಮ ಭುಜಬಲ ಪರಾಕ್ರಮದಿಂದ ಕಟ್ಟಿ ಆ ಕುಂತಿಸುತನಾದಂತಹ ಪಾತ್ರದಲ್ಲಿ ಹೋರಾಡಿ ಆತನನ್ನು ಕಾಣುವುದರಿದರೆ ಖಂಡಿತವಾಗಿ ಆ ಶ್ರೀಹರಿ ನಮ್ಮಲ್ಲಿಗೆ ಬರುತ್ತಾನೆ. ಆವಾಗ ಬಂದಾಗ ನಮ್ಮ ಜನ್ಮವು ಪಾವನವಾಗುವುದರಲ್ಲಿ ಯಾವುದೇ ಸಂದೇಹವೇ ಇಲ್ಲ. ಹಾಗಿದ್ದರೆ ಮಂತ್ರಿಗಳೇ, ಇನ್ನು ಸುಮ್ಮನಿರುವುದೇಕೆ? ಚದುರಂಗ ಬಲವು ಸಿದ್ಧವಾಗಲಿ, ಆನೆ ಸೇನೆ ಕಾಲಾಳುಗಳು ಎಲ್ಲವೂ ಸಿದ್ಧವಾಗಲಿ. ನನಗೆ 4 ಜನ ಮಕ್ಕಳು ಹಾಗೊಬ್ಬ ಮಗಳು ಕೂಡ ಇದ್ದಾರೆ. ಮಗನಾದಂತಹ ಸುಧನ್ವನಿಗೆ ಸೇನಾಧಿಪತ್ಯ ಪಟ್ಟವನ್ನು ಕಟ್ಟಲಿದ್ದೇನೆ. ಓ ಮಹಾಜನರೇ, ಕೇಳಿ, ಇದು ನಮ್ಮ ಭವಿಷ್ಯದ ಪ್ರಶ್ನೆ. ಶ್ರೀಹರಿಯನ್ನು ಕಾಣಬೇಕೆನ್ನುವುದಾದರೆ ನಾವು ಹೋರಾಡಿ ಆ ಪಾತ್ರವನ್ನು ಗಾರುಗೆಡಬೇಕು. ಆದ್ದರಿಂದ ಎಲ್ಲರೂ ಯುದ್ಧಕ್ಕೆ ಸನ್ನದ್ಧರಾಗಿ, ಒಂದು ವೇಳೆ ಯುದ್ಧದಿಂದ ಹಿಂದೆಳಿದರೆ ಅಂತಾದ್ರೆ ರಾಜ್ಯ ಶಾಸನದಲ್ಲಿ ಬರುವಂತಹ ಶಿಕ್ಷೆಗೆ ಗುರಿಯಾಗುತ್ತಿದ್ದೀರಿ. ಹಾಗಿದ್ದರೆ ನಮ್ಮ ಸೇನಾ ಸಿದ್ಧವಾಗಲಿ, ಯುದ್ಧವು ಘೋಷಣೆಯಾಗಲಿ. ನಮ್ಮ ಮಕ್ಕಳಿಗೆ ಕರೆಯನ್ನು ಕಳಿಸುತ್ತೇನೆ.
ಯಾಕೆ ನಶ್ವರವಾದಂತಹ ಈ ಬದುಕು, ಬದುಕಿನ ಕೊನೆಯಲ್ಲಿ ಸಾರ್ಥಕತೆಯನ್ನ ಕಾಣಬೇಕೆನ್ನುವ ಹಾಗೆ ಆಸೆಯನ್ನು ಹೊತ್ತವರು ನಾವಿದ್ದೇವೆ. ಬಂತಲ್ಲ ಒಂದು ಅವಕಾಶ, ಪಾಂಡವರ ಅಶ್ವಮೇಧದ ತುರಾಗ, ತಂದೆಯ ಆಸೆ ಹರಿದರ್ಶನವನ್ನ ಮಾಡಬೇಕು ಎನ್ನುವುದಾಗಿ ಕುದುರೆ ರಕ್ಷಣೆಗೆ ಬಂದವ ಮತ್ಯಾರು? ಆ ಸುಧನ್ವ, ಅರ್ಥಾತ್ ಗಾಂಡೀವಧಾರಿ ಅರ್ಜುನ. ಆ ಸುಧನ್ವನೊಂದಿಗೆ ಈ ಸುಧನ್ವನ ಹೋರಾಟವೆನ್ನದಾಗಬೇಕೆನ್ನುವುದಾಗಿ ನಿಶ್ಚಯವಾಯಿತು. ಅವಕಾಶವೆನ್ನುವುದು ಈ ಸುಧನ್ವನ ಪಾಲಿಗೆ ದೊರಕಿ ಬಂತಲ್ಲ, ಕೇಳಿದಾಗ ಸಂತೋಷವಾಯಿತು. ತಂದೆಯ ಆಜ್ಞೆಯನ್ನು ಹೊತ್ತೆ ದೇವರಿಗೆ ಬೇಕಾಗಿರುವ ಕಾರ್ಯಗಳನ್ನ ಮಾಡಿದೆ, ತುಳಸಿ ಮಾಲೆಯನ್ನ ಧರಿಸಿದಂತಾಯ್ತು. ಹಾಗಂತ ರಣಕ್ಷೇತ್ರಕ್ಕೆ ಹೊರಡುವ ಸಿದ್ಧತೆಯಲ್ಲಿ ನಾನಿರುವಂತಹ ಸಂದರ್ಭದಲ್ಲಿ ತಾಯಿಯ ಬಳಿಗೆ ಹೋದೆ. ತಾಯಿಯ ಆಶೀರ್ವಾದವೆನ್ನದು ಮಕ್ಕಳಿಗೆ ಅದು ಶ್ರೀರಕ್ಷಿಯಾಗಿ ಪರಿಣಮಿಸುತ್ತದೆ. ತಾಯಿಯ ಆಶೀರ್ವಾದವನ್ನು ಪಡೆದಿದ್ದೇನೆ. ನರನೆ ಗಂಜದ ಯುದ್ಧವನ್ನು ಮಾಡುವ ಮಗು ಎನ್ನುವುದಾಗಿ ಹೇಳಿದ್ದಾಳೆ. ತಾಯಿಯ ಆಶೀರ್ವಾದವನ್ನು ಪಡೆದು ಮುಂದಕ್ಕೆ ಹೋಗಬೇಕು ಅನ್ನೋದಲ್ಲಿ ಅದಾರು ಈ ಕಡೆ ಬರ್ತಿರೋದು. ಅವನೀಶ ಕೇಳು ಸುಧನ್ವನ ಸೋದರಿ, ಅವನೀಶ ಕೇಳು ಸುಧನ್ವನ ಸೋದರಿ, ಕುವಲೆ ಎಂಬವಳಾಸ ಮಯ ಅಗ್ರಭವನೋಳಿಂತೆಂದಳ್ ಆ ತರಳೆ. ನವಗಂಧಾಕ್ಷತೆ ವಿಳ್ಯವನು ಕೊಂಡು ಬರುತ್ತಾ ಯಾವುದನ್ನ ನೋಡ್ತಾ ಇದ್ದೇನೆ ಎನ್ನುವ ಹಾಗೆ ಆಶ್ಚರ್ಯವಾಗ್ತಾ ಉಂಟಣ್ಣ. ಆಶ್ಚರ್ಯ? ಹೌದಣ್ಣ. ಏನು ತಂಗಿ? ಸಂಪದಾವತಿ ನಮ್ಮ ನಾಡಿನಲ್ಲಿ ಸಂಭ್ರಮವೋ ಸಂಭ್ರಮ, ಸಡಗರವೋ ಸಡಗರ. ಪ್ರತಿಯೊಬ್ಬರ ಮನೆಯಲ್ಲೂ ಹಬ್ಬದ ವಾತಾವರಣ. ಯಾಕೆ ಯಾಕೆ ಎನ್ನುವಾಗಿ ನನ್ನನ್ನೇ ತರ್ಕಿಸುವಂತ ಹೊತ್ತಿಗೆ ಹೋಗಿ ಅಮ್ಮನಲ್ಲಿ ಕೇಳಿದೆ. ಹೌದಪ್ಪ, ಸಿಗ್ಬೇಕಲ್ಲ. ಸಿಕ್ಕಿದ್ದು ಗೊತ್ತಾಯ್ತು. ಮತ್ತೆ ಪಾಂಡವಿಯಾದಂತಹ ಆ ಗಾಂಡೀವಿಯೊಡನೆ ನನ್ನ ಅಣ್ಣ ಸೆಣಸಾಡುವುದಕ್ಕಾಗಿ ಹೊರಟು ನಿಂತಿದ್ದಾನೆ ಎನ್ನುವ ಹಾಗೆ ಎನ್ನುವ ವಿಚಾರ ತಿಳಿದದ್ದೇ ತಡ ನಾನು ಮನೆ ಬಿಟ್ಟೆ. ಮನೆ ಬಿಟ್ಟದ್ದು ನಿನಗೆ ಹೆದರಿಕೆ ಯಾಕಣ್ಣ? ಮನೆ ಬಿಟ್ಟದ್ದು ಯಾಕೆ? ಹೊರಟಿದ್ದಾದ್ರೆ ಎಲ್ಲಿಗೆ? ದೂರ ಹೋಗ್ತೇನೆ. ಯಾರು? ನೀನು. ನನಗೆ ಆಗುದಿಲ್ಲ ಅಂತ ಮಾಡುವುದಾ? ಆಗುದಿಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನೀವು ಛಾತ್ರಿ ಅಲ್ವಾ? ಹೆಣ್ಣಾಗಿ ಹುಟ್ಟಿದ್ದೇನೆ, ನಿನ್ನಾಗಿ ಗಂಡ ಆಗಿದ್ರೆ ಒಂದು ಕೈ ನೋಡ್ತಾ ಇದ್ದೆ. ನಾನು ಬಿಲ್ಲುಗಳ ಕೈಗೆ ಕೊಡ್ತಾ ಇದ್ದೆ ಅಲ್ವಾ? ಅದು ಈಗ ಹೊರಟದ್ದು ನೇರವಾಗಿ ನನ್ನ ದೇವಸ್ಥಾನಕ್ಕೆ ಹೊರಟದ್ದು. ದೇವಸ್ಥಾನಕ್ಕೆ ಯಾಕೆ? ನಿನ್ನ ಹೆಸರಿನಲ್ಲಿ ದೇವರಿಗೆ ಒಂದು ಪೂಜೆಯನ್ನ ಗೈದು ಇಲ್ಲಿವರೆಗೆ ಓಡೋಡಿ ಬಂದೆ. ಯಾಕೆ? ನನ್ನ ಹೆಸರಲ್ಲಿ ಒಂದು ಹರಕೆ ಅದು ಗೊತ್ತಾ? ಹೌದಪ್ಪ, ಒಂದು ಹರಕೆ ಆಯ್ತು. ಹರಕೆಯನ್ನು ಸಲ್ಲಿಸಿ ಗಂಧ ವೀಳ್ಯ ಅರ್ಶತೆಯನ್ನ ಇಲ್ಲಿವರೆಗಾಗಿ ಹಿಡಿದು ಓಡೋಡಿ ಬಂದೆ. ಹೌದಾ? ಹೌದು. ಯಾಕೆ? ಮಾಡುವಂತ ದೂರದಲ್ಲಿ ನಿನ್ನ ಪಾಲಿಗೆ ವಿಜಯವನ್ನು ಸಿಗಬೇಕು, ವಿಜಯ ಮಾಲಿಕೆಯನ್ನು ನೀನು ಕೊರಳಲ್ಲಿ ಧರಿಸಿ ಬರಬೇಕು ಎನ್ನುವ ಹಾಗೆ ಈ ವಿಜಯ ಮಾಲಿಕೆ ಎನ್ನುವುದು ಕೇವಲ ನಿನಗೊಬ್ಬನಿಗೆ ಅಲ್ಲಣ್ಣ. ಮತ್ತೆ ಇದು ಕೇವಲ ಸುಧಾರಣ ಗೆಲುವಲ್ಲ, ಈ ತಂಗಿಯಾದಂತ ಕೋಲೆಯ ಗೆಲುವು ಹೌದು, ಈ ಚಂಪಕಾವತಿ ನಾಡಿನ ಗೆಲುವು ಹೌದಣ್ಣ. ನನ್ನ ಗೆಲುವು ಎನ್ನುವುದು ಇದು ಚಂಪಕಾವತಿ ಪಟ್ಟಣಕ್ಕೆ ಸಮೃದ್ಧಿ ಕೊಡುತ್ತದೆ ಎನ್ನುವುದಾಗಿ ಹೇಳ್ತಾ ಇದ್ದೀಯ. ಹೌದು. ಅದನ್ನು ನಿನ್ನ ಗೆಲುವು ಎನ್ನುವುದಾಗಿ ಹೇಳ್ತಾ ಇದ್ದೀಯ. ಹೌದಾ? ಯಾಕೆ ಇದ್ರ ಅರ್ಥ ಗೊತ್ತಾಗಿ ನನಗೆ ವಿಚಾರ ಉಂಟಲ್ಲ. ಏನದು? ಈಗ ನೀನು ಗೆದ್ದೆ ಅಂತ ಆದ್ರೆ ನಮ್ಮ ನಾಡಿಗೆ ಒಂದು ರೀತಿಯ ಕಳೆ. ಹೌದು. ಆದ್ರೆ ನಮ್ಮ ಅಣ್ಣ ಗೆದ್ದ ಅಂತ ಆದ್ರೆ ನನಗೆ ಒಂದು ರೀತಿಯ ಹೆಮ್ಮೆ. ಹೌದು. ಎಲ್ಲರಲ್ಲಿ ಹೇಳಿಕೊಂಡು ಬರಬಹುದು, ನನ್ನಣ್ಣ ಸುಧನ್ವ ಮಾಡುವಂತ ದುರದಲ್ಲಿ ಗೆದ್ದು ಬಂದಿದ್ದಾನೆ ಎನ್ನುವ ಹಾಗೆ ಇಲ್ಲಲ್ಲ. ಮುಂದೆ ಹೋಗುವ ಮನೆಯಲ್ಲಿ ನಾನು ಹೇಳುವುದಕ್ಕಾಗ್ತದೆ. ಮುಂದೆ ಏನದ ಅಣ್ಣ ಕೇಳಚ್ಚು ತಾರ್ಜುನರಿಗೆ ರಣದಿ
ಅಚ್ಯುತಾರ್ಜುನರಿಗೆ ರಣದೀನಿ ರಣದೀನಿ ಬೆನ್ನ ತೋರುತ ಹಿಮ್ಮೆಟ್ಟಿದರೆ ರಣದೀನಿ ಬೆನ್ನ ತೋರುತ ಹಿಮ್ಮೆಟ್ಟಿದರೆ ಅಣ್ಣ ಎನ್ನಯ ಮಾವ ಮೈದುನ ನಾದಿನಿಯರ್ ಮುಂದೆ ಎನ್ನಯ ಮಾವ ಮೈದುನ ನಾದಿನಿಯರ್ ಮುಂದೆ ಇನ್ನೆತ್ತು ತಲೆ ಎತ್ತಿ ನಡೆವೆ ಇನ್ನೆಂದು ತಲೆ ಎತ್ತಿ ನಡೆವೆ ತಲೆ ಎತ್ತಿ ನಡೆವೆ ಎನ್ನಯ ಮಾವ ಮೈದುನಾದಿನಿಯರ್ ಮುಂದೆ ಇನ್ನೆತ್ತಿ ತಲೆ ಎತ್ತಿ ನಡೆವೆ ಇನ್ನೆತ್ತು ತಲೆ ಎತ್ತಿ ನಡೆವೆ ಅಣ್ಣ ಕೇಳಚ್ಚುತಾರ್ಜುನರಿಗೆ ರಣದಿನಿ ಬೆನ್ನ ತೋರುತ್ತ ಹಿಮ್ಮೆಟ್ಟಿದರೆ ನೀ ಬೆನ್ನ ತೋರುತ್ತ ಹಿಮ್ಮೆಟ್ಟಿದರೆ ಎನ್ನಯ ಮಾವ ಮೈದುನ ನಾದಿನಿಯರ್ ಮುಂದೆ ಇನ್ನೆಂತು ತಲೆ ಎತ್ತಿ ನಡೆವೆ ನಾ ಇನ್ನೆಂತು ತಲೆ ಎತ್ತಿ ನಡೆವೆ ಅಣ್ಣ ಚಂಪಕಾವತಿ ಪಟ್ಟಣದವರೇ ಆಶಿಸ್ತಾ ಇದ್ದಾರೆ. ಸುಧನ್ವ ಗೆಲ್ಲಬೇಕು ಎನ್ನುವುದಾಗಿ
ಸುಧನ್ವ ಗೆದ್ದರೆ ಸುಧನ್ವನ ಬಾಳು ಗೆಲ್ತದೆ. ಹೌದು. ಜೊತೆಯಲ್ಲಿ ನಿನ್ನ ತಂಗಿಯ ಬಾಳೆಯನ್ನು ವಿಜೃಂಭಿಸುತ್ತದೆ. ಅಂದ್ರೆ ಅಂದ್ರೆ ಅಣ್ಣ ವಿಚಾರ ಏನು ಬೇರೆ ಎಂತದಲ್ಲ. ಏನದು? ಈಗ ನಿನಗೆ ಮದುವೆ ಆಗಿದೆ. ನನಗೆ ಮದುವೆ ಆಗಿದೆ. ನಿನಗೆ ಮದುವೆ ಆಗಿದೆ. ನನ್ನ ಕೈಯಲ್ಲಿ ಅಲ್ಲ ನಿನಗೆ ಮದುವೆ ಆಗಿದೆ ಅಂದ್ರೆ ನನಗೆ ಮದುವೆ ಆಗಿದೆ ಅಂದ್ರೆ ಅರ್ಥ ಅಯ್ಯೋ ನನಗೆ ಮದುವೆ ಇಲ್ಲ. ನಿನಗೆ ಮದುವೆಯಾ? ಇಷ್ಟು ಬೇಗ ಬೇಡ ಇತ್ತು. ಹೆಣ್ಣು ಮಕ್ಕಳು ಹೇಳುವುದೇ ಹಾಗೆ. ನನಗೆ ಇಷ್ಟು ಬೇಗ ಮದುವೆ ಬೇಡ ಅಂತ ಹೇಳುದು. ಅರೆ ಮನಸ್ಸಿನಲ್ಲಿ ಯಾವಾಗ ಮದುವೆ ಮಾಡ್ತಾರೆ ಅಂತ ನಿರೀಕ್ಷೆಯಲ್ಲಿ ಹೇಳುವುದು ಅಲ್ವಾ? ಹೆಣ್ಣು ಮಕ್ಕಳು ಸ್ವಾಭಾವಿಕ ಗುಣ ಅದು. ಹೌದಪ್ಪ. ಆದ್ರೆ ನೀನು ಮದುವೆ ಆಗಿದ್ದೀಯಾ? ಅತ್ತಿಗೆ ಮನೆಯಲ್ಲೇ ಇದ್ದಾರೆ. ಮತ್ತೆ ಇರಬಾರ್ದಾ? ಇದ್ದಾರೆ. ನಿಮ್ಮ ದಾಂಪತ್ಯ ಜೀವನವನ್ನ ನೋಡಿಕೊಂಡು ಇದ್ದವಳು ನಾನು. ಸರಿ ಸರಿ. ಎಂಥ ಜೋಡಿ ಎನ್ನುವ ಹಾಗೆ. ಅಂದ್ರೆ ಅತ್ತಿಗೆ ಮನೆಗೆ ಬಂದಿದ್ದಾರಲ್ಲ ಎನ್ನುವುದು ನೋಡುವಾಗ ಮುಂದೊಂದು ದಿನ ನಾನು ಸಹ ಇಂಥದ್ದೇ ಒಂದು ಕುಟುಂಬಕ್ಕೆ ಸೊಸೆಯಾಗಿ ಹೋಗ್ತೇನೆ. ಹೆಣ್ಣಾದವಳು ಆಶಿಸುವುದು ತಪ್ಪಲ್ಲ ಅಲ್ವಾ? ತುಂಬ ಕುಟುಂಬಕ್ಕೆ ನಾನು ಹೋಗಬೇಕು. ಅಲ್ಲಿ ಅವರೆಲ್ಲ ಮೆಚ್ಚುವ ರೀತಿಯಲ್ಲೇ ಬದುಕಬೇಕೆನ್ನುವುದಾಗಿ ಆಶಿಸ್ತಾಳೆ ಅಲ್ವಾ? ಸರಿ. ತುಂಬಿದಂತ ಸಂಸಾರಕ್ಕೆ ನಾನು ಕೊಟ್ಟು ಯಾಕೆ ಮದುವೆ ಮಾಡ್ತೀರಾ? ಈಗ ಇಂಥದ್ದು ತುಂಬಿದ ಸಂಸಾರದಲ್ಲಿ ಇಂಥ ವಾತಾವರಣ ಎನ್ನುವುದು ಮುಂದೆ ನನ್ನ ತಂಗಿಗೂ ಸಿಗಲಿ ಎನ್ನುವ ಕಾರಣಕ್ಕಾಗಿ ಇಂತಹ ಭಾವನೆಯನ್ನು ಹೊತ್ತು ಮದುವೆ ಮಾಡಿ ಕೊಡ್ತೀರಾ? ತುಂಬಿದ ಸಂಸಾರ ಅಂತಾದ್ರೆ ಒಬ್ಬರೇ ಇರ್ತಾರ? ಅತ್ತೆ ಮಾವ ಇರ್ತಾರೆ, ಮೈದುನ ನಾದಿನಿಯರು ಇರ್ತಾರೆ, ಇರಲೇಬೇಕು ಅಲ್ವಾ? ಅದಕ್ಕೆ ಹೇಳುವುದು ತುಂಬಿದ ಸಂಸಾರ ಎನ್ನುವುದಾಗಿ. ಹೀಗಿರುವಾಗ ಸಂಸಾರ ಎಂದ ಮೇಲೆ ಒಂದು ಮಾತು ಬರ್ತದೆ, ಒಂದು ಮಾತು ಹೋಗ್ತದೆ. ಅದನ್ನೇ ನಾವು 3 ಗಂಟು ಮಾಡುವಾಗ ಅಲ್ವಾ? ಈಗ ನಿನ್ನ ತಂಗಿ ಹಾಗಲ್ಲ, ಜಗಳಕ್ಕೆಲ್ಲ ಹೋಗುವವಳೇ ಅಲ್ಲ. ನೀನೇನಂತ ನನಗೊತ್ತುಂಟಲ್ಲ, ನೀನು ಹೇಳ್ಬೇಕಾಗಿಲ್ಲ ಅಲ್ವಾ? ಅದು ಜಗಳಕ್ಕೆ ಬಂದ್ರೆ ಅಂತಾದ್ರೆ ಸುಮ್ಮನೆ ಬಿಡುವವಳು ನಿನ್ನ ತಂಗಿ ಅಲ್ಲ. ಅದು ಹಾಗೆ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆಯಾದಾಗ ನಾವು ಅದನ್ನು ವಿರೋಧಿಸಲೇಬೇಕಾಗ್ತದೆ. ಹೀಗಿರುವ ಸಂದರ್ಭದಲ್ಲಿ ಒಂದು ವೇಳೆ ನನ್ನ ಗಂಡನ ಮನೆಯವರು ನನ್ನ ವಿರುದ್ಧವಾಗಿ ವಾಗ್ದಾಳಿಯನ್ನು ಎದುರು ಅಂತಾದ್ರೆ ಆಗ ನಾನು ಮಾತನಾಡುವುದಕ್ಕೆ ಅವಕಾಶ ಇರುವುದಿಲ್ಲ ಅಲ್ಲ. ಆ ಬಗ್ಗೆ ನನಗೆ ವಿಶ್ವಾಸ ಉಂಟು. ಎಂತದ್ದು? ಯಾಕಂದ್ರೆ ನೀನೇನಾದ್ರೂ ತಪ್ಪು ಮಾಡಿದ್ರೆ ಮಾತ್ರವಲ್ವೇ ಅಲ್ವಾ? ಅವರಿಂದ ವಿರುದ್ಧವಾಗಿ ಮಾತನಾಡುದು. ಹಾಗೆ ತಪ್ಪು ಮಾಡಬೇಕು ಅಂತಾದ್ರೆ ಮೊದಲು ನಾನು ಸರಿ ಇರ್ಬೇಕು ಅಲ್ವಾ? ಅದರಲ್ಲೂ ನನ್ನ ತವರು ಮನೆ ಎನ್ನುವುದು ಗೌರವಯುತವಾಗಿರ್ಬೇಕಲ್ವ ಅಣ್ಣ? ಹೌದು. ಹಾಗಿರುವಾಗ ಒಂದು ವೇಳೆ ಮಾಡುವಂತ ದುರದರಿಂದ ನನಗೆ ಸೋಲಾಯಿತು ಅಂತ ಆದ್ರೆ ಸೋಲೆ ಆಯಿತು ಅಂತ ಆದ್ರೆ ಮುಂದಿನ ಮಾತು ಕಲ್ಪನೆ ಅಲ್ವಾ? ನನ್ನ ಮನೆಯವರು, ನನ್ನ ಗಂಡನ ಮನೆಯವರನ್ನು ಕುರಿತಾಗಿ ಹೀಯಾಳಿಸ್ತಾರೆ. ಸೋಟ ಸುಧನ್ವನ ತಂಗಿ ನೀನು ಇಲ್ಲಿ ಬಂದು ಎಷ್ಟೇ ಮಾತಾಡ್ತೀಯ, ನಿನ್ನ ಸ್ಥಳ ಎನ್ನುವುದು ಮೂಲೆಯ ಗುಂಪು ಎನ್ನುವ ಹಾಗೆ ಆ ಕಡೆಗೆ ನನ್ನನ್ನು ಕೈಬಿಟ್ಟು ತೋರಿಸುವುದಲ್ಲ. ನನ್ನ ತಂಗಿ ದೂರಾಲೋಚನೆ ಮಾಡ್ತಾ ಇದ್ದಾಳೆ ಎಂದು ತಪ್ಪಾಗಿತ್ತು. ದುರಾಲೋಚನೆ, ಇದು ದೂರಾಲೋಚನೆ ಅಲ್ವಾ? ಮುಂದಿನ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾಳೆ. ನನ್ನ ಜೀವನವೇನು ಹೇಗೆ ಸಾಗಬೇಕು ಎನ್ನುವ ಹಾಗೆ ನಿನ್ನ ಬದುಕನ್ನು ನೀನು ಕಟ್ಟಿಕೊಳ್ಬೇಕಾದವಳು. ನನ್ನ ಬದುಕು ಇದೇ ರೀತಿ ಇರಬೇಕೆನ್ನುವುದಾಗಿ ಆಶಿಸಿದಲ್ಲಿ ತಪ್ಪೇನಿಲ್ಲ. ಹಂಗೆ ಜೀವನವನ್ನ ಸುಗಮವಾದ ದಾರಿಯಲ್ಲಿ ಸಾಗಿಸಬೇಕಾದುದು ಅಣ್ಣ ಅದನ್ನು ಇಷ್ಟೆಲ್ಲ ಮಾತನಾಡಿದ್ಯಲ್ಲ, ಮುಂದೆ ನಾನು ಏನು ಮಾಡ್ಬೇಕಂತ ಇದ್ದೆ? ಉಪಾಯ ನನ್ನಲ್ಲೇ ಉಂಟಲ್ಲ. ಏನದು? ಅಣ್ಣಯ್ಯ ಅಳುಕದೆ ಪಾರ್ತೇನ ಪಿಂಕವ ಬಿಡಿತು, ಅಳುಕದೆ ಪಾರ್ತೇನ ಪಿಂಕವ ಬಿಡಿತು, ಪಾರ್ತನ ಪಿಂಕವ ಬಿಡಿತು. ಮತ್ತೊಲಿತು ಕೃಷ್ಣನ ಚರಣಗಳ, ಮತ್ತೊಲಿತು ಕೃಷ್ಣನ ಚರಣಗಳ, ಮತ್ತೊಲಿತು ಕೃಷ್ಣನ ಚರಣಗಳ.
ಮತ್ತೊಲಿದು ಕೃಷ್ಣನ ಚರಣಗಳ ಮತ್ತೊಲಿದು ಕೃಷ್ಣನ ಚರಣಗಳ ಚರಣಗಳ ಗೆಲಿದು ಬಾರೆಂದು ಜನನಿ ಸೋದರಿಯರು ಗೆಲಿದು ಬಾರೆಂದು ಜನನಿ ಸೋದರಿಯರು ಸೇಸಿ ತಳೆದು ಬರಸಿ ಕಳುಹಿದರು ಗೆಲುವಾಗಬೇಕು. ಗೆಲುವು ಹೇಗಾಗ್ತದೆ ಎನ್ನುವುದಕ್ಕೆ ಒಂದು ಸಣ್ಣ ಮಾರ್ಗವನ್ನು ನಾನೇ ಕಲ್ಪಿಸಿಕೊಳ್ತೇನೆ. ಹೌದಾ? ಹೇಗೂ ಮಾಡಿದರು ಭಾರತ ಗೆಲ್ಲಬಹುದು. ಮಾತ್ರವೇ ಅಲ್ಲ, ಚಕ್ರವರ್ತಿ ಮಾಡಿದವರ ಅಭಿಲಾಷೆಯನ್ನು ಈಡೇರುತ್ತದೆ ಎನ್ನುವ ತರದಲ್ಲಿ ಒಂದು ಉಪಾಯವನ್ನು ಮಾಡಿದ್ದೇನೆ. ಏನದು? ಮೂಗನ್ನು ಹಿಡಿದು ಹೇಳಿದ್ರೆ ಮುಖ ಹೇಗೆ ಬರ್ತದೋ ಅಂತೆ ನರನನ್ನ ಮೋಹಿಸಿದೆ ಅಂತಾದ್ರೆ ಆ ನಾರಾಯಣ ಎಲ್ಲಿವರೆಗೂ ಆಗಿ ಬರ್ತಾನೆ. ಹಾಗಾಗಿ ಮಾಡಬೇಕಾದದ್ದು ಅಂಜನೆಯರು ಜೊತೆ ಮಾತದ ಲಿಂಗವನ್ನು ಕೊರದೆ ಅಂತಾದ್ರೆ ಎಲ್ಲಿವರೆಗಾಗಿ ಶ್ರೀಕೃಷ್ಣ ಬಂದೇ ಬರ್ತಾನೆ ಅಲ್ವಾ? ಈ ಹಿಂದೆ ಶ್ರೀಕೃಷ್ಣ ಪರಮಾತ್ಮ ಕುಂತಿದೇವಿಗೆ ಒಂದು ಮಾತನ್ನ ನೀಡಿದ್ದಾನಂತೆ. ಮಮ ಪ್ರಾಣ ಹಿ ಪಾಂಡವ, ಪಾಂಡವರನ್ನು ಉಸಿರ್ಮೋಪಾದಲ್ಲಿ ಕಾಪಾಡ್ತಾನೆ ಎನ್ನುವ ಹಾಗೆ ಪಾಂಡವರ ಇವರಿಗೂ ಎಲ್ಲ ಶುಭವಾಯಿತು ಅಂತಾದ್ರೆ ಅದು ನೇರವಾಗಿ ಪರಮಾತ್ಮನೇ ಮೋಹಿಸಿದಂತೆ. ಇಲ್ಲಿ ಮಾಡಬೇಕಾದದ್ದು ಆ ನರನನ್ನು ಸೋಲಿಸಿ ಅಂತಾದ್ರೆ ಆ ನಾರಾಯಣ ಇಲ್ಲಿವರೆಗೆ ಬರ್ತಾನೆ. ಸರಿ, ನನ್ನ ಅಣ್ಣ ಮಧ್ಯಮ ಪಾಂಡವ್ಯ ಅಂತ
ಅರ್ಜುನನೂ ಗೆದ್ದ ಹಾಗಾಯಿತು, ಪರಮಾತ್ಮನನ್ನೇ ಗೆದ್ದ ಹಾಗಾಯಿತು ಅಲ್ವಾ? ಸೋತರು ಲಾಭವೇ, ಗೆದ್ದರೂ ಲಾಭವೇ. ಸರಿ, ಹೀಗಿರುವಾಗ ಗೆದ್ದ ಸುಧನ್ವ ಎನ್ನುವ ಹಾಗೆ ಹೋದಂತಹ ನನ್ನ ಮನೆಯಲ್ಲಿ ನಾನು ಹೆಮ್ಮೆಯಿಂದ ಹೇಳಿಕೊಳ್ಳಬಹುದು. ಆದುದರಿಂದ ಮಾಡುವಂತ ದೂರದಲ್ಲಿ ನಿನ್ನ ಪಾಲಿಗೆ ಜಯವಾಗಲಿ ಎನ್ನುವ ಹಾಗೆ ಮಂತ್ರಾಕ್ಷತೆ ತಂದಿದೆ, ಅದನ್ನು ಸ್ವೀಕರಿಸಿ ಮುಂದೆ ಬರಬೇಕು. ಈಗ ಬನ್ನಿ. ಅಳುಗದೆ ಪಾರ್ಥನ ಬಿಂಕವ ಬಿಡಿಸು, ಜನನಿ ಸೋದರಿಯ ಬಿಟ್ಕೊಂಡು, ಜನನಿ ಸೋದರಿಯ ಬಿಟ್ಕೊಂಡು ಸುಧನ್ವನು ತನ್ನಯ ಮಂದಿರಗೆ, ಸುಧನ್ವನು ತನ್ನಯ ಮಂದಿರಗೆ, ಜನನಿ ಸೋದರಿಯ ಬಿಟ್ಕೊಂಡು ಸುಧನ್ವನು ತನ್ನಯ ಮಂದಿರಗೆ. ತಾಯಿ ಆಶೀರ್ವಾದವನ್ನು ಪಡೆದಂತಾಯ್ತು, ತಂಗಿ ಹಾರೈಕೆಯನ್ನು ಪಡೆದಂತಾಯ್ತು, ಜನನಿ ಸೋದರಿಯರನ್ನೆಲ್ಲ ಬೀಳ್ಕೊಟ್ಟಾಯ್ತಲ್ಲ. ಇನ್ನೇನು ರಣಕ್ಷೇತ್ರಕ್ಕೆ ಸ್ವಲ್ಪ ನಿಲ್ಲಬೇಕ, ಅವಸರ ಮಾಡಿದ್ರೆ ಹೇಗೆ? ಆಹಾ. ತಂದೆಗೆ ವಿಷಯ ತಿಳಿದಿದೆ, ತಾಯಿ ಆಶೀರ್ವಾದವೂ ಸಿಕ್ಕಿದೆ, ತಂಗಿಯ ಹಾರೈಕೆಯೂ ಸಿಕ್ಕಿದೆ. ಆದ್ರೆ ಇನ್ನೊಬ್ಬ ವ್ಯಕ್ತಿಯನ್ನು ನಾನು ಹೇಳಲೇಬೇಕಲ್ಲ. ಆಕೆ ಮತ್ತೆ ಯಾರು ಅಲ್ಲ, ನನ್ನ ಸತ್ತು, ಹೆಸರು ಪ್ರಭಾವತಿ. ಆಕೆಯನ್ನು ನೋಡಿದ್ರೆ ನನ್ನ ಪಾಲಿಗೆ ಸಂತೃಪ್ತಿ ದೊರೆತು ಅಂತಾದ್ರೆ ಯೋಧನವರಿಗೆ ಜಯ ಸಾಧಿಸಲಿಕ್ಕೆ ಇದೇ ಮುಖ್ಯ ಆಗ್ತದಲ್ವಾ? ತಡ ಮಾಡುವುದಲ್ಲ, ರಥವನ್ನು ಅಂತ ಅನಿತರುಳೋತನ ರಾಣಿ ಪ್ರಭಾವತಿ, ಅನಿತರುಳಾತನ ರಾಣಿ ಪ್ರಭಾವತಿ, ಕನಕದ ಪಾತ್ರೆಯೊಳು ಅನುಲೇಪನ ಕಸ್ತೂರಿ ವೀಳ್ಯಂಗಳ, ಕನಕದ ಪಾತ್ರೆಯೊಳು ಅನುಲೇಪನ ಕಸ್ತೂರಿ ವೀಳ್ಯಂಗಳ, ಮಿನುಗುವ ಸಂಪಿಗೆ ಪೂಗಳಿರಿಸಿಕೊಂಡು, ಮಿನುಗುವ ಸಂಪಿಗೆ ಪೂಗಳಿರಿಸಿಕೊಂಡಿನಿಯನಿಗಿದಿರಾಗುತ್ತ ಬಂದಳು ಕಾಮನೆ ಮದದಾನೆಯುಲು, ಬಂದಳು ಕಾಮನ ಮದದಾನೆಯುಳು. ಆ ಆ ಆ ಸತಿ ಶಿರೋಮಣಿ ಪ್ರಭಾವತಿ, ಸೊಬಗಿನಲಿ ಸತಿ ಶಿರೋಮಣಿ ಪ್ರಭಾವತಿ, ಸೊಬಗಿನಲಿ ರತಿಯ ಸೋಲಿಪರೂಪಿ, ರತಿಯ ಸೋಲಿಪರೂಪಿ, ಅತಿ ಬೆಡಗಿನಲಿ ಸೊಬಗಿ
ಸೊಬಗಿನಲಿ ಅತಿ ಸೊಬಗಿನಲಿ ಸೊಬಗಿನಲಿ ರತುನಾಭರಣಗಳ ದ್ಯುತಿ ಬೆಳಗುತ್ತಲಿ ರತುನಾಭರಣಗಳ ದ್ಯುತಿ ಬೆಳಗುತ್ತಲಿ ದ್ಯುತಿ ಬೆಳಗುತ್ತಲಿ ಪ್ರತಿಮದ ಗಜದಂತೆ ಗತಿಯ ಇಡುತ್ತಲಿ ಪ್ರತಿಮದ ಗಜದಂತೆ ಗತಿಯ ಗತಿಯ ಇಡುತ್ತಲಿ ಗತಿಯ ಇಡುತ್ತಲಿ ಸತಿ ಶಿರೋಮಣಿ ಪ್ರಭಾವತಿ ಸೊಬಗಿನಲಿ ರತಿಯ ಸೋಲಿಪ ರೂಪಿ ಅತಿ ಬೆಡಗಿನಲಿ ರತಿಯ ಸೋಲಿಪ ರೂಪಿ ಅತಿ ಬೆಡಗಿನಲಿ ಸೊಬಗಿನಲಿ ಬೆಡಗಿನಲಿ ಚತುರತೆಯ ನಿರಿಯುಡುಗೆ ಚತುರತೆಯ ನಿರಿಯುಡುಗೆಗಳ ಶೋಭಿತದ ಚಲ್ವಿನ ಅರ್ಥಚಂದ್ರಾಕೃತಿಯ ಪಣೆ ಚತುರತೆಯ ನಿರಿಯುಡುಗೆಗಳ ಶೋಭಿತದ ಚಲ್ವಿನ ಅರ್ಥಚಂದ್ರಾಕೃತಿಯ ಪಣೆ ಕಸ್ತೂರಿ ತಿಲಕ ಕಸ್ತೂರಿ ತಿಲಕ ಭ್ರೂಲತೆಯ ಕಸ್ತೂರಿ ತಿಲಕ ಕಸ್ತೂರಿ ತಿಲಕ ಭ್ರೂಲತೆಯ ಮಾನಿನಿ ಭ್ರೂಲತೆಯ ಮಾನಿನಿ ಭ್ರೂಲತೆಯ ಮಾನಿನಿ
ಅಗ್ರದಿಯ ಬಳಿಕ ತೂರಿ ತಿಲಕ ಭ್ರೂಲತೆಯ ಮಾನಿನಿ ಅತಿ ಹರುಷದಲ್ಲಿ ಪತಿಗೆ ಇದಿರಾಗುತ್ತ ಬಂದಳು ಪ್ರಭಾವತಿ. ಇನಿಯನಿಗಿದಿರಾಗುತ್ತ ಬಂದಳು ಪ್ರಭಾವತಿ. ರಮಣನಿಗಿದಿರಾಗುತ್ತ ಬಂದಳು. ಚತುರತೆಯ ನಿರಿಯುಡುಗೆಗಳ ಶೋಭಿತದ ಚೆಲ್ವಿನ ಅರ್ಥ ಚಂದ್ರಾಕೃತಿಯ ಪಣೆ. ಅರ್ಥ ಚಂದ್ರಾಕೃತಿಯ ಪಣೆ. ಕಸ್ತೂರಿ ತಿಲಕ ಕಸ್ತೂರಿ ತಿಲಕ ಭ್ರೂಲತೆಯ ಮಾನಿನಿ ಭ್ರೂಲತೆಯ ಮಾನಿನಿಗೆ ಅತಿ ಹರುಷದಿ ಪತಿಗೆ ಇದಿರಾಗುತ್ತ ಬಂದಳು ಪ್ರಭಾವತಿ. ಇನಿಯಗಿದಿರಾಗುತ್ತ ಬಂದಳು. ಎದಿರಾಗುತ್ತ ಬಂದಳು ಪ್ರಭಾವತಿ. ಪತಿಗೆ ಎದಿರಾಗುತ್ತ ಬಂದಳು.
ನಮ್ಮ ಅಂತಃಪಟಲದಲ್ಲಿ ಮೂಡುವಂತಹ ನಾಮ ಒಂದೇ. ಶ್ರೀಹರಿಯೇ ನೀನೇ ಗತಿ ನೀನೇ ಮತಿ, ಅನ್ಯತಾ ಶರಣನಾಸ್ತಿ. ನೀನೇ ನನ್ನನ್ನು ರಕ್ಷಿಸಬೇಕು ಹೀಗೆನ್ನುವ ಹಾಗೆ ಪ್ರತಿನಿತ್ಯವೂ ಪ್ರತಿ ಕ್ಷಣವೂ ನಾನೆಂದೇನು ಮೆರವ ಈ ಪಟ್ಟಣದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಹೇಳುವಂತಹ ಉದ್ಗಾರ ಶಾಂತಿಯತ್ತ ಬರುವುದು. ಸಕಲ ತಾಣಗಳ ನೆರವೇರಿಸಿದ ನಮ್ಮ ಈ ಚಂಪಕಾನಗರ ಇಲ್ಲಿಗೆ ಅಧಿಕಾರಿಗಳು ಪರಮ ಧಾರ್ಮಿಕರಾಗಿ ಗುರುತಿಸಿಕೊಂಡ ಮೆರೆದಂತಹ ಹಂಸಧ್ವಜ ಭೂಪತಿಗಳು, ಅವರ ಜ್ಯೇಷ್ಠನಾದಂತಹ ಸುಕುಮಾರ ಸುಧನ್ವ ಮಹಾರಾಜನಿಗೆ ಯುವರಾಜರು, ಅವರ ಮನದನ್ನೆಯಾಗಿ ನಲ್ಮೆಯ ಸತಿಯಾಗಿ ಜೀವನವನ್ನು ರೂಪಿಸಿಕೊಳ್ಳುವಂತಹ ಸೌಭಾಗ್ಯ ಈ ಪ್ರಭಾವತಿಯ ಬದುಕಿನಲ್ಲಿ ಈ ಬಗೆಗಾಗಿ ಹೆಚ್ಚಿಸುವಾಗ ಆಲೋಚನೆಯನ್ನು ಮಾಡುವಾಗ ಹಿರಿಯರಾಡಿದ ಮಾತು ನೆನಪಿಗೆ ಬರ್ತದೆ. ಹೆಣ್ಣರುಳ ಜೀವನ ಸುಖಮಯವಾಗುವುದು ಯಾವಾಗ? ಯೋಗ್ಯ ಪುರುಷನ ಬಾಳ ಸಂಗಾತಿಯಾದಾಗ. ಹೌದು, ಈ ಅನುಭವದ ಮಾತು ನನ್ನ ಜೀವನದಲ್ಲಿ ಸತ್ಯವೆನಿಸಿದ್ದು ಸತ್ಯ. ಹಾಗೆಂದುಕೊಂಡು ಜೀವನದಲ್ಲಿ ಕಳೆದು ಬಂದ ಘಟನೆಗಳ ಬಗೆಗಾಗಿ ಯೋಚಿಸುವಾಗ ಜನ್ಮ ಕೊಟ್ಟಂತಹ ತಂದೆ ತಾಯಿಗಳು ನಡೆ, ವಿದ್ಯೆ, ಬುದ್ಧಿ, ಸಂಸ್ಕಾರವನ್ನೇ ಕೊಟ್ಟು ಬೆಳೆದ ಹೆಣ್ಣು ಮಗಳನ್ನು ಮದುವೆ ಮಾಡಿ ಗಂಡನ ಮನೆಗೆ ಕಳುಹಿಸಿಕೊಟ್ಟ ಮಾತ್ರಕ್ಕೆ ಹೆಣ್ಣು ಹೆತ್ತ ತಂದೆ ತಾಯಿಗಳ ಹೊಣೆಗಾರಿಕೆಯನ್ನು ಮುಗಿಯಬಹುದು. ಹಾಗೆಂದುಕೊಂಡು ಹೆಣ್ಣಾದವಳ ಕರ್ತವ್ಯ ಆರಂಭವಾಗುವುದು ಮದುವೆಯ ಬಳಿಕ. ಆದ್ದರಿಂದ ತಿಳಿದವರು ಹೇಳಿದ್ದಾರೆ, ಹೆಣ್ಣು ಸಂಸಾರದ ಕಣ್ಣು, ಮದುವೆಯ ಮುನ್ನ ತಂದೆ ತಾಯಿ ಬಂಧು ಬಳಗ, ಮದುವೆಯ ಬಳಿಕ ಗಂಡ ಮಕ್ಕಳು ತುಂಬು ಸಂಸಾರದ ವ್ಯಾಮೋಹ. ಈ ಬಂಧನದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಜೀವನದ ಅತಿಶಯವಾದ ಆನಂದವನ್ನು ಹೊಂದುವುದರಲ್ಲಿ ಅದೇನೋ ಸಂತಸವಿದೆ. ಇದನ್ನು ಅನುಭವಿಸುವುದರಷ್ಟೇ ಹೇಳುವುದಕ್ಕೆ ಸಾಧ್ಯ. ಮಾತಿನಲ್ಲಿ ಮಾಧುರ್ಯ, ನಡತೆಯಲ್ಲಿ ಸಹನೆ, ಭಾವದಲ್ಲಿ ಲಜ್ಜೆ, ಈ ಮೂರು ಗುಣಗಳು ಹೆಣ್ಣನ್ನು ಹೊಂದಿಕೊಂಡಿರಬೇಕಂತೆ. ಇಲ್ಲದೆ ಹೋದಲ್ಲಿ ಆಕೆಯನ್ನು ಸತಿತ್ವದ ನೆಲೆಯಲ್ಲಿ ಗುರುತಿಸಿಕೊಳ್ಳುವುದಕ್ಕಾಗುವುದಿಲ್ಲ. ಅದಕ್ಕೂ ಏನು ಹೇಳಿಕೊಡುವುದಕ್ಕೆ ಅತುಲ ಐಶ್ವರ್ಯ. ಹೆಮ್ಮೆ ಪಟ್ಟ ದಿನ ನನಗೆ ನೆನಪಿಲ್ಲ. ಯುವರಾಜನ ಮಡದಿ ನಾನು ಗಾಂಭೀರ್ಯದಿಂದ ಇಲ್ಲಿಯವರೆಗೆ ಬೀಗಿ ಇನ್ನೊಬ್ಬರನ್ನು ನುಡಿಸಿದ್ದಿಲ್ಲ. ಅತಿಶಯವಾದ ರೂಪಲಾವಣ್ಯವನ್ನು ಭಗವಂತ ನನಗೆ ಅನುಗ್ರಹಿಸಿಕೊಟ್ಟಿದ್ದಾನೆ. ಪೂರ್ವ ಜನ್ಮದ ಕರ್ಮ ವಿಶೇಷ ಹೀಗಿರುವ ಹಾಗೆ ನಾನು ಅದನ್ನು ಸ್ವೀಕರಿಸ್ತೇನೆ. ಹಾಗೆಂದುಕೊಂಡು ನನ್ನ ಗೆಳತಿಯರನ್ನು ಕಾಣುವಾಗ ಯಾವತ್ತಾದರೂ ಜನ್ಮ ಪಟ್ಟುಕೊಂಡಿದ್ದುಂಟೆ, ಗರ್ವದಿಂದ ಬೀಗಿ ನಡೆದುದುಂಟೆ? ಇಲ್ಲವಲ್ಲ. ಈ ಬಗೆಗಾಗಿ ಯೋಚಿಸುವಾಗ ಈಗ ನನಗೆ ಹೌದು ಅಂತ ಅನಿಸ್ತದೆ. ಸತಿ ಶಿವವಾಣಿ ರಾಣಿ ಪ್ರಭಾವತಿ ನನ್ನನ್ನು ನಾನು ಹಾಡಿ ಹೊಗಳುವುದಲ್ಲ. ನನ್ನ ಗೆಳತಿಯರ ವರ್ಗ, ನನ್ನಿ ಬಂದು ಸೇರಿದಂತಹ ಮನೆಯ ಸಂಸಾರದ ಮಂದಿಗಳು, ಪ್ರಜಾಪರಿವಾರ ಎಲ್ಲರೂ ಕೂಡ ನನ್ನನ್ನು ಹೆಸರಿಡಿದು ಪ್ರಭಾವತಿ ಅಂತ ಕರೆಯುವುದಿಲ್ಲ. ಸತಿ ಶಿರೋಮಣಿ ರಾಣಿ ಪ್ರಭಾವತಿ. ನನ್ನ ಜೀವನ ಇನ್ನೊಬ್ಬರಿಗೆ ಆದರ್ಶವಾಗಿ ಇಲ್ಲಿಯವರೆಗೆ ಉಳಿದಿದೆ. ಅದನ್ನು ಅಂತೆ ಉಳಿಸಿಕೊಂಡು ಮುಂದುವರಿಯಬೇಕಾದದ್ದು ನನ್ನ ಆದ್ಯ ಕರ್ತವ್ಯವೂ ಹೌದು. ಅದೇನೂ ಇರಲಿ, ಇಂದಿನ ದಿನ ಎಂದಿನಂತಲ್ಲ. ನನ್ನನ್ನು ನಾನು ವಿಶೇಷವಾಗಿ ಶೃಂಗರಿಸಿಕೊಂಡಿದ್ದೇನೆ. ಯಾಕೆ? ಈ ಕಳೆದ ದಿನಗಳಲ್ಲಿಯೂ ನಾನು ಶೃಂಗರಿಸಿಕೊಂಡದುಂಟು. ಆದ್ರೆ ಇಂದಿನ ಹಾಗೆ ಎಂದೂ ಶೃಂಗರಿಸಿಕೊಂಡಿದ್ದಿಲ್ಲ. ವರ್ಷದಲ್ಲಿ ಕೆಲವು ದಿನಗಳು ಬಂದು ಹೋಗ್ತವೆ ಅಷ್ಟೇ. ಆ ದಿನಗಳಲ್ಲಿ ಮಾತ್ರ ಇಂಥ ಅವಕಾಶ ಹೆಣ್ಣು ಮಕ್ಕಳಿಗೆ ಒದಗಿ ಬರ್ತದೆ. ಪ್ರಾಕೃತಿಕವಾಗಿ ಹೆಣ್ಣರುಗಳ ದೇಹದಲ್ಲಿ ಆಗುವ ಬದಲಾವಣೆ, ನೈಸರ್ಗಿಕವಾದಂತಹ ವಾತಾವರಣದ ಅನುಗುಣವಾಗಿ ಹೆಣ್ಣರುಗಳು ತನ್ನಲ್ಲಿ ಕಂಡುಕೊಳ್ಳಬಹುದಾದಂತಹ ಪರಿವರ್ತನೆ. ಋತುಸ್ನಾತಯಾದಂತಹ ನಾನು ಮಿಂದು ಶುಚಿರ್ಭೂತಳಾಗಿ ಇಂದಿಗೆ 16ನೆಯ ದಿವಸ ಪತಿಯ ಸಮಾಗಮವನ್ನು ಹೊಂದುವುದಕ್ಕೆ ಇದು ಸುದಿನ, ಸುಕಾಲವೂ ಹೌದು. ಆದ್ದರಿಂದ ನೇರವಾಗಿ ನನ್ನ ಮನದ ಇಂಗಿತವನ್ನು ಬಾಯಿ ಮಾತುಗಳಲ್ಲಿ ಹೇಳಿಕೊಳ್ಳದೆ ಸೂಚ್ಯವಾಗಿ ಸೂಚಿಸುವುದಕ್ಕೆ ಬೇಕಾಗಿ ಬಂಗಾರದ ಹಜಮಾನವನ್ನು ಸಿದ್ಧಗೊಳಿಸಿದ್ದೇನೆ. ಅಥವಾ ಅಲ್ಲಿ ನೋಡಿ, ಬೆಳ್ಳಿಯ ಕಳಶ ತುಂಬಿದಂತಹ ಪನ್ನೀರು, ಜೊತೆಗೆ ಆಘ್ರಾಣಿಸುವುದಕ್ಕೆ ಯೋಗ್ಯವಾದಂತಹ ವಾಸನೆಗಳು, ಬೇರೇನೂ ಅಲ್ಲ, ಜಾಜಿ, ಮಲ್ಲಗೆ, ಸಂಪಿಗೆ, ಗಂಧವೇ ಮೊದಲುಗೊಂಡಂತಹ ಪರಿಮಳ ದ್ರವ್ಯಗಳ ಸಾಲು ಸರಿಯಾಗಿ ಜೋಡಿಸಿಟ್ಟಿದ್ದೇನೆ. ಅದು ಸಂಪೈಗೆಯ ಮುಕ್ಕುಗಳನ್ನು ಬಿಡಿಸಿದ್ದು ಆಯಿತು. ಮಧ್ಯದಲ್ಲಿ ಕೆಂಪು ದಾಸವಾಳದ ಹೂವು. ಅದನ್ನು ನೋಡಿದಾಗ ನನ್ನ ಅರ್ಥ, ನನ್ನ ಮನದ ಈಟೆ ಎನ್ನುವುದನ್ನು ಸ್ಪಷ್ಟವಾಗಿ ಅರ್ಥವಿಸಿಕೊಳ್ಳುವುದಕ್ಕಿಲ್ವೇ? ಸರಿ, ನನ್ನವರ ನಿರೀಕ್ಷೆಯಲ್ಲಿ ನಾನಿದ್ದೇನೆ. ಬರಬೇಕಿತ್ತಲ್ವೇ? ಮೊದಲು ನಮಸ್ಕಾರ ಮಾಡುವುದಲ್ಲ, ಗಂಡನಿಗೆ ದೃಷ್ಟಿ ಬಿದ್ದಿರುವುದಕ್ಕೆ ಸಾಧ್ಯ ಉಂಟು. ಅದನ್ನು ತೆಗಿಬೇಕು. ಹೌದಾ ಸ್ವಾಮಿಯೇ? ನೀವು ಕುಳಿತುಕೊಳ್ಳಿ, ನೀವು ಎದ್ದೇಳುವುದೇ ಇಲ್ಲ.
ಅಂದ್ರೆ ಮನೆಯಲ್ಲಿ ಉಳಿದ ಹಿರಿದಿರುಗಳು ಅದನ್ನು ಹೇಳುದಲ್ವಾ? ನಾನೇನು ಹೇಳ್ಬೇಕು? ಏನು ಹಿಂದಿನದೆಲ್ಲ ಮರ್ತೋಯ್ತು ನಿಮಗೆ? ಹಾಗಲ್ಲ, ಒಂದು ವಿಶೇಷವಾದಂತಹ ಆಶೀರ್ವಾದವನ್ನು ಮಾಡುವುದು. ಸತಿಪತಿಗಳಾದ ನಾವಿರುವರು ಒಂದು ದಿನ ಅಂದ್ರೆ ಹಿಂದೆ ಬರಬಹುದಾದ ದಿನದಲ್ಲಿ ತೊಟ್ಟಿಳಿದು ಯೋಗ ನಮಗೆ ಆದಷ್ಟು ಬೇಗ ಒದಗಿ ಬರಲಿ ಅಂತ ಆಶೀರ್ವಾದ ಮಾಡಿ. ಓ, ಸಂತಾನ ಪ್ರಾಪ್ತಿ ಆಗಬೇಕು. 3 ಮಕ್ಕಳಿಗಾದ ತೊಟ್ಟು ತೂಗಬೇಕು. 3 ಮಕ್ಕಳು ಆಗಲ್ಲ. ನನಗೆ ಆಸೆ ಉಂಟು, ಒಂದೇ ಸಾಕು. ಸರಿ, ನನಗೂ ಬೇಡ ನಿಮಗೂ ಬೇಡ, 2. ಒಂದು ನನಗೆ ಒಂದು ನಿಮಗೆ. ಅದು ಹೇಗಾಗ್ತದೆ? ಒಂದು ಹೆಣ್ಣು ಒಂದು ಗಂಡು. ತಂದೆ ನಾನೇ ಆಗ್ಬೇಕಲ್ಲ? ಅದೇ ಹೇಳಿದ್ದು, ಒಂದು ಹೆಣ್ಣು ಒಂದು ಗಂಡು. ಹೌದಾ? ನಿನ್ನ ಆಸೆ ಅಂತೇ ಆಗ. ಅಬ್ಬ, ಈಗ ಸ್ವಲ್ಪ ಧೈರ್ಯ ಬಂತ. ಸ್ವಾಮಿ, ಅಷ್ಟು ಮಾತ್ರ ಅಲ್ಲ, ದೀರ್ಘ ಸುಮಂಗಲಿ ಭವ್ಯವಾಗಿ ಆಶೀರ್ವದಿಸಿ. ದೀರ್ಘ ಸುಮಂಗಲಿ ಭವ್ಯವಾಗಿ ನಿನಗೆ ನಾನು ಆಶೀರ್ವಾದ ಮಾಡಬಹುದು. ಆದ್ರೆ ಬಹುಕಾಲ ನಾನು ಬದುಕಬೇಕೆನ್ನುವುದಾಗಿ ಆಸೆ ಪಟ್ಟಾಗೆ ಆಗುತ್ತೇನೆ. ಅದು ನಾನು ಕೊಡುವುದೇ ಆಸೆ. ಆಗಲ್ಲ. ಇದ್ದಷ್ಟು ದಿನ ಸುಖವಾಗಿರ್ಬೇಕು ಎನ್ನುವುದಾಗಿ ನಮ್ಮ ಆಸೆ. ತಿಳಿಯಿತು. ನಿಮ್ಮನ್ನೇ ನೀವು ಪರೋಕ್ಷವಾಗಿ ಹರಸಿಕೊಂಡು ಹಾಗಾಗ್ತದೆ. ಹಾಗಾಗ್ತದೆ. ಹಾಗಲ್ಲ, ಹೆಂಡತಿಯನ್ನು ಆಶೀರ್ವದಿಸುವ ಕ್ರಮ ಹೇಗೆ? ಮೊದಲು ತುಂಬಿದ ಜಲದಿಂದ ಪಾದವನ್ನು ತುಳಿಬೇಕು. ತುಳಿಯುತ್ತಿರುವಂತಹ ತೀರ್ಥವನ್ನು ನಾನು ಸ್ವೀಕರಿಸಿದ್ದೇನೆ. ಈಗ ನನ್ನ ಮನಸ್ಸಿಗೂ ಸಂತೋಷವಾಯಿತು. ಆಶೀರ್ವಾದ ಕೊಡ್ಲೇ ಇಲ್ಲ. ಇರ್ಲಿ, ಗಂಡ ಹೆಂಡತಿ ಒಂದಾಗುವುದು ಹೇಗೆ? ಪರಸ್ಪರ ಗಂಡನಾದವ ಹೆಂಡತಿಗೆ ಆಶೀರ್ವದಿಸುವ ಕ್ರಮ ಹೇಗೆ? ಒಂದು ಬಿಗಿಯಾದ ಅಪ್ಪುಗೆ. ಇದು ಒಳ್ಳೆ ಕಥೆ ಆಯ್ತಲ್ಲ. ಬದುಕೇ ಅಲ್ವ ನಿಮಗೆ? ಪರಿಚಯ ನಿನ್ನ ನೋಡೋದನ್ನು ಹೊಸತ್ತೇನೆ. ಹೊಸಕ್ಕೆ ಏನು ಹೌವಾರಿ ಆ ಕಡೆಗೆ ಸರಿ ನಿಂತಿರಲ್ಲ. ನಿನ್ನ ವರ್ತನೆ ನನಗೆ ಹೊಸದಾಗಿ ಕಾಣಿಸಿತು. ಹಾಗೆ ಕೆಲವೊಂದು ಕಾರ್ಯಭಾರವು ನನಗುಂಟು. ನನಗೆ ಗೊತ್ತಾಯಿತು. ಇಲ್ಲಿ ಹೊಸತನ ಅನ್ನುವುದು ನನ್ನಲ್ಲ. ಹೊಸತನ ಅನ್ನುವಂಥದ್ದು ಚಿಗುರಿತ ಪ್ರಸ್ತುತ ನಿಮ್ಮಲ್ಲಿ. ಏನು ನನ್ನ ಅಂತಃಪುರಕ್ಕೆ ನೀವು ಮೊದಲು ಗೊತ್ತು ಇಲ್ಲ. ಈ ಹಿಂದೆ ನನ್ನನ್ನು ಆಶೀರ್ವದಿಸ್ತಿಲ್ವಾ? ಹೌದು. ಯಾವತ್ತಾದ್ರು ಮರುಪ್ರಶ್ನೆಯನ್ನು ಹಾಕಿದ್ದುಂಟ ನೀವು? ಆದ್ರೆ ನೀನು ಅರ್ಥ ಮಾಡಿಕೊಳ್ಳಬೇಕಿತ್ತು. ಹಿಂದೆ ಬಂದ ಹಾಗೆ ನಾನು ಹಿಂದಿದ್ದೆ. ದೀರ್ಘ ಸುಮಂಗಲಿ ಭವ ಹೀಗೆನ್ನುವ ಹಾಗೆ ಆಶೀರ್ವದಿಸಿ ಅಂತ ಹೇಳಿದ್ರೆ ನನ್ನನ್ನು ನಾನು ಹರಸಿಕೊಂಡ ಹಾಗಾಗ್ತದೆ. ಪರೋಕ್ಷವಾಗಿ ಈ ಹಿಂದೆ ಆ ಮಾತನ್ನು ನೀವು ಪ್ರಸ್ತಾಪಿಸಿದ್ದೇ ಇಲ್ಲ ಅಲ್ವಾ? ಮಕ್ಕಳನ್ನು ಸಾಕಿ ಬೆಳೆಸುವ ಯೋಗ ಭಾಗ್ಯ ನನಗೆ ಅನುಗ್ರಹಿಸಿ ಎನ್ನುವ ಹಾಗೆ ಸ್ವೀಕರಿಸಿದ್ರೆ ಭಗವಂತನೇ ಒಲಿದು ಅನುಗ್ರಹಿಸಬೇಕು ಅಂತ ಹೇಳ್ತೀನಿ ಅಲ್ವಾ? ಏನು ದೇವರು ಕೊಡುದು ಅಂತ ನನಗೆ ಗೊತ್ತಿರುವ ಆದ್ರೂ ನಿಮಗೆ ನಮಸ್ಕರಿಸಿದ್ದೇನೆ. ಯಾಕೆ? ಸತಿಯಾದ ನನಗೆ ನಿಮಗಿಂತ ಮಿಗಿಲಾದ ದೇವರು ಮತ್ತೊಬ್ಬರಿಲ್ಲ. ದೇವರು ಅನುಗ್ರಹಿಸಬೇಕು ಅಂತ ಅದು ಪತಿಯ ಮುಖೇನ ಅನುಗ್ರಹವಾಗಿ ಒದಗಿ ಬರಬೇಕು. ಆದ್ದರಿಂದಲೇ ಹೆಣ್ಣಾದವಳು ಗಂಡನಿಗೆ ನಮಸ್ಕರಿಸುವ ಕ್ರಮ ತಿಳಿಯಿತು ನನಗೆ. ನೀವು ಬಂದದ್ದು ಇಲ್ಲಿಗೆ ಅಲ್ಲ, ನೀವು ಹೊರಟು ಬಂದದಲ್ವೇ ಆವಲ್ಲಿಗೆ ಪಯಣವಯ್ಯ ಪ್ರಾಣಕಾಂತ ಆವಲ್ಲಿಗೆ ಪಯಣವಯ್ಯ ಪ್ರಾಣಕಾಂತ ಆವಲ್ಲಿಗೆ ಪಯಣವಯ್ಯ ಪ್ರಾಣಕಾಂತ ಆವಲ್ಲಿಗೆ ಪಯಣವಯ್ಯ ಪ್ರಾಣಕಾಂತ ಆವಲ್ಲಿಗೆ ಪಯಣವಯ್ಯ ಪಯಣವಯ್ಯ ಪ್ರಾಣಕಾಂತ ರಾಜ ಠೇವಿಯಿಂದ ಪೋಪುದಲ್ಲಿ ಪ್ರಾಣಕಾಂತ ರಾಜ ಠೇವಿಯಿಂದ ಪೋಪುದಲ್ಲಿ ಪ್ರಾಣಕಾಂತ ಆವಲ್ಲಿಗೆ ಪಯಣವಯ್ಯ ಪ್ರಾಣಕಾಂತ ರಾಜ ಟಿವಿಯಿಂದ ಪೋಪುದಲ್ಲಿ ಪ್ರಾಣಕಾಂತ ರಾಜ ಟಿವಿಯಿಂದ ಪೋಪುದಲ್ಲಿ ಪ್ರಾಣಕಾಂತ
ಪ್ರಾಣಕಾಂತ ಚಂದನವ ಅಡರಿಕೊಂಡು ಪ್ರಾಣಕಾಂತ ಚಂದನವ ಅಡರಿಕೊಂಡು ಪ್ರಾಣಕಾಂತ ಬಲು ಚಂದದಿಂದ ಪೋಪುದಲ್ಲಿ ಪ್ರಾಣಕಾಂತ ಬಲು ಚಂದದಿಂದ ಪೋಪುದಲ್ಲಿ ಪ್ರಾಣಕಾಂತ ಚಂದನವ ಅಡರಿಕೊಂಡು ಪ್ರಾಣಕಾಂತ ಬಲು ಚಂದದಿಂದ ಪೋಪುದಲ್ಲಿ ಪ್ರಾಣಕಾಂತ ಬಲು ಚಂದದಿಂದ ಪೋಪುದಲ್ಲಿ ಪ್ರಾಣಕಾಂತ ಎಂದೇ ನಂದ ಅಲ್ಲವಿಂದು ಪ್ರಾಣಕಾಂತ ಎಂದೇ ನಂದ ಅಲ್ಲವಿಂದು ಪ್ರಾಣಕಾಂತ ಮನದಿ ಸಂದೇಹಗೊಳ್ಳದೆ ನೀನು ಪ್ರಾಣಕಾಂತ ಮನದಿ ಸಂದೇಹಗೊಳ್ಳದೆ ನೀನು ಪ್ರಾಣಕಾಂತ ಆವಲ್ಲಿಗೆ ಪಯಣವಯ್ಯ ಪ್ರಾಣಕಾಂತ ಸ್ವಾಮಿ ಪ್ರಭಾವತಿ, ನಿಮ್ಮ ದರ್ಶನವೂ ನನಗೆ ಹೊಸದೇನೂ ಹಾಗೆಂದುಕೊಂಡು ಸತ್ಯ ಹೇಳಬೇಕು. ಅಲ್ಲ ಹಾಗಲ್ಲ, ಇವತ್ತು ನನ್ನ ಪ್ರಶ್ನೆಗೆ ದಿಟವಾದ ಉತ್ತರ ಕೊಡಬೇಕು ಅಂತ. ಯಾವತ್ತೂ ಕೊಡುವವನು ಇವತ್ತು ಅದನ್ನೇ ಕೊಡ್ತೇನೆ. ನನ್ನಲ್ಲಿ ಏನಾದರೂ ಮುನಿಸುಂಟ ನಿಮಗೆ? ಮುನಿಸಾಗಿ ಕಾಣಿಸ್ತಾ ಉಂಟಾ? ಅಲ್ಲ, ಇಲ್ಲಿಯವರೆಗೆ ನಾನು ಏನಾದರೂ ತಿಳಿಯದ ಅಪರಾಧ ಮಾಡಿದ್ದೇನಾ? ನೀನು ನನ್ನ ಹೆಂಡತಿ ಅಲ್ವೇನು? ನಿಮ್ಮ ಮನಸ್ಸಿಗೆ ನೋವಾಗುವ ಹಾಗೆ ವ್ಯವಹರಿಸಿದುಂಟೆ? ಖಂಡಿತ ಇಲ್ಲಪ್ಪ. ಯಾಕೆ ಪ್ರಶ್ನೆ ಅಂತ ಗೊತ್ತಾಗಲಿಲ್ಲ. ಅಲ್ಲ, ಹೀಗೆ ನಿಮ್ಮನ್ನ ಯಾರಾದ್ರೂ ನೋಡಿದ್ರೆ ನನ್ನನ್ನ ಏನು ಅಂದುಕೊಳ್ಳುವುದಕ್ಕೆ ನಗೆ ಮಾಡಲಿಕ್ಕಿಲ್ಲ ಯಾರಾದರೂ? ಏನು ಅಂದುಕೊಂಡರು? ಇಲ್ಲದೆ ಹೋದ್ರೆ ಹೆಂಡತಿಯ ಮನೆಗೆ ಗಂಡ ಬಂದು ಹೋಗುವಾಗ ಸಶಸ್ತ್ರಧಾರಿಯಾಗಿ ಬರುವ ಕ್ರಮ ಅಂತ ಹೇಳಿ ಇಲ್ಲ ಇಲ್ಲಪ್ಪ. ಅಂತ ಅನಿವಾರ್ಯ ಯಾವ ಅಲ್ಲ, ಕೆಲವರ ಸಂಸಾರ ಏನು ಅಂತ ಗೊತ್ತಿಲ್ಲ. ನಮ್ಮ ಸಂಸಾರ ಗಂಡ ಹೆಂಡತಿಗೆ ಜಗಳ ಅನ್ನುವುದು ಸಾಮಾನ್ಯ. ಹೌದಾ? ನಮ್ಮಲ್ಲಿ ಹಾಗಲ್ಲ. ಜಗಳಕ್ಕೆ ಅವಕಾಶ ಇಲ್ಲ. ಇಲ್ಲಿಯವರೆಗೆ ಏರು ಧ್ವನಿಯಲ್ಲಿ ಮಾತನಾಡುವುದಕ್ಕೆ ಒಂದು ಕ್ಷಣದ ಅವಕಾಶವನ್ನು ನಾನು ನಿಮಗೆ ಒದಗಿಸಿಕೊಳ್ಳಿಲ್ಲ. ಸರಿ. ಅಂತಹ ಅನ್ಯೋನ್ಯವಾದ ಬಾಂಧವ್ಯ ಜೀವನ ನಮ್ಮದು. ಹೇಗಿರುವಾಗ ನನ್ನ ವಿರುದ್ಧವಾಗಿ ಅಥವಾ ನನ್ನ ಮೇಲೆ ನಿಮ್ಮ ಮನಸ್ಸಿನಲ್ಲಿ ಯಾವ ದುಃಖವೂ ಇಲ್ಲ, ಬೇಸರವೂ ಇಲ್ಲ, ಸಿಟ್ಟೂ ಇಲ್ಲ ಅಂತ ಆಯ್ತು. ಹೌದು. ಹಾಗಾದ್ರೆ ಈ ತಯಾರಿ ನನ್ನನ್ನ ಕಾಣುವುದಕ್ಕಾಗಿ ಅಲ್ಲ. ಹಿಡಿಯಿತು. ಏನು? ದೂರದಲ್ಲಿ ಗಮನಿಸಿದೆ. ಚಂದನ ಬರೀ ಹಾಗೆ ಬಂದದಲ್ಲ ನೀವು. ಚಂದನವನ್ನು ನೇರಿಕೊಂಡು ರಾಜ ಟಿವಿಯಿಂದಲೇ ಬಂದಿದ್ದೀರಿ. ನಾವು ಹಾಗೆ ನಿಮ್ಮ ಅದನ್ನೇ ಹೇಳಿದ್ದು. ನಿಮ್ಮ ಆ ಟಿವಿಯನ್ನು ಗಾಂಭೀರ್ಯವನ್ನು ಗಮನಿಸುವಾಗ ಪ್ರಶ್ನೆ ಸಹಜ ಸ್ವಾಮಿ. ಯಾವ ಕಡೆಗೆ ನಿಮ್ಮ ಪಯಣ? ಹೀಗೆನ್ನುವ ಹಾಗೆ ನನ್ನ ಮನದಕ್ಕದಲ್ಲಿ ಪ್ರಶ್ನೆ ಎನ್ನುವುದು ಮೂಡಿ ಬರ್ತಾ ಇದೆ ಸ್ವಾಮಿ. ಎದೆಯಲ್ಲಿ ಅವಚಿದಂತಹ ಕವಚ, ಬೆನ್ನಲ್ಲಿ ತುಂಬಿದಂತಹ ತುಣೀರ, ಕಿಗ್ಗಟ್ಟಿಗೆ ಕಠಾರಿ, ಧರಿಸಿದಂತಹ ಧನುರ್ಬಾಣಗಳು, ತಲೆಯಲ್ಲಿ ಶಿರಸ್ತ್ರಾಣ, ಯೋಧನನ್ನು ರಣರಂಗವನ್ನು ಪ್ರವೇಶಿಸುವ ಕಾಲದಲ್ಲಿ ಯಾವ ರೀತಿಯ ಸಜ್ಜುಗೊಳಿಸುವಿಕೆ ಅವನಿಗೆ ಅನಿವಾರ್ಯವಾಗ್ತದೆಯೋ ಅಂತೆಯೇ ತನ್ನನ್ನು ತಾನು ತೊಡಗಿಸಿಕೊಂಡು ಶೃಂಗರಿಸಿಕೊಂಡು ಹೆಂಡತಿಯನ್ನ ಕಂಡು ಹೋಗುವುದಕ್ಕಾಗಿ ಬಂದವರು ನೀವೆನ್ನುವುದನ್ನು ನಾನು ಅರ್ಥ ಮಾಡಿಕೊಂಡೆ. ಕೇವಲ ಯುದ್ಧದ ಕಾಲದಲ್ಲಿ ಬಳಸಬಹುದಾದಂತಹ ರಥ, 6 ಚಕ್ರಗಳುಳ್ಳ ರಥ ಚಂದನ, ಅದನ್ನ ಏರಿಕೊಂಡು ನೀವು ಈ ಕಡೆಗೆ ಬಂದವರಿದ್ದೀರಿ. ಅಪ್ಪು, ಕುದುರೆಗೀಸನ 3 ಕಾಲು, ಕುದುರೆಯಾಗಿ ನೋಡಿ ಅಂತೆ 3 ಕಾಲು. ಹಾಗಲ್ಲ, ಕಾಲು 4, ಒಂದು
ಕಾಲು ನಿಮ್ಮ ನಿರೀಕ್ಷೆಯಲ್ಲಿ ಉಂಟು. ಎತ್ತಿ ನಿಂತಿದೆ ನೋಡಿ. ಒಡೆಯರ ಆಜ್ಞೆ ಯಾವಾಗ ಆಗ್ತದೆ? ಅದೇ ಕಾಲಿನಲ್ಲಿ ನಿಂತಿದೆ. ಸಾರಥಿಯು ಅಷ್ಟೇ ಕೈಯಲ್ಲಿ ಚಾವಟಿಗೆ ನೋಡಿ ಸಿದ್ಧನಾಗಿದೆ. ನಿಮ್ಮ ನಿರೀಕ್ಷೆಯಲ್ಲಿ ನೀವು ಹೂ ಅಂತ ಹೇಳಿದ್ರೆ ಸಾಕು, ಈಗ ಸಂಗನ ಹೊರಟು ಹೋಗ್ತದೆ ಹೊರಟೋಗ್ತದೆ. ಅಲ್ವೇ? ಆವಲ್ಲಿಗೆ ಪಯಣ. ಸ್ವಾಮಿಯೇ, ಕ್ಷುಲ್ಲಕವಾದ ಪ್ರಶ್ನೆ ಅಂತ ಭಾವಿಸಬೇಡಿ. ಹೊರಟು ನಿಂತಹ ಗಂಡನನ್ನ ಹೆಂಡತಿ ಯಾವುದಾದ್ರು ಸರ್ವಕಾಲಕ್ಕೂ ಪ್ರಶ್ನಿಸಕೂಡದು, ಅದು ಸತಿಧರ್ಮವಾಗುವುದಿಲ್ಲ. ಕೆಲವೊಮ್ಮೆ ಪರಿಸ್ಥಿತಿ ಅನಿವಾರ್ಯ ಹೌದು ಅಂತಾದಾಗ ಗಂಡನಾದವ ಹೆಂಡತಿಯಲ್ಲಿ ವಿಚಾರವನ್ನು ಅರುಹದೆ ಹೊರಟು ನಿಂತ ಕಾಲಕ್ಕೆ ಹೆಂಡತಿಯಲ್ಲಿ ಸಂಕೋಚ ಅನ್ನುವುದು ಉಂಟಾಗ್ತದೆ ಅಂತಾದ್ರೆ ಖಂಡಿತವಾಗಿಯೂ ಗಂಡನನ್ನ ತಡೆದು ಪ್ರಶ್ನಿಸಬಹುದು, ಅದು ಅಪರಾಧವಾಗುವುದಿಲ್ಲ. ಆದ್ದರಿಂದಲೇ ಯಾವ ಕಡೆಗೆ ಪ್ರಯಾಣ? ಪ್ರಭಾವತಿ, ನೀವು ತೊಡಗಿಸಿಕೊಂಡಂತಹ ಪರಿ ಯುದ್ಧಕ್ಕಂತೂ ಅರ್ಥ ಮಾಡಿಕೊಂಡೆ. ಯಾರೊಡನೆ ಕದನ? ಏನೀ ಹದನ? ಎಲ್ಲವನ್ನ ತಿಳಿದವಳೇನೆ. ಆದ್ರೆ ಈ ರೀತಿಯಾಗಿ ಪ್ರಶ್ನೆ ಮಾಡ್ತಾ ಇದೆಯಲ್ಲ, ಇದು ಅಧಿಕಾರದಿಂದಲ್ಲ, ಅಲ್ಲ ಭಾವಭಕ್ತಿಯಿಂದ. ಭಾವಭಕ್ತಿ. ಸ್ವಾಮಿ, ನತಮಸ್ತಗಳಾಗಿ ಕರದ್ವೇಗಳನ್ನು ಜೋಡಿಸಿ ಕಣ್ಣಂಚಿನಲ್ಲಿ ಅತಿಶಯವಾದ ಪ್ರೀತಿಯನ್ನೇ ತುಂಬಿಕೊಂಡು ಬಲವಾದ ವಿಶ್ವಾಸವನ್ನೇ ಇರಿಸಿ ನನ್ನ ಪ್ರಶ್ನೆ ಕೇವಲ ಬರಿದಾಗಿ ಉಳಿಯುವುದಕ್ಕಿಲ್ಲ ಅನ್ನುವ ಗಾಢವಾದ ಮನೋಬಲದಿಂದಲೇ ನಿಮ್ಮನ್ನ ಮತ್ತು ಮತ್ತು ಪ್ರಶ್ನಿಸ್ತಾ ಇದ್ದೇನೆ. ಯಾರೊಡನೆ, ಯಾತಕ್ಕಾಗಿ, ಏನು ವಿಚಾರ, ಸರ್ವವನ್ನು ನಾನು ಕೇಳ್ತಾ ಇದ್ದೇನೆ. ಕಂಠಸ್ಥವಾದ ನುಡಿಯಲ್ಲ, ಇದು ಹೃದಯಸ್ಥವಾದ ಮಾತುಗಳು. ಭಾವಭಕ್ತಿಯಿಂದ ಅಲ್ಲ, ಭಕ್ತಿಯನ್ನೇ ಭಾವವಾಗಿಸಿಕೊಂಡು ಸರ್ವ ಸಮರ್ಪಣ ಭಾವದಿಂದಲೇ ಕೇಳ್ತಾ ಇದ್ದೇನೆ. ಹೇಳಬೇಕು ದೊರೆ, ಹೇಳಬೇಕು. ನಳಿನಾಕಿ ಕೇಳೆ ನಳಿನಾಕಿ ನಳಿನಾಕಿ ಕೇಳೆ ಈಗ ನಳಿನಾಕಿ 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 ಕೇಳೆ ಈಗ ನರನೋಡನೆ ನರನೋಡನೆ ಕಲಗ ಕೈದುವೇನು ಬೇಗ ನರನೋಡನೆ ನರನೋಡನೆ ಕಲಗ ಕಲಗ ಕೈದುವೇನು ಬೇಗ ನರನೋಡನೆ ಕಲಗ ಕೈದುವೇನು ಬೇಗ ಓ ನಳಿನಾಕ್ಷಿ, ಸ್ವಾಮಿ, ಕೇಳಬೇಕು, ಕೇಳಬೇಕು. ಮೈಯೆಲ್ಲ ಕಿವಿಯಾಗಿಸಿಕೊಂಡು ನಿಮ್ಮನ್ನ ಕೇಳುವುದಕ್ಕೆ ನಾನು ಸಿದ್ಧಳಿದ್ದೇನೆ. ತಿಳಿದಿದ್ದೇನೆ ನಾನು. ಸೂರ್ಯನ ರಶ್ಮಿ ಯಾವಾಗ ಭುವಿಗೆ ತಾಗ್ತದೆ, ಕಮಲವು ನಿರೀಕ್ಷೆಯಲ್ಲಿ ಇರ್ತದೆ. ಬಾಲಗಳಲ್ಲಿ ಬಾಲಭಾಸ್ಕರ ಮೂಡಿ ಬರುವಂತಹ ವೇಳೆಗೆ ಅಥವಾ ಅಂಬುಜವನ್ನ ಸೀಳಿ ಬರುವಂತಹ ವೇಳೆಗೆ ಕಮಲಜ ಒಂದು ಸೂರ್ಯನ ಅಂಶಗಳ ನಿರೀಕ್ಷೆಯಲ್ಲಿ ಕಾದು ಕುಳಿತುಕೊಂಡಿರ್ತದೆ. ಹಾಗಾಗಿ ನೀನು ನಳಿನಾಕ್ಷಿ ಎನ್ನುವುದಾಗಿ ಕರೀತಾ ಇದ್ದೇನೆ. ನಾನು ಹೇಳುವಂತಹ ಮಾತುಗಳನ್ನು ಕೇಳಬೇಕಿರುವಂತಹ ನಿರೀಕ್ಷೆಯಲ್ಲೇ ನಿಂತವಳು. ಅಯ್ಯೋ, ನೀವು ನಿನ್ನ ಹೇಳಿದ ಕಣ್ಣುಗಳು ಕಾತರಿಸ್ತಾ ಇದೆ, ಏನು ವಿಷಯ ಎನ್ನುವುದಾಗಿ. ಹೌದು. ಸರಿ, ಹೇಳ್ತೇನೆ ಕೇಳು. ನಿನ್ನ ಊಹೆಗಳೆಲ್ಲ ಸತ್ಯ. ಹಾ. ದುರಕ್ಕಾಗಿ ಹೊರಟವ ನಾನು. ಅಪ್ಪು, ನನಗೆ ನಿಮ್ಮನ್ನ ನೋಡುವಾಗ ಗೊತ್ತಾಯ್ತು ಈ ತಯಾರಿ ಅದಕ್ಕೆ ಅಂತ. ಅಲ್ವಾ? ಎಂದಿನಂತೆ ಈ ಪರಿ ಇಲ್ಲ. ಇಂದು ನನ್ನ ಟಿವಿಯೇ ಬೇರೆ. ರಾಜಗಾಂಭೀರ್ಯ. ಹೌದಪ್ಪ. ಅಲ್ಲ, ರಾಜರಾದವರಿಗೆ ಅದು ಭೂಷಣವೇ. ಆದ್ರೆ ಈ ಸಲ ಸ್ವಲ್ಪ ಹೆಚ್ಚಾಯ್ತು ಅಂತ. ಕಾಂಪಿಟೇಷನ್ ಹೆಚ್ಚಾಯ್ತು. ಅಲ್ಲ, ಬೇಕಪ್ಪ, ನಿಮಗೆ ಅದು ಶೋಭೆ. ಈ ಸಂದರ್ಭದಲ್ಲಿ ಇದು ಬೇಕೆ. ಬೇಕು. ಯಾಕೆ ಹೇಳು, ಬಂದವರು ಯಾರು ಎಂಬುದಾಗಿ ಮುಖ್ಯ ಆಗ್ತದೆ. ಅದು ಒಂದು ಉಂಟು. ಅಲ್ವಾ? ಎದುರಾಳಿಯನ್ನು ಗಮನಿಸಿಕೊಂಡು ನಮ್ಮದಾದಂತಹ ವ್ಯವಹಾರ ಸಿದ್ಧವಾಗುವುದು. ಅಲ್ವಾ? ಅವರಿಗೆ ಸರಿಯಾಗಿ ನಾವು ನಿಲ್ಲಬೇಕು ಅಂತ ಆದ್ರೆ ಈ ರೀತಿಯಾಗಿ ನಾವು ಚಿಂತನಾಗಿ ಹೊರಟಿ. ಸಮಬಲ ಅನ್ನುವಂಥದ್ದು ಕೇವಲ ಬಾಹುಬಲದಿಂದ ಮಾತ್ರ ಅಲ್ಲ, ವೈಖರಿಯಿಂದ, ತನ್ನ ತೇಜಸ್ಸಿನಿಂದ ಓಜಸ್ಸಿನಿಂದಲೂ ಅದು ಅನ್ವಯವಾಗ್ತದೆ. ಅಲ್ವಾ? ಬಂದಿರುವುದು ಪಾಂಡವರ ತುರಗ. ಏನು? ಪಾಂಡವರ ತುರಗವೆನ್ನುವುದು ನಮ್ಮ ಚಂಪಗಾವತಿ ಪಟ್ಟಣಕ್ಕೆ ಬಂದಿದೆ. ಹೌದೇ? ಹೌದಪ್ಪ. ಅದನ್ನ ನನ್ನ ತಂದೆಯವರು ಕಟ್ಟಿ ಹಾಕಿದ್ದಾರೆ. ಹಾಗಾದ್ರೆ ಈ ರಾತ್ರಿ ಹೊತ್ತು ಹೆಂಗಳೆಯರೆಲ್ಲ ಒಂದಾಗಿ ಕೆಲವರ ಬಾಯಿ ಇನ್ನೊಬ್ಬರ ಕಿವಿ ಕಚ್ಚುತ್ತದೆ, ಇನ್ನೊಬ್ಬರ ಬಾಯಿ ಮತ್ತೊಬ್ಬರ ಕಿವಿ ಕಚ್ಚುವುದಕ್ಕೆ ಮುಂದಾಗಿದೆ. ಒಬ್ಬೊಬ್ರು ಮಾತಾಡ್ತಾರೆ. ಇದನ್ನು ಮಾತನಾಡಿಕೊಳ್ಳುತ್ತಿರಬೇಕು. ಪಾಂಡವರ ತುರಗವೆನ್ನು ಬಂದಿದೆ. ತುರದ ರಕ್ಷಣೆಗೆ ಬಂದವ ಆ ಅರ್ಜುನನೊಂದಿಗೆ ಹೋರಾಟ.
ಶಿವ ಶಿವ ಕಳವಳಿಸಬೇಡ ಮನದೇ ಕಳವಳಿಸಬೇಡ ಮನದಿ ಹೊಂದಿಸುವುದಗೊಳಗುವನಲ್ಲರಳದಿ ಹೊಂದುವುದಗೊಳಗುವನಲ್ಲರಳದಿ ಕಳವಳಿಸಬೇಡ ಮನದಿ ಹೊಂದಿಸುವುದಗೊಳಗುವನಲ್ಲರಳದಿ ಏನೇ ಇದು? ಅರ್ಜುನನಿಗೆ ದುರಕ್ಕಾಗಿ ಹೊರಟಿದೆ ಶಿವ ಶಿವ ಎನ್ನುವುದಾಗಿ ಹೇಳ್ತಾ ಇದ್ದೀಯ. ಕಳವಳಿಸಬೇಡ ಮನದಿ ಏನು? ಅರ್ಜುನನೊಬ್ಬನೇ ತಾಯಿಯತ್ತ ಮಗನದಾಗಿ ಭಾವಿಸಿಕೊಂಡಿಯ. ನಾನು ಕೂಡ ತಾಯಿಯತ್ತ ಮಗನೇ ಇದ್ದೇನೆ. ಶಿವ ಶಿವ ಎನ್ನುವುದಾಗಿ ಧ್ಯಾನ ಮಾಡ್ತಾ ಇದ್ದೀಯ. ಕಳವಳಿಸಬೇಡ ಮನದಿ. ಆ ಕುಂತಿ ಸುತನಿಗೆ ಈ ಸುಗರ್ಭ ಸುತ್ತ ಹೆಸರುವನಲ್ಲ. ಕಾತ ಕೇಳೆನ್ನ ಸೊಲ್ಲ ಕಾತ ಕೇಳೆನ್ನ ಸೊಲ್ಲ ಪಾತನನು ಕಂತೋಪಿತ ಬಿಡುವನಲ್ಲ ಪಾರ್ಥನನು ಕಂತೋಪಿತ ಬಿಡುವ ಅಲ್ಲ ಎಂದು ಗೆಲ್ಲಬಹುದು ನಿಮಗೆ ಎಂದು ಗೆಲ್ಲಬಹುದು ನಿಮಗೆ ಶ್ರೀಕೃಷ್ಣ ಸಂತತದಿ ಸಾಧ್ಯ ನಮಗೆ ಶ್ರೀಕೃಷ್ಣ ಸಂತತದಿ ಸಾಧ್ಯ ನಮಗೆ ಎಂದು ಗೆಲ್ಲಬಹುದು ನಿಮಗೆ ಶ್ರೀಕೃಷ್ಣ ಸಂತತದಿ ಸಾಧ್ಯ ನಮಗೆ ಹೆದರಬೇಡ. ಅದೇ ಕ್ಷಣ ಸೇರಿಸಬೇಕು. ಸೈರಿಸಿ. ಈ ಸಂದರ್ಭದಲ್ಲಿ ಬಿರುಸಿನ ನುಡಿಗಳನ್ನು ಕೇಳಿದಾಗ ನಾನು ತಟಸ್ಥಳಾಗಿ ಉಳಿದು ಬಿಟ್ಟೆ. ಶಿವ ಶಿವ ಎನ್ನುವುದಾಗಿ ಧ್ಯಾನಿಸ್ತಾ ಇದ್ದೀಯ. ದಿವ್ಯೆಯಲ್ಲಿ ಶಬ್ದಗಳೇ ಅಲಂಕರಿಸುವುದಕ್ಕಾಗಿ ಮುಂದಾಗಲಿಲ್ಲ ಸ್ವಾಮಿ. ಬ್ರಹ್ಮಚರ್ಯ, ಗೃಹಸ್ಥಾಶ್ರಮ, ವಾನಪ್ರಸ್ಥ, ಸನ್ಯಾಸ, ಒಬ್ಬನ ಜೀವನದಲ್ಲಿ ಬರುವಂತಹ 4 ಹಂತಗಳು. ಪ್ರಮುಖವಾದದ್ದು ಅಧಿಕವಾದದ್ದು ಗೃಹಸ್ಥಾಶ್ರಮವಲ್ಲವೇ? ಆದ್ದರಿಂದಲೇ ಬದುಕಿನಲ್ಲಿ ಗಂಡ ಹೆಂಡಿನ ಸಂಬಂಧಕ್ಕೆ ವಿಶೇಷವಾದ ಮಾನ್ಯತೆ ಉಂಟು ಶಾಸ್ತ್ರದಲ್ಲಿ. ಹೆಣ್ಣಾದವಳು ಗಂಡನ ಪಾಲಿಗೆ ಮಂತ್ರಿಯಂತೆ ವ್ಯವಹರಿಸಬೇಕು. ಗಂಡನು ಕೈಗೊಳ್ಳುವಂತಹ ತೀರ್ಮಾನವನ್ನು ಪರಾಮರ್ಶಿಸಿ ಯೋಗ್ಯವಾದಂತಹ ಸಲಹೆ ಸೂಚನೆಗಳನ್ನು ಕೊಡುವಂತಹ ಅಧಿಕಾರ ಗೃಹಸ್ಥಾಶ್ರಮವನ್ನು ಹೊಂದಿರುವಂತಹ ಹೆಂಡತಿಯರಿಗಲ್ಲದೆ ಮತ್ತೊಬ್ಬರಿಗೆ ಅಧಿಕಾರವಿಲ್ಲ. ಆದ್ದರಿಂದಲೇ ಅಧಿಕಾರದಿಂದ ನಿಮ್ಮನ್ನು ತಡೆದು ಕೈಗೊಂಡ ತೀರ್ಮಾನದ ಬಗೆಗಾಗಿ ಮತ್ತೊಮ್ಮೆ ಅವಲೋಕಿಸಬೇಕು, ಯೋಚಿಸಬೇಕು ಅಂತ ನಾನು ವಿಜ್ಞಾಪಿಸಿಕೊಳ್ಳುವುದಕ್ಕಾಗಿ ಮುಂದಾಗಿದ್ದೇನೆ. ಇನ್ನು ಯೋಚಿಸುವುದಕ್ಕೆ ಏನುಂಟು? ಪಾರ್ಥನ ಕೂಡ ಯುದ್ಧ. ಹೌದು. ರಥಾದೇವಿಯ ಮಕ್ಕಳೆಲ್ಲರೂ ಪಾರ್ಥನೆ. ಹೌದು. ಹಾಗೆಂದುಕೊಂಡು ಪಾರ್ಥ ಎನ್ನುವ ಹಾಗೆ ಅತಿಶಯೋಕ್ತಿಯಿಂದ ಕರೆಯಿಸಿಕೊಂಡವನು, ಗುರುತಿಸಿಕೊಂಡನು ಮಧ್ಯಮ ಪಾಂಡವನಾದ ಅರ್ಜುನ ಒಬ್ಬನೇ. ದಶನಾಮಾಂಕಿತ ವೀರ. ಹೌದು. ಸವ್ಯಸಾಚಿ. ಒಂದು ಕಾಲಕ್ಕೆ ಉಭಯ ತೂಣೀರಗಳನ್ನು ಬಳಸಿಕೊಂಡು ಉಭಯ ಬಾಹುಗಳನ್ನು ವಿಕ್ರಯಿಸಿ ಯುದ್ಧವನ್ನ ಮಾಡುವುದಕ್ಕೆ ಸರ್ವಶಕ್ತನಿದ್ದಾನೆ ಪಾರ್ಥ. ಹೀಗೆನ್ನುವ ಹಾಗೆ ಅವನ ಅತಿಶಯವನ್ನು ನಾವು ಕೇಳಿ ಬಲ್ಲವರು. ಸರಿ ಸ್ವಾಮಿ, ಏನು? ಸಮಗ್ರವಾದ ಐಶ್ವರ್ಯ, ಸಂಪತ್ತು, ಕೀರ್ತಿ, ಅಧಿಕಾರ, ವೈರಾಗ್ಯ, ಮೋಕ್ಷ ಇವನ್ನು 6 ಗುಣಗಳು ಅಥವಾ ಭಗ ಎನ್ನುವ ಹಾಗೆ ಶಾಸ್ತ್ರ ಗುರುತಿಸುತ್ತದೆ. ಇವು ಯಾವನೆಲ್ಲ ಹೊಂದಿಕೊಂಡಿರುತ್ತದೆಯೋ ಅವನೇ ಭಗವಂತ. ಅಂತಹ ಭಗವಂತನಲ್ಲಿ ಅತುಲವಾದ ಭಕ್ತಿ ಭಾವವನ್ನು ಹೊಂದಿರುವವನೇ ಪರಮ ಭಾಗವತ. ಶ್ರೀಕೃಷ್ಣನ ಪರಮ ಭಾಗವತರು ತಾವನ್ನುಂಟನ್ನು ನಾನು ಚೆನ್ನಾಗಿ ಬಲ್ಲೆ. ಹಾಗೆಂದುಕೊಂಡು ಪಾರ್ಥನ ಬಗೆಗಾಗಿ ಯೋಚಿಸುವಾಗ ಇಲ್ಲಿಯವರೆಗೆ ನಡೆದಂತಹ ಸಂಗ್ರಾಮದಲ್ಲಿ ತಲೆ ತಗ್ಗಿಸುವಂತಹ ಅವಕಾಶವನ್ನು ಜೀವನದಲ್ಲಿ ಬಂದದ್ದುಂಟೆ? ಇಲ್ಲವಲ್ಲ. ಸರ್ವ ಅಸಾಧ್ಯಗಳನ್ನು ಸಾಧ್ಯ ಹೀಗೆನ್ನುವ ಹಾಗೆ ಅವನ ಜೀವನದಲ್ಲಿ ನಿರ್ಧರಿಸಿ ತೋರಿಸಿಕೊಟ್ಟವನು ಶ್ರೀಕೃಷ್ಣ ಪರಮಾತ್ಮನಲ್ಲದೆ ಅನ್ಯನಲ್ಲ. ಸರಿ. ತನ್ನ ಭಾವನೆಗೆ ಯಾವ ಕಷ್ಟವು ಒದಗಿ ಬಂದ ಕಾಲಕ್ಕೆ ಭಾವ ಒದಗಿ ಬರ್ತಾನೆ ಅನ್ನುವುದನ್ನು ನಾವು ಚೆನ್ನಾಗಿ ಇಲ್ಲಿಯವರೆಗೆ ತಿಳಿದವರಿದ್ದೇವೆ. ನಡೆದಂತಹ ಗುರುಧಾಮಿನಿಯಲ್ಲಿ ಭಾರತಾವಹವನ್ನು ಗಮನಿಸಿದವಾಗ ಎಷ್ಟು ಮಂದಿಗಳ ತಲೆ ಉರುಳಿ ಹೋಗಿದ್ದಿಲ್ಲ ಹೇಳಿ. ಸಾಮಾನ್ಯವಾದ ಯುದ್ಧವದಲ್ಲ. ಅಂಬಿಗೆ ಅಂಬುದಿ ಜರಿದುದು ಅಂಬರವೇ ಅಂಬುಗಳನ್ನು ಕಾರುತ್ತಿ ಹೇಗೋ
ಬಳಿಕ ಅಂಬರದ ಅಂಬುಗಳಿಗೆ ಇಂದಿಲ್ಲವೆಂಬಂತೆ ಹಿಡಿಯುವಾಗ ಒಂದು, ತೊಡುವಾಗ 11, ಮುಟ್ಟುವಾಗ 101 ಎನ್ನುವಂತೆ ಭಾರಿ ಕಾಳಗ ಬರು. ಗಜದ ಘಂಟಾರವ, ನಡೆವ ಸೇನಾರವ, ಬಹಳ ಕಾಲಾರವ, ಭೂಮಿ ಆಕಾಶಗಳೇ ತುಂಬಿ ಕಂಪಿಸಿತು ಎನ್ನುವ ಹಾಗೆ ನಡೆದಂತಹ ಭೀಕರವಾದ ಯುದ್ಧದಲ್ಲಿ ಸರ್ಪಾಸ್ತ್ರಕ್ಕೆ ಪ್ರತಿಯಾಗಿ ಗರುಡಾಸ್ತ್ರ, ವಾಯುವ್ಯಾಸ್ತ್ರಕ್ಕೆ ಪರ್ವತಾಸ್ತ್ರ, ಆಗ್ನೇಯಾಸ್ತ್ರಕ್ಕೆ ವರುಣಾಸ್ತ್ರ, ಬ್ರಹ್ಮಾಸ್ತ್ರಕ್ಕೆ ಪ್ರತಿಯಾಗಿ ಬ್ರಹ್ಮಾಸ್ತ್ರ. ಇಂತಹ ಉಭಯವಾದ ಯುದ್ಧದಲ್ಲಿ ಪ್ರಾರ್ಥನೆ ಮೇಳೈಸಿದವನಿದ್ದಾನೆ, ವಿಜೃಂಭಿಸಿದವನಿದ್ದಾನೆ. ಕಾರಣ ಬೇರೇನೂ ಅಲ್ಲ, ಶ್ರೀಕೃಷ್ಣನ ಅನುಗ್ರಹ, ಶ್ರೀಕೃಷ್ಣನ ಒಲುಮೆ. ಚ್ಯುತಿಯಿಲ್ಲದ ಅಚ್ಯುತ, ಕ್ಲೇಶವನ್ನು ಕಳೆಯುವ ಕೇಶವ, ಮುಕ್ತಿಯನ್ನು ಅನುಗ್ರಹಿಸುವಂತಹ ಮಧುಸೂದನ, ಪುಣ್ಯಲೋಕದಿಂದ ಕರ್ಮಭೂಮಿಗೆ ಇಳಿದಂತಹ ಶ್ರೀಹರಿಗೆ ಶ್ರೀಕೃಷ್ಣ ಅನ್ನುವುದನ್ನು ನಾವೆಲ್ಲರೂ ಮನಸಾರಿ ತುಂಬಿ ಪೂಜಿಸುವುದಿಲ್ವೇ, ಸ್ವೀಕರಿಸುವುದಿಲ್ವೇ? ಅಂತಹ ಶ್ರೀಕೃಷ್ಣನ ಸಖ್ಯವನ್ನು ಹೊಂದಿ ಅವನ ಕೃಪಾ ಕಟಾಕ್ಷವನ್ನು ಹೊಂದಿರುವಂತಹ ಆ ಪ್ರಾರ್ಥನೆಗೆ ನಿಮ್ಮಿಂದ ಸೋಲು ಉಂಟಾದೀತೆ ತಪ್ಪು ಭಾವಿಸಬೇಡಿ. ಏನು ನಿಮ್ಮ ಭುಜ ಬಲದ ಕುರಿತಾಗಿ ಶಂಕೆಯನ್ನು ಇರಿಸಿಕೊಂಡು ನಾನು ಆಡುತ್ತಿಲ್ಲ. ಇಲ್ಲಿಯವರೆಗೆ ನಡೆದಂತಹ ಯುದ್ಧ ಪ್ರಸಂಗದಲ್ಲಿ ವೀರ ವಿಹಾರವನ್ನು ಮಾಡಿ ಗಂಡೆದೆಯನ್ನು ಸೀಳಿ ಕೀರ್ತಿಯ ಪತಾಕೆಯನ್ನು ಊರಿದಂತಹ ಪಾರ್ಥನನ್ನು ಅಥವಾ ಅವನ ವಿಕ್ರಮವನ್ನು ಮಣ್ಣಲ್ಲಿ ಮಣ್ಣುಗೂಡಿಸುವುದಕ್ಕೆ ನನ್ನ ಅರಸನಿಗೆ ಕೂಡಿತು ಅಂತ ನಾನು ಚೆನ್ನಾಗಿ ಬಂದೆ. ಹಾಗೆಂದುಕೊಂಡು ಸರ್ವಶಕ್ತನಾದ ಆ ಪಾರ್ಥ ಸಾರಥಿಯ ಉಪಸ್ಥಿತಿಯಲ್ಲಿ ಸಾಧ್ಯವಾಗಿ ಸೆಣಸಿ ಕೃಷ್ಣಾರ್ಜುನರನ ಸೆಣಸಿ ಕೃಷ್ಣಾರ್ಜುನನು ಸಾಧು ಮೆಟ್ಟಿದನು, ಸಾಧು ಮೆಟ್ಟಿದನು ಕೊನೆಗೆ ತರುತ್ತಿರವಲ್ಲದು ಕೃಷ್ಣಾರ್ಜುನರು ಒಂದಾಗಿ ಯುದ್ಧವನ್ನು ಮಾಡ್ತಾರೆ ಎನ್ನುವುದಾಗಿ ಹೇಳ್ತಾ ಇದ್ದೀಯ. ಸೆಣಸಿ ಕೃಷ್ಣಾರ್ಜುನರೊಡನೆ ಅವರೊಂದಿಗೆ ಸೆಣಸಿ ಅವರ ರಥವನ್ನು ಹಿಮ್ಮೆಟ್ಟಿಸುತ್ತೇವೆ. ಮಾತ್ರವಲ್ಲ, ಕ್ಷತ್ರಿಯರಿಗೆ ಯುದ್ಧವೆನ್ನುವುದು ಹಬ್ಬ ಇದ್ದ ಹಾಗೆ ಚಿಂತಿಸುವಂತ ಅಗತ್ಯವಿಲ್ಲ. ಸೋಲುವ ಗೆಲುವು ನಿರ್ಣಯ ಆಗುವುದು ಯುದ್ಧದ ನಂತರವೇ. ಮತ್ತ್ಯಾಕೆ ಚಿಂತಿಸುವುದು? ನಿಶ್ಚರವಾದಂತಹ ಬದುಕಿದು. ಈ ಬದುಕಿಗೆ ಏನು ಅರ್ಥ ಇಲ್ಲ. ಅರ್ಥ ಬೇಕಂತಾದ್ರೆ ನಾವು ಸಾಧನೆಯನ್ನು ಮಾಡಲೇಬೇಕು. ನನ್ನ ಸಾಧನೆ ಮುಂದಿನ ಗುರಿ ಅದು ಮುಕ್ತಿಯನ್ನು ಪಡೆಯುವುದು ಮಾತ್ರ. ಮುಕ್ತಿಯನ್ನು ಹೊಂದುವುದೇ ಅರಿತೆ. ಇದನ್ನೆಲ್ಲ ಅರಿತೆ ನಿಜವೂ ಇದನ್ನೆಲ್ಲ ಅರಿತೆ ನಿಜವೂ ಇದನ್ನೆಲ್ಲ ಅರಿತೆ ನಿಜವೋ ಸುತಹೀನ ಕುದಿಸುವುದೇ ಕೈವಲ್ಯವು ಸುತಹೀನ ಕುದಿಸುವುದೇ ಕೈವಲ್ಯವು ಇದುವೇ ಋತು ಸಮಯವೆನಗೆ ಇದುವೇ ಋತು ಸಮಯವೆನಗೆ ಇದುವೇ ಋತು ಸಮಯವೆನಗೆ ಲಾಲಿಪುದು ಹದಗಾಲ ಬೆಳೆ ಮಾಳ್ಗಗೆ ಲಾಲಿಪುದು ಹದಗಾಲ ಬೆಳೆ ಮಾಳ್ಗಗೆ ಇದನ್ನೆಲ್ಲ ಅರಿತೆ ನಿಜವು ಸುತಹೀನ ಗುದಿಸುವುದೇ ಕೈವಲ್ಯವು ಸುತಹೀನ ಗುದಿಸುವುದೇ ಕೈವಲ್ಯವು ಪ್ರಭಾವತಿಯನ್ನು ಕ್ಷಮಿಸಬೇಕು. ದುಡುಗಿ ನಾನು ಆಡಿದೆನೋ ಏನು? ಸ್ವಾಮಿಯೇ, ನಿಮ್ಮ ಮನದ ಅಭಿಲಾಷೆ ಏನು? ನಿಮ್ಮ ನಿರ್ಧಾರ ಏನು ಅನ್ನುವುದನ್ನು ನಾನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡೆ. ಚಂಪಕಾವತಿಯ ಪ್ರಜಾವರ್ಗದವರಿಗೆ ಹರಿದರ್ಶನವನ್ನು ಒದಗಿಸಿಕೊಡಬೇಕು. ಅದು ಸಂಕಲ್ಪ. ಇಲ್ಲಿಯವರೆಗೆ ಯಾವನನ್ನು ಪ್ರತಿನಿತ್ಯವೂ ಪ್ರತಿಕ್ಷಣವೂ ನಾವು ಮನಸ್ಸಿನಲ್ಲಿ ಧ್ಯಾನದಲ್ಲಿ ಆರಾಧಿಸಿಕೊಂಡು ಬಂದಿರುವೆಯೋ ಅಂತಹ ಚಿನ್ಮಯ ಸ್ವರೂಪನನ್ನ ಕಾಣುವುದಕ್ಕೆ ನಮ್ಮವರೆಲ್ಲರಿಗೂ ಒಂದು ಅವಕಾಶವನ್ನು ಒದಗಿಸಿಕೊಡಬೇಕು. ಹೌದು, ಸರ್ವ ಸಮರ್ಪಣಾ ಮನೋಭಾವ
ಆಯ್ತಾ ಇದನ್ನೆಲ್ಲವನ್ನು ನಾನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಪರೋಪಕಾರಾರ್ಥಂ ಇದಂ ಶರೀರಂ. ಹೌದು. ಈ ಶರೀರ ಅನ್ನುವಂಥದ್ದು ನಶ್ವರವಾದುದಲ್ಲ. ಇದು ಬ್ರಹ್ಮಪುರಿ ಹೀಗೆನ್ನುವ ಹಾಗೆ ಯೋಗಿಗಳು ಸಾಧಿಸಿದವರಿದ್ದಾರೆ. ಈ ಶರೀರವನ್ನು ಬಳಸಿಕೊಂಡು ಸಾಧಿಸುವುದಕ್ಕೆ ಅಸಾಧ್ಯವಾಗಿ ಯಾವುದೆಲ್ಲ ಉಳಿದಿದೆಯೋ ಅವೆಲ್ಲವನ್ನ ಹೊಂದುವುದಕ್ಕೆ ಒಬ್ಬನಿಗೆ ಜೀವಿತಾವಧಿಯಲ್ಲಿ ಸಾಧ್ಯವಾಗ್ತದೆಯಂತೆ. ಸ್ವಾಮಿ, ನಡೆಯಬಹುದಾದಂತಹ ಸಂಘರ್ಷದ ಪರಿಣಾಮ ಇದನ್ನು ಯೋಚಿಸುವಾಗ ಕಣ್ಣಾಳಿಗಳು ತುಂಬಿ ಬರುತ್ತದೆ. ಪಾರ್ಥನನ್ನ ಮಣಿಸಿ ಪಾರ್ಥಸಾರಥಿ ಉಪಸ್ಥಿತಿಯಲ್ಲಿ ತನ್ನನ್ನು ತಾನು ಕಳೆದುಕೊಳ್ಳುವುದಕ್ಕಾದರೂ ಸಿದ್ಧನಿದ್ದೇನೆ ಅನ್ನುವುದು ನಿಮ್ಮ ಮನದ ಭಾವವಲ್ವೇ ಸ್ವಾಮಿಯೇ? ಆ ರೀತಿ ಇಲ್ಲಿಯವರೆಗೆ ನಾವುಗಳು ಕೇಳಿ ತಿಳಿದಂತಹ ಪ್ರಕರಣಗಳು ಅದೆಷ್ಟು. ರಾಹುವಿನ ಬಾಧೆಯಿಂದಲಾಗಿ ಬೆಂದಂತಹ ಸೂರ್ಯ ಸಿಟ್ಟಿನ ಭರದಿಂದ ಪ್ರಪಂಚವನ್ನೇ ಸುಟ್ಟು ಸುಡುಕರಿ ಮಾಡ್ತೇನೆ ಹೀಗೆನ್ನುವ ಹಾಗೆ ತನ್ನ ಪ್ರಕಾಶವನ್ನು ಹೆಚ್ಚಿಸಿ ಮೆರೆದ ಕಾಲಕ್ಕೆ ಹೆಳವನಾದಂತಹ ಅರುಣನು ತರಣಿಗೆ ಸಾರಥಿಯಾದನಂತೆ. ಲೋಕಕ್ಕೆ ಬಂದು ತೆಗೆದ ದುರಿತಗಳನ್ನು ಕಷ್ಟ ಕಾರ್ಪಣ್ಯಗಳನ್ನು ಪರಿಹರಿಸಿಕೊಟ್ಟನಂತೆ. ತ್ಯಾಗದ ಮನೋಭಾವವನ್ನು ತಾನು ಉರಿದು ಲೋಕಕ್ಕೆ ತಂಪನ್ನು ಒದಗಿಸಿಕೊಡ್ತೇನೆ ಅನ್ನುವಂತಹ ಯೋಚನೆ ಅರುಣನ ಮನದಾಳದಲ್ಲಿ ಹೇಗೆ ಮೂಡಿದ್ದು ಯೋಚಿಸಿ, ತ್ರಿಪುರಾಸುರನ ಬಾಧೆಯಿಂದಲಾಗಿ ಪ್ರಪಂಚವು ಕಂಗೆಟ್ಟು ನಿಂತ ಕಾಲಕ್ಕೆ ಅವನ ವಧೆಗಾಗಿ ಮುಂದಾದಂತಹ ಶಿವನಿಗೆ ಸಾರಥಿಯಾಗಿ ಒದಗಿ ಬಂದವನು ಬ್ರಹ್ಮ ಕಮಲಜ. ಇನ್ನಾದರೂ ಹಳೆಯ ಪ್ರಕರಣದಲ್ಲಿ ದುಷ್ಟರಾವಣನ ವಧೆಗಾಗಿ ರಾಮಚಂದ್ರಮ ಹೊರಟು ನಿಂತ ಕಾಲಕ್ಕೆ ಮಾತಲಿಯೇ ಅವನಿಗೆ ಸಾರಥಿಯಾಗಿ ಧರೆಗೆ ಒದಗಿ ಬಂದನಂತೆ. ಎಲ್ಲರೂ ನಮಗೆ ಸಾರಿದ್ದು ಒಂದೇ ತತ್ವವನ್ನು, ಒಂದೇ ಆದರ್ಶವನ್ನು. ತನಗಾಗಿ ಬದುಕಬಾರದು, ಪರರಿಗಾಗಿ ನಾವು ಜೀವನವನ್ನು ಕಟ್ಟಿಕೊಳ್ಳಬೇಕು. ಹೌದು, ಸಾಮಾನ್ಯವಾದ ಪ್ರಕೃತಿಯಲ್ಲಿ ಗಿಡ ಮರಗಳನ್ನು ಗಮನಿಸುವಾಗ ಯೋಚಿಸುವುದಕ್ಕಾಗುವುದಿರುವೆ. ರುಚಿ ಇಲ್ಲದ ಮಣ್ಣನ್ನು ತಿಂದು, ಸವಿ ಇಲ್ಲದ ನೀರನ್ನು ಕುಡಿದು, ರುಚಿಕರವಾದ ಸಿಹಿಯಾದ ಹಣ್ಣುಗಳನ್ನು ಮರ ಗಿಡಗಳು ಉಣಬಡಿಸುವುದಿರುವೆ ಹೇಳಿ. ಹೀಗಿರುವಾಗ ನಾವು ಪ್ರಪಂಚದಲ್ಲಿ ಪರಿಸರದಲ್ಲಿ ಕಲಿಯುವುದಕ್ಕೆ ಬಹಳಷ್ಟು ಇದೆ ಸ್ವಾಮಿ. ಆದರೆ ಜೀವನದ ಇನ್ನೊಂದು ಮುಖವನ್ನು ನೀವು ಯೋಚಿಸಬೇಕು, ಅವಲೋಕಿಸಬೇಕಾಗ್ತದೆ. ಏನದು? ಮದುವೆಯಾಗಿ ಕೆಲವು ವರ್ಷಗಳೇ ಕಳೆದು ಹೋಗಿದೆ. ದಾಂಪತ್ಯ ಜೀವನದಲ್ಲಿ ಇಲ್ಲಿಯವರೆಗೆ ನಿಮ್ಮ ಮನಸ್ಸಿಗೆ ಬೇಸರಿಸುವಂತಹ ಯಾವ ಪ್ರಕರಣದಲ್ಲಿಯೂ ನಾನು ಭಾಗಿಯಾಗಿದ್ದಿಲ್ಲ. 4 ಧರ್ಮಗಳು, ಅರ್ಥ, ಕಾಮ, ಮೋಕ್ಷ. ಸ್ವಾಮಿ, ಸತಿಗೆ ಸತಿ ಧರ್ಮ, ಪತಿಗೆ ಪತಿ ಧರ್ಮ. ಇನ್ನು ಜೀವನದಲ್ಲಿ ಬೇಕಾದದ್ದು ಅರ್ಥ. ವ್ಯಯಗೊಳಿಸುವ ಸಂಪತ್ತು ಅರ್ಥ ಇರುವ ಹಾಗೆ ಕರೆಯಲ್ಪಡುವುದಿಲ್ಲ. ಆದರ್ಶವಾದ ಜೀವನ ಬದುಕಿಗೆ ಒಂದು ನಿಜವಾದ ಅರ್ಥವನ್ನು ಒದಗಿಸಿಕೊಡ್ತದೆ. ಕಾಮ ದೇಹದ ಖುಷಿಯನ್ನು, ಸೊಕ್ಕನ್ನು ಕಳೆದುಕೊಳ್ಳುವುದಷ್ಟೇ ಕಾಮವಲ್ಲವಲ್ಲ. ಅರಳಿನಿಂದ ಪುಷ್ಪವನ್ನು ಕಂಡಾಗ ಹೆಣ್ಣೊಬ್ಬಳು ಮುಡಿಯಬೇಕು ಅಂತ ಆಸೆ ಪಡ್ತಾಳೆ, ಅಥವಾ ದೇವತಾ ಸನ್ನಿಧಾನದಲ್ಲಿ ಅರ್ಪಿಸಬೇಕು ಅಂತ ಹಂಬಲಿಸ್ತಾಳೆ, ಅದು ಕಾಮ. ಪಕ್ವಗೊಂಡ ಹಣ್ಣನ್ನು ಗಮನಿಸಿದಾಗ ಹೊಟ್ಟೆ ತುಂಬಿಸಬೇಕು ಅಂತ ನಾರಲ್ಲಿ ತಪಲವನ್ನ ಪಡ್ತದೆ, ಅದು ನಿಜವಾದ ಕಾಮ. ನನ್ನ ಮನದ ಅಭಿಲಾಷೆಯನ್ನು ಹೇಳಿಕೊಳ್ಳುವುದಕ್ಕೆ ಮುನ್ನ ಇಲ್ಲಿಯವರೆಗೆ ಪೂರೈಸಿಕೊಟ್ಟವರು ತಾವು. ಉಳಿದದ್ದು ಮೋಕ್ಷ. ಮಕ್ಕಳಿಲ್ಲದವರಿಗೆ ಮೋಕ್ಷ ಇಲ್ಲ ಅಂತ ಯಾವ ಶಾಸ್ತ್ರವು ಸಾರಿದ್ದಿಲ್ಲ. ಸಿಗ್ತದೆ ಯಾವಾಗ? ಭಗವಂತನ ಸನ್ನಿಧಾನದಲ್ಲಿ ಅಲ್ವಾ? ಅಲ್ವೇ? ಅದನ್ನೇ ನಾನು ಬಯಸ್ತಾ. ಯಾವ ಪುಣ್ಯ ಸಂಚಯವನ್ನು ಮಾಡಿದ ದುಷ್ಟ ದಾನವರಾದರೂ ಸರಿ ಭಗವಂತನ ಆಯುಧದ ಸ್ಪರ್ಶವನ್ನು ಹೊಂದಿ ಮೋಕ್ಷವನ್ನು ಪಡೆದವರಿದ್ದಾರೆ. ಇದಕ್ಕೆ ಚರಿತ್ರೆಯೇ ನಿದರ್ಶನವಾಗಿ ಒದಗಿ ಬರ್ತದೆ. ಪಾರ್ಥಸಾರಥಿಯ ಉಪಸ್ಥಿತಿಯಲ್ಲಿ ನಾನು ಮೋಕ್ಷವನ್ನು ಹೊಂದುತ್ತೇನೆ. ಕ್ಷತ್ರಿಯನಾಗಿಕೊಂಡು ಅರ್ಘ್ಯ ಪ್ರದಾನ ಮಾಡುವಾಗ ನಾವು ಬಯಸುವುದು ಇದನ್ನೇ ಅಲ್ವಾ? ಸೂರ್ಯಮಂಡಲವನ್ನು ಭೇದಿಸಿ ಮೋಕ್ಷಧಾಮವನ್ನು ಸೇರಬೇಕೆನ್ನುವ ಹಾಗೆ ಬಲವಾದ ಆ ಭಾವವನ್ನು ಇರಿಸಿಕೊಂಡು ಅರ್ಘ್ಯ ಪ್ರದಾನವನ್ನ ಮಾಡ್ತೇವೆ. ಒಂದು ಕ್ಷತ್ರಿಯ ಯುದ್ಧ ಕ್ಷೇತ್ರದಲ್ಲಿ ಮರಣವನ್ನು ಹೊಂದುವಂತಹ ವೀರ ಯೋಧನಿಗೊಂದು ಅವಕಾಶ, ಸಮಸ್ತವನ್ನು ತ್ಯಾಗ ಮಾಡಿ ಲೋಕಕ್ಕೆ ಬೇಕಾಗಿ ಬದುಕುವಂತಹ ಯೋಗಿಗೊಂದು ಅವಕಾಶ. ಸ್ವಾಮಿ, ನಿಮ್ಮ ಸ್ಥಿತಿ ಸತ್ಯವಾಗ್ತದೆ, ಮೋಕ್ಷವನ್ನು ಹೊಂದುವುದು ಸುಲಭವಾಗ್ತದೆ. ನನ್ನ ಬಗೆಗಾಗಿ ಯೋಚಿಸಿದ್ದೀರಾ ನೀವು? ಇನ್ನ ಬಗ್ಗೆ ಮಕ್ಕಳಿಲ್ಲ, ನನ್ನ ಹೆಂಡತನ ಅನ್ನೋದು ಸಾರ್ಥಕ್ಯವನ್ನು ಹೊಂದಬೇಕು ಅಂತಾದ್ರೆ ಮಕ್ಕಳಿಗೆ ನಾನು ತಾಯಿಯಾಗಬೇಕು. ಎರಡೂ ಬೇಕಂತಿಲ್ಲ, ಒಂದು ಮಗುವಿಗೆ ತಾಯಿಯಾಗುವ ಅವಕಾಶ ನನ್ನ ಬದುಕಿನಲ್ಲಿ ಇಲ್ಲಿಯವರೆಗೆ ಬರಲಿಲ್ಲ. ಸ್ವಾಮಿ, ಜೀವನದಲ್ಲಿ ಇಲ್ಲಿಯವರೆಗೆ ಇಂತಹ ದೀನತೆಯನ್ನು ನಾನು ಅನುಭವಿಸಿದ್ದಿಲ್ಲ. ಹಾಗೆಂದುಕೊಂಡು ಇಂದು ಕೇಳಿಕೊಳ್ಳಬೇಕಾದಂತಹ ಅವಕಾಶ ನನಗುಂಟು. ಪಿತೃಋಣ, ಋಷಿ ಋಣ, ಮಾತೃಋಣ, ದೇವಋಣ, ಈ 4 ಋಣಗಳು ಮಾತ್ರ ನಿಮಗಿರುವುದಲ್ಲ, ಸಮಾಜದ ಋಣವು ಕ್ಷತ್ರಿಯನ ತಲೆಯ ಮೇಲಿರ್ತದೆ. ಸಮಾಜದ ಋಣವನ್ನು ನೀವು ತೀರಿಸಬೇಕು ಅಂತಾದ್ರೆ ಯೋಗ್ಯನಾದಂತಹ ಅರಸಕುವರನನ್ನು ನೀವು ಈ ಸಮಾಜಕ್ಕೆ ಒದಗಿಸಿಕೊಳ್ಳಬೇಕಾಗ್ತದೆ. ಸ್ವಾಮಿ, ಋತುಸ್ನಾತೆಯಾದಂತಹ ನನಗಿಂದು 16ನೆಯ ದಿವಸ. ಪತಿಯ ಸಮಾಗಮವನ್ನು ಹೊಂದುವುದಕ್ಕೆ, ಪಟ್ಟದ ರಾಣಿಯನ್ನು ಪಟ್ಟದ ಅರಸ ಕೂಡುವುದಕ್ಕೆ ಇದು ಯೋಗ್ಯವಾದ ಕಾಲ. ಹೆಚ್ಚು ಮಾತಾಡುವುದಿಲ್ಲ. ಅಮ್ಮ ಅಂತ ಕರೆಯುವ ಮಕ್ಕಳ ಸ್ವರ ಕೇಳುವ ಅವಕಾಶವನ್ನು ಕೊಡ್ತೀರಾ? ನಿನ್ನೊಂದಿಗೆ ನಿನ್ನೊಡನೆ ದಿನ ಕಳೆಯಲು, ನಿನ್ನೊಡನೆ ದಿನ ಕಳೆಯಲು ಪಿತನಾಟ್ಯ ಇನ್ನು ತನಗಿರುವುದು
ಇಲ್ಲ. ಆದ್ರೆ ಮಾತನಾಡಿದ್ದೆ ನಾನು ಕೇಳಿಸಿಕೊಳ್ತಾ ಇದ್ದೇನೆ. ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಮಾತನಾಡಬೇಕು ಎನ್ನುವುದನ್ನು ನೀನು ಗಮನದಲ್ಲಿರಿಸಿಕೊಳ್ಬೇಕಿತ್ತು. ನಿನ್ನೊಡನೆ ದಿನ ಕಲಿಯಬೇಕು ಎನ್ನುವುದಾಗಿ ನನ್ನನ್ನು ಕೇಳಿಕೊಳ್ತಾ ಇದ್ದೆ ಅಥವಾ ಬೇಡಿಕೊಳ್ತಾ ಇದ್ದೆ. ಸತ್ಯ. ಪತ್ನಿಯಾಗಿರುವಂತ ನೀನು ಬೇಡಿಕೊಳ್ಳುವುದಲ್ಲ, ನಾನಾಗಿ ನಿನ್ನ ಕರುಣಿಸಬೇಕಿತ್ತು. ಅದೇ ನನಗೂ ಆಸೆ ಉಂಟು. ಆದ್ರೆ ಕರ್ತವ್ಯ ನನ್ನ ಕೈ ಬೀಸಿ ಕರೀತಾ ಇದೆ. ತಂದೆಯ ಆಜ್ಞೆ ನನ್ನ ಪಾಲಿಗೆ ಆಗಿದೆ. ಹಾಗಾಗಿ ನಿನ್ನೊಂದು ಇರುವುದಕ್ಕಾಗುದಿಲ್ಲ. ಬಿಡನು ಈಗ ಬಿಡನು ಈಗ ಎನ್ನ ಕೂಡೊಡಗೂಡು ಕೂಡು ಬೇಗ ಎನ್ನ ಕೂಡೊಡಗೂಡು ಕೂಡು ಬೇಗ ನಡೆಯೆಂದು ಬಿಗಿದಪ್ಪುದು ಕಾಂತನು ಹೊರಬಡಿಸಿದಳು ಅಪ್ಪುದ ಸರ್ವಥಾನ ಬಿಡೆನು ನಾ ಬಿಡೆನು ಸ್ವಾಮಿ. ಸಪ್ತ ಪದಿಯನ್ನು ತುಳಿದು ಹುಸ್ತಿನನ್ನು ದಾಟಿ ಮನೆಗೆ ಬರುವ ಕಾಲಕ್ಕೆ ಈ ಪಾದೋಪಯಗಳು ನನ್ನನ್ನು ಆಶ್ರಯಿಸಿದ್ದು ಸತ್ಯ. ಉಭಯ ಪಾದೋಪಯಗಳನ್ನು ಬಿಗಿಯಾಗಿ ಅಪ್ಪಿಕೊಂಡಿದ್ದೇನೆ. ನಿಮ್ಮ ಕಾಲುಗಳನ್ನು ಸರ್ವತ ನಾನು ಬಿಡುವುದಕ್ಕೆ ಸಿದ್ಧನಿಲ್ಲ. ದೇಹದ ಸೊಕ್ಕನೆ ಇಳಿಸಿಕೊಳ್ಳುವುದಕ್ಕೆ ಬೇಕಾಗಿ ಕಾಮದ ತೀಟೆಯನ್ನು ಪೂರೈಸಿಕೊಳ್ಳುವುದಕ್ಕೆ ಬೇಕಾಗಿ ಪ್ರಭಾವ ಪುತ್ರ ಭಿಕ್ಷೆಯನ್ನು ಬೇಡಿಕೊಳ್ಳುತ್ತಿದ್ದಾಳೆ ಎನ್ನುವ ಹಾಗೆ ಸರ್ವತ ಭಾವಿಸಿಬಿಡಿ ಸ್ವಾಮಿ. ನನಗಾಗಿ ಅಲ್ಲ, ಈ ಚಂಪಕಾವತಿಯ ಪ್ರಜಾವರ್ಗಕ್ಕೆ ಬೇಕಾಗಿ ಪ್ರೀತಿಯಿಂದ ತಾಯಿಯ ಪ್ರೀತಿಯಲ್ಲಿ ಕೊಟ್ಟು ನನ್ನನ್ನು ನೋಡಿಕೊಂಡ ತಾಯಿಗೆ ಬೇಕಾಗಿ ತಂದೆಯ ಸ್ಥಾನವನ್ನು ಇಟ್ಟುಕೊಂಡು ನನ್ನನ್ನು ಲಾಲಿಸಿದ ಅಕ್ಕರೆಯನ್ನು ಕಂಡುಕೊಂಡಂತಹ ಮಾವನಿಗೆ ಬೇಕಾಗಿ ಒಂದು ಮಗುವಿಗೆ ತಾಯಿಯಾಗಬೇಕು ಅಂತ ನನ್ನಲ್ಲಿ ಆಶಯವಿದೆ. ಇಲ್ಲ ಅಂತ ಹೇಳಬೇಡಿ, ಮನಸ್ಸನ್ನು ಗಟ್ಟಿ ಮಾಡಬೇಡಿ. ನನ್ನನ್ನು ಒಳಗೂಡಿ ಪ್ರೀತಿಯ ಬಂಧನದಲ್ಲಿ ನನ್ನನ್ನು ನೀನು ಸಿಲುಕಿಸ್ತಾ ಇದ್ದೀನಿ. ಎಷ್ಟೇ ಪ್ರಯತ್ನ ಪಟ್ಟರೂ ಬಿಡುವುದಿಲ್ಲ ಎನ್ನುವುದಾಗಿ ಹೇಳ್ತಾ ಇದ್ದೀನಿ. ಸರಿ ಸರಿ. ಸತಿಗೆ ಷೋಡಶದ ಋತು ಸಮಯ ಸತಿಗೆ ಷೋಡಶದ ಋತು ಸಮಯ ಏಕಾದಶಿ ವ್ರತವಲಂಘ್ಯನ ಶ್ರಾದ್ದವಿನಿತೊಂದು ದಿನವೇ ಸತಿಗೆ ಷೋಡಶದ ಋತು ಸಮಯವೇಕಾದಶಿ ವ್ರತವಲಂಘ್ಯನ ಶ್ರಾದ್ದವಿನಿತೊಂದು ದಿನವೇ ಸಂಗತವಾದಡೆಂತೂ ಕರ್ತವ್ಯವೇನೆ ಪೈತ್ರಕದ ಶೇಷಾನ್ನಮಾಗ್ರಾಣಿಸೇ ಕ್ರತುಭೋಜವಾದ ಪುದು ಪೈತ್ರಕದ ಶೇಷಾನ್ನಮಾಗ್ರಾಣಿಸೇ ಕೃತುಭೋಜಮಾದ ಪುದು ನಡುವಿರುಳುಗಳೆದು ವನಿತೆಯ ನೊಡಗೂಡಬಹುದರಿಂದ ಧರ್ಮ ಪದ್ಧತಿಯ ನೀರಿಗಿದಲಿವಳು ಧರ್ಮ ಪದ್ಧತಿಯ ನೀಕ್ಷಿಸಲಿವಳ ನಿಂದು ಮೀರುವುದು ಮತವಲ್ಲ ಮೀರುವುದು ಮತವಲ್ಲೆಂದವು ತಿಳಿದೆನು ಎಂತ ಸಂಕಷ್ಟದ ಪರಿಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತು. ತಂದೆಯ ಆಜ್ಞೆ ನನ್ನ ಪಾಲಿಗುಂಟು. ಆದ್ರೆ ಈಕೆ ಆಡುತ್ತಿರುವಂತ ಮಾತು ಈಕೆಯನ್ನು ಕೂಡಬೇಕು ಎನ್ನುವುದಾಗಿ ಈ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ನಾನು ವ್ಯವಹಾರ ಮಾಡಬೇಕು, ಯಾವ ಕರ್ತವ್ಯಕ್ಕೆ ಆದ್ಯತೆಯನ್ನು ಕೊಡಬೇಕು ಎನ್ನುವುದಾಗಿ ಆಲೋಚನೆಯನ್ನು ಮಾಡಿದಾಗ ಬೆಳೆಯಿತಲ್ಲ, ಇದು ಸುಧನ್ವನ ನೀತಿ ಅಲ್ಲ, ನನಗೆ ಹೇಳಿಕೊಟ್ಟಂತ ಗುರುಗಳ ನೀತಿ. ವ್ರತ, ಪಿತೃದಾನ ಹಾಗೂ ಋತುದಾನ. ವ್ರತ ಅಂದರೆ ಏಕಾದಶಿ ವ್ರತ. ಹರಿಯ ಕುರಿತು ತನ್ನ ಮನಸ್ಸಲ್ಲೇ ಆಲೋಚನೆಯನ್ನು ಮಾಡುವುದು, ಹರಿಯನ್ನ ಮನದಲ್ಲೇ ಧ್ಯಾನಿಸುವುದು, ಏಕಮುಖವಾಗಿ
ಎಂಬುದಾಗಿ ಹರಿಯ ಧ್ಯಾನವನ್ನ ಮಾಡುವುದು ಏಕಾದಶಿ ವ್ರತ. ಇನ್ನು ಪಿತೃದಾನ, ಅಳಿದ ಆತ್ಮಗಳಿಗೆ ಪಿಂಡ ಪ್ರದಾನವನ್ನ ಮಾಡುವುದು, ಶ್ರಾದ್ದ ಕಾರ್ಯವನ್ನ ಮಾಡುವುದು. ಇನ್ನು ಋತುದಾನ, ಕೈ ಹಿಡಿದ ಹೆಂಡತಿಗೆ ಅವಳ ಆಸೆಯನ್ನ ಈಡೇರಿಸುವುದು, ಅವಳೊಂದಿಗೆ ಕೂಡುವುದು. ಏಕಾದಶಿ ವ್ರತದಲ್ಲಿ ಊಟವನ್ನು ಮಾಡುವ ಹಾಗೆ ಇಲ್ಲ. ಶ್ರಾದ್ದ ಕಾರ್ಯವನ್ನು ಮಾಡಿದಾಗ ಊಟ ಮಾಡಲೇಬೇಕು. ಇವೆರಡೂ ಸಂದರ್ಭದಲ್ಲಿ ಹೆಂಡತಿನ ಕೂಡುವ ಹಾಗೆ ಇಲ್ಲ. ಈ ಮೂರು ಸಂದರ್ಭಗಳು ಒಮ್ಮಿಂದೊಮ್ಮೆಲೆ ಒಂದೇ ದಿನ ಬಂದಾಗ ವ್ಯಕ್ತಿಯೋರ್ವ ಹೇಗೆ ಪಾರಾಗಬೇಕು ಎನ್ನುವುದಾಗಿ ಆಲೋಚನೆಯನ್ನು ಮಾಡಿದಾಗ ಒಂದು ನೀತಿ ಉಂಟಲ್ಲ, ಶಾಸ್ತ್ರವೇ ಒಪ್ತದೆ. ಮೊದಲು ಏಕಾದಶಿ ವ್ರತವನ್ನ ಮಾಡುವುದು, ಹರಿಯ ಜ್ಞಾನವನ್ನ ಮಾಡುವುದು, ಅದು ಸಾಂಗವಾದ ನಂತರ ಶ್ರಾದ್ದ ಕಾರ್ಯವನ್ನ ಮಾಡುವುದು. ಶ್ರಾದ್ದಕ್ಕೆ ಇಟ್ಟಂತ ಅನ್ನವನ್ನ ಕೈಯಲ್ಲೇ ಹಿಡಿದು ಮೂಗಿನ ಮೂಲಕ ಆಗ್ರಣಿಸಿದರೆ ಅದು ಊಟ ಮಾಡಿದ ಹಾಗೆ ಆಗ್ತದಂತೆ. ಈ ಕಾರ್ಯವೂ ಸಾಂಗ ಆದಾಗ ನಡುವಿರುಳು ಕರೆದು ಮಡದಿಯನ್ನು ಕೂಡಬಹುದು ಎನ್ನುವುದಾಗಿ ಶಾಸ್ತ್ರವೇ ಹೇಳ್ತಾ ಇದೆ. ಈ ಶಾಸ್ತ್ರವನ್ನು ನಾನೀಗ ಒಪ್ಪಿಕೊಳ್ಳಲೇಬೇಕು. ಸರಿ, ನನ್ನ ಪಾಲಿಗೆ ಹರಿಯ ದರ್ಶನವೆನ್ನುವುದು ಏಕಾದಶಿ ವ್ರತ ಎನ್ನುವುದಾಗಿ ಭಾವಿಸಿಕೊಳ್ತೇನೆ. ಯುದ್ಧ ಮಾಡುವುದು ಪಿತೃ ಕಾರ್ಯ ಎನ್ನುವುದಾಗಿ ಭಾವಿಸಿಕೊಳ್ತೇನೆ. ಉಳಿದ ಸಮಯದಲ್ಲಿ ಈಕೆಯನ್ನು ಕೂಡುವುದೇ ಋತುದಾನ ಎನ್ನುವುದಾಗಿ ಭಾವಿಸಿಕೊಳ್ತೇನೆ. ಈಕೆ ಆಸ್ತಿಯನ್ನು ಭಂಗ ಮಾಡಲಾರೆ. ಪ್ರಭಾವತಿ ಕುದಿಸಿರುವಂತ ಎಣ್ಣೆ ಕುಪ್ಪರಿಗೆ ನನ್ನನ್ನು ಹಾಕಿದ್ರು. ಹರಿ ನಾಮಸ್ಮರಣೆ ಮಾಡುವುದರ ಮೂಲಕವಾಗಿ ನಾನು ನಿರ್ದೋಷಿ ಎನ್ನುವುದು ಸಾಬೀತಾಯಿತು. ತಂದೆಯೇ ಹರಿಸಿದ್ದಾರೆ, ಮತ್ತೊಮ್ಮೆ ಆಜ್ಞೆ ನಿಂತಿದ್ದಾರೆ ಯುದ್ಧ ಕ್ಷೇತ್ರಕ್ಕೆ ಹೋಗುವುದು ಎನ್ನುವುದಾಗಿ. ಹಾಗಾಗಿ ಈಗ ಬಂದಿದ್ದನ್ನೆಲ್ಲ ಮಾಡಬೇಕಾದ ಸುತ್ತ ಪದ್ಮವ್ಯೂಹವು ರಚಿಸಿ ನಡುವೆ ನರನುತ್ತಮ ದುರ್ಗವು ಕಟ್ಟಿ ಕಾಳಗೆ ಬಡಲುತ್ತಾಗಿ ನಿಂದರೆ ವೀರನೊಬ್ಬರ ಹೇಳುತ್ತಾರೆ. ಪದ್ಮವ್ಯೂಹವನ್ನು ರಚಿಸಿದ್ದೇನೆ, ಮಾತ್ರವಲ್ಲ ನಡುವೆ ನನ್ನನ್ನು ಅಶ್ವವನ್ನ ಕಟ್ಟಿದ್ದೇನೆ. ಮನದಲ್ಲಿ ಹರಿಯ ಆರಾಧನೆಯನ್ನು ಮಾಡಿದ್ದೇನೆ. ಚಾರವನ್ನು ಕಳಿಸಿಕೊಡ್ತಾ ಇದ್ದೇನೆ. ಸುಧರ್ಮ ಯುದ್ಧಕ್ಕೆ ಸಿದ್ಧನಾಗಿದ್ದಾನೆ. ಜಯ ಎನ್ನುವುದು ನಮ್ಮ ಪಾಲಿಗೆ ದೊರಕಿತು. ಹಸ್ತಿನಾವತಿಯ ಚಕ್ರವರ್ತಿ ಸಿಂಹಾಸನದ ಅಧಿಕಾರ ಅಣ್ಣ ಯುಧಿಷ್ಠಿರನ ಪಾಲಾದರೂ ಒಂದು ಹತ್ಯಾ ದೋಷ ತನಗೆ ಬಂತು ಎಂಬುದಾಗಿ ಚಿತ್ತಾಕ್ರಾಂತನಾದಂತಹ ಕಾಲಕ್ಕೆ ಕೃಷ್ಣ ದ್ವೈಪಾಯನರೇ ಆಡಿದಂತಹ ಮಾತು ಅಶ್ವಮೇಧ ಯಾಗವನ್ನ ಕೈಗೊಳ್ಳಬೇಕು ಎಂಬುದಾಗಿ. ಹಾಗಾಗಿ ನಾವೆಲ್ಲರೂ ಭದ್ರಾವತಿಗೆ ತೆರಳಿ ಯವನಾಶ್ವನಿಂದ ಅಶ್ವವನ್ನ ಧರಿಸಿ ಅಶ್ವವನ್ನ ಶೃಂಗರಿಸಿ ಯಜ್ಞದೀಕ್ಷಾ ಬದ್ಧನಾದ ಅಣ್ಣ ಯುಧಿಷ್ಠಿರ ಯಾಗ ದುರ್ಗದ ರಕ್ಷಣೆಗಾಗಿ ಅರ್ಜುನನನ್ನೇ ನೇಮಿಸಿ ಹರಸಿ ಕಳುಹಿದ ಅನೇಕ ಪುರವನ್ನ ಸುತ್ತಿ ಅನೇಕ ದರೆಯ ದರಾದಿಪಾಲಕರಿಂದ ಕಪ್ಪವನ್ನ ಪಡೆದೆವು. ಮಾಹಿಷ್ಮತಿಗೆ ತೆರಳಿದಂತಹ ಕಾಲಕ್ಕೆ ನೀಲಧ್ವಜನೆ ನಮ್ಮನ್ನ ಒಡಗೊಟ್ಟ. ಆದರೆ ಇಂದು ಬಂದು ನಿಂತದ್ದು ವಿಶೇಷ ಅನಿಸುತ್ತಾ ಇದೆ. ಯಾಕೆ ಮತ್ತೆ ಬಂದುದು ವಿಘ್ನ? ಈ ಮಾತನಾಡುವರೆ ಕಾರಣವೇನು? ಚಂಪಕಾವತಿಯ ಪ್ರಜಾವರ್ಗದವರೆಲ್ಲರೂ ಪರಮ ವೈಷ್ಣವರಿದ್ದಾರೆ, ಪರಮ ಹರಿಭಕ್ತರಿದ್ದಾರೆ. ಆದ್ದರಿಂದ ಹರಿಭಕ್ತರೊಡನೆ ಕಾದಾಡುವರೆ ಸ್ವಲ್ಪ ಯೋಚಿಸಬೇಕಾದಂತಹ ಪ್ರಮೇಯ ಒದಗಿತಲ್ಲ. ಆದರೂ ಬಂಧಿಸಿದ್ದು ಸುಳ್ಳಲ್ಲವಲ್ಲ. ನಮ್ಮವರೇ ಆದಂತಹ ವೃಷಕೇತ ಪ್ರದ್ಯುಮ್ನಾದಿಗಳು ನನ್ನಿಂದಲೇ ಅಪ್ಪಣೆಯನ್ನ ಪಡೆದು ಸಮರಾಂಗಣಕ್ಕೆ ನಡೆದರು. ಆರಿಗಂಜುವನಲ್ಲ ಎನ್ನುತ್ತಾನೆ ತಾನೇ ಬರುವೊಳಗೆ
ಆ ನಮ್ಮ ಹಿರಿರಾಣಿಗಳಿಗೂ ಕಮಲದ ಮಹತ್ವ ಏನೆನ್ನುವುದು ಈಗ ಅರ್ಥವಾಗುತ್ತಾ ಇದೆ. ಆದರೂ ನಮ್ಮಲ್ಲಿರುವಂತಹ ಸೇನಾಬಲ ಎಂತಹದ್ದು, ಅನುಸಾಲ್ವನ ಅಸುರಿ ಬಲ, ವೃಷಕೇತನ ಕ್ಷತ್ರಿಯ ಬಲ ಹಾಗೂ ಪ್ರದ್ಯುಮ್ನ ದೇವಬಲ ಇದೆಲ್ಲವೂ ಸಮ್ಮಿಳಿತಗೊಂಡಂತಹ ಕಾಲಕ್ಕೆ ನಮಗೆ ಸೋಲಾಗುತ್ತದೆ ಅಂತಾದರೆ, ನಮ್ಮವರು ಧರೆಗೆ ಉರುಳುತ್ತಾರೆ ಅಂತಾದರೆ ಭಾರಿ ಕಂಜುವನಲ್ಲ ಈ ಪಾರ್ಥ. ಹೋದದ್ದು ಹೋಗಲಿ, ಈ ಪಾರ್ಥನ ಸಾಮರ್ಥ್ಯ ಏನು ಎಷ್ಟು ಎನ್ನುವುದನ್ನ ಅವರಿಗೆ ತೋರಿಸಬೇಕಾಗಿದೆ. ಯುದ್ಧ ಎಂದರೆ ನಮಗೆ ಉತ್ಸಾಹ, ಹಾಗಾಗಿ ಹರಡುವ ಸಡಗರದ ಮಿತ್ತ ಸಂಭ್ರಮದ ಸಡಗರದ ಮಿತ್ತ ಸಂಭ್ರಮದೇವರು ತವ ನಡೆಸುತ್ತಾಗಲಿ, ವರೂತವ ನಡೆಸುತ್ತಾಗಲಿ. ಸಡಗರದ ಮಿತ್ತ ಸಂಭ್ರಮದೇವರು ತವ ನಡೆಸುತ್ತಾಗಲಿ.
ಪೇಳೆಂದನು ಸೃಷ್ಟಿ ಅರ್ಜುನ 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 ಎಂಬವನೇ ನೀನು ಆ ಅರ್ಜುನನೇ ನೀನು ನಿನ್ನ ಶ್ರವ ಕಟ್ಟಿಕೊಂಡಿದ್ದೆವು ನಾವು ಸೃಷ್ಟಿಗರ್ಜುನ ಎಂಬುವ ನೀನೆಯ ನಾನೇ ಆದರೆ ನಿನ್ನಲ್ಲೇ ಉಂಟು ಮಾತು ಏನದು ಕೇಳಿದ್ದೇನೆ. ಪ್ರಪಂಚದಲ್ಲಿ ಸೃಷ್ಟಿ ಎನ್ನುವುದೇ ವಿಸ್ಮಯವಂತೆ. ಅದರಲ್ಲಿ ಕೆಲವೊಂದು ವಿಶೇಷ ಸೃಷ್ಟಿಗಳನ್ನು ನೀನೂ ಮಾಡಿದ್ದೀಯ ಎನ್ನುವುದಾಗಿ. ಯಾಕೆ ಸೃಷ್ಟಿಗರ್ಜುನ ಎಂಬುವ ನೀನೇ ಅಂತ ಕೇಳಿದೆ? ಕಾರಣ ಉಂಟು. ಯಾಕೆ ನೀನೊಬ್ಬನೇ ಅರ್ಜುನ ಅಲ್ವಲ್ಲ, ಹಲವು ಮಂದಿ ಅರ್ಜುನರು ಆಗಿ ಹೋಗಿದ್ದಾರೆ. ಕಾರ್ತವೀರ ಅರ್ಜುನ, ಯಮಳಾರ್ಜುನರು, ಹೀಗೆ ನಾವು ಕೇಳಿಕೊಂಡಿದ್ದೇವೆ. ಅದರಲ್ಲಿ ಸೃಷ್ಟಿಗರ್ಜುನ ನೀನೆ ಅಂತ ಪ್ರಶ್ನೆ ಮಾಡಿದ್ದದಕ್ಕೆ ನಾನು ಕೇಳಿದ್ದೇನೆ. ದೇವಲೋಕದ ಆನೆಯನ್ನೇ ಬಾಣಗಳ ಮುಖೇನವಾಗಿ ಕೆಳಗಿಳಿಸಿದವ ನೀನೇ ಅಂತೆ. ಪಾತಾಳ ಗಂಗೆಯನ್ನೇ ಮೇಲೇರಿಸಿದೆಯಂತೆ. ಶಿವನೊಂದಿಗೆ ಹೋರಾಟ ಮಾಡಿ ಪಾಶುಪತವನ್ನ ಪಡೆದಂತ ವೀರ ನೀನಂತೆ. ವಿಶೇಷಗಳನ್ನ ಮಾಡಿದವ ಅಲ್ಲದೆ ಹೆಣ್ಣು ಅಲ್ಲದ ಗಂಡು ಅಲ್ಲದ ರೂಪವನ್ನ ತಾಳಿ ಹೊಸ ಸೃಷ್ಟಿಯನ್ನು ಮಾಡಿದವ ನೀನೇ ಅಂತ. ಕೆಲವು ಅನಿವಾರ್ಯ ಪರಿಸ್ಥಿತಿ ಬಗ್ಗೆ ಹಾಗೂ ಆಗಬಲ್ಲ ಅಂತ ಪ್ರಪಂಚಕ್ಕೆ ತೋರಿಸಿದ್ದೆ ಅಲ್ವಾ? ಹೊಸ ಹೊಸ ಸೃಷ್ಟಿಗಳನ್ನು ಮಾಡಿದಂತ ಆ ಸೃಷ್ಟಿಗರ್ಜುನ ನೀನೇ ಆದ್ರೆ ನಿನ್ನ ಲುಂಟಯ್ಯ ಮಾತು. ಏನದು ನಿನ್ನ ಅಶ್ವವನ್ನ ಕಟ್ಟಿಕೊಂಡವರು ನಾವು ಕಟ್ಟಿದ್ದೇವೆ. ವೀರರಾಜರು ಕಟ್ಟಬೇಕೆನ್ನುವುದಾಗಿ ಲೇಖನದಲ್ಲುಂಟು. ಹಾಗಾಗಿ ಕಟ್ಟಿದ್ದೇವೆ. ಕಟ್ಟಿರುವಂತ ಕುದುರೆಯನ್ನ ಬಿಡಿಸಿಕೊಂಡು ಹೋಗ್ತಿಂತ ಎದೆಗಾರಿಕೆ ನಿನ್ನ ಪಾಲಿಗುಂಟ ತಟ್ಟನೆ. ಓ, ಬಹಳ ಚೆನ್ನಾಗಿ ಮಾತಾಡಿದ್ದಿ. ಆದರೆ ನನ್ನ ಇದರಲ್ಲಿ ನೀನು ಯಾರು ಗೊತ್ತಾ? ಯಾರು? ಹುಡುಗ ನೀನು ನಿನ್ನ ಬೆಡಗಿನ ನುಡಿಯಾಗೆ ಒಂದದಿ ಕುದಿಗೆ ಕೈಯ
ಹೌದು. ನೀನು ಹೇಳಿದ್ದೇನು ಸೃಷ್ಟಿಕರ್ತನೆಂಬವನೇ ನೀನು. ನಿಮ್ಮ ಶವ ಕಟ್ಟಿಕೊಂಡಿಹೆವು ನಾವು, ಬಿಟ್ಟು ಹೋಗಯೋ ಬಿಡಿಸುವ ಎಂಬ ಪಿಂಕವೇ. ಇದನ್ನ ನೀನು ಕೇಳುವುದು ಅರ್ಜುನನಲ್ಲಿಯೋ? ನೀನು ತಿಳಿದದ್ದು ಕಡಿಮೆಯಾಯಿತು ಮಗು. ಹಾಗಾದ್ರೆ ಹೆಚ್ಚೇನುಂಟು? ಪ್ರಪಂಚದಲ್ಲಿ ಅನೇಕ ಅರ್ಜುನರಾಗಿ ಹೋದರು. ಹೌದು, ಅವರೆಲ್ಲ ಸೃಷ್ಟಿಯೊಳಗೆ ಅರ್ಜುನರಾಗಿದ್ದಾರೆ, ವಿನಃ ಸೃಷ್ಟಿಗರ್ಜುನರಾದದ್ದಿಲ್ಲ. ಸೃಷ್ಟಿಯಲ್ಲಿ ಹೊಸ ಸೃಷ್ಟಿ ಮಾಡಿದ ಅರ್ಜುನ. ನನ್ನ ಸಾಹಸಗಾಥೆಯ ಅಂತಹದ್ದು. ಬಾಲ್ಯದಲ್ಲಿಯೇ ದ್ರೋಣಾಚಾರ್ಯರನ್ನ ಮೊಸಳೆಯನ್ನು ಪಿಡಿಯುವ ಕಾಲಕ್ಕೆ ಅವರನ್ನ ಬಂಧಮುಕ್ತಗೊಳಿಸಿದಂತಹ ಅರ್ಜುನ ನಾನಿದ್ದೇನೆ. ಹೌದಪ್ಪ. ಅಂಗಾರಪರ್ಣ ಎನ್ನುವಂತಹ ಗಂಧರ್ವನ ಜೊತೆಯಲ್ಲಿ ಕಾಡಾಕಾಡಿಯಾಗಿ ಹೋರಾಡಿ ಚಾಕ್ಷುಷ ವಿದ್ಯೆಯನ್ನು ಪಡೆದುಕೊಂಡವ ಈ ಪಾರ್ಥನಿದ್ದಾನೆ. ನಮ್ಮಂತ ಯುವಕರಿಗೆ ಸ್ಫೂರ್ತಿಯೇ ನೀನು. ಹೆಚ್ಚೇನು, ದ್ರೌಪದಿ ಸ್ವಯಂವರದ ಕಾಲದಲ್ಲಿ ಮತ್ಸ್ಯಯಂತ್ರವನ್ನ ಭೇದಿಸಿದಂತಹ ಅರ್ಜುನ ನಾನಿದ್ದೇನೆ. ಇನ್ನು ಕಾಂಡವ ವನವನ್ನೇ ದಹಿಸಿ ಅಗ್ನಿಗೆ ಆಹುತಿಯಾಗಿ ಕೊಡಿಸಿ ಆ ಅಗ್ನಿಯಿಂದಲೇ ಗಾಂಡೀವವನ್ನ ಪಡೆದಂತಹ ಗಾಂಡೀವ ಎನ್ನುವಂತಹ ಬಿರುದಿಗೆ ಪಾತ್ರನಾದವನು. ಇನ್ನು ನಶಿಸದೇ ಇರುವಂತಹ 4 ಕುದುರೆಗಳನ್ನು ರಥವನ್ನ ಅಗ್ನಿ ನನಗೆ ದಯಪಾಲಿಸಿದವನಿದ್ದಾನೆ. ಇನ್ನು ತಾಯಿಯ ಮಾತಿಗಾಗಿ ಗಜಗೌರಿ ವ್ರತವನ್ನ ಪೂರೈಸಲು ಸ್ವರ್ಗದಿಂದಲೇ ಐರಾವತವನ್ನ ಇಳಿಸಿದವ. ಕೇವಲ ಇಳಿಸಿದ್ದು ವಿಶೇಷ ಅಲ್ಲ ಮಗು, ಶಕ್ತಿ ಸಂಪನ್ನತೆ ಇದ್ದಂತಹ ಆನೆಯದು ಮಾಯಕದಿಂದಲೂ ಬರಲು ಸಾಧ್ಯ ಉಂಟು. ಆದರೆ ಸ್ವರ್ಗಕ್ಕೆ ಬಾಣಗಳ ಮುಖೇನ ಏಡಿಯನ್ನೇ ಬಲಿದು ಐರಾವತವನ್ನ ಇಳಿಸಿದ್ದ ನನ್ನ ಸಾಧನೆಯ ಮೆಟ್ಟಿಲು ಅಂತ ಹೇಳಿದ್ರು ತಪ್ಪಾಗಲಾರದು. ಇನ್ನು ನಿವಾತ ಕವಚರನ್ನ ಕೊಂದು ದೇವೇಂದ್ರರಿಂದಲೇ ಸನ್ಮಾನಕ್ಕೆ ಒಳಗಾದವ. ಪ್ರಪಂಚದಲ್ಲಿ ಅನೇಕರ ಸನ್ಮಾನಿತರಾಗಿರಬಹುದು, ಆದರೆ ದೇವೇಂದ್ರನ ಸನ್ಮಾನವನ್ನ ಪಡೆದಂತಹ ಏಕೈಕ ವ್ಯಕ್ತಿ ಅಂತ ಹೇಳಿದ್ರು ತಪ್ಪಾಗಲಾರದು. ಆದರೂ ದೇವೇಂದ್ರ ಕಿರೀಟವನ್ನ ಕೊಡಿಸಿ ಮುಂದಕ್ಕೆ ಕಿರೀಟಿಯಾಗು ಎಂಬುದಾಗಿ ಹರಸಿ ಕಳುಹಿದ. ಆದರೂ ಒಂದು ದೇವೇಂದ್ರ ಯಾರೇನು ನಿನಗೂ ತಿಳಿದಿರಬೇಕಲ್ವೇ? ಅವನೇ ಮಾಡಿದ್ದಾನಂತಾದ್ರೆ ನನ್ನ ಸಾಧನೆಗೆ ಸಂದದ್ದು, ಮಗ ಎಂಬ ಕಾರಣಕ್ಕಾಗಿ ಸಂದದ್ದಲ್ಲ. ಆದ್ರೆ ನೀನು ಆಡಿದ ಮಾತು ಹೇಗಾಯಿತು? ನನ್ನ ಸಾಮರ್ಥ್ಯವನ್ನು ಅರಿಯದೆ ಹೀಗೆ ಮಾಡಿದೆಯೋ ಹೇಗೆ? ನೀನು ಮಾತಾಡಿದ ಕೇವಲ ಹುಡುಗಾಟಿಕೆಯಾಗಿ ಹೋಯಿತು. ಏನಾಯ್ತು ಕೇಳು ಮಗು. ಮಗು, ನೀನು ಯಾವುದನ್ನ ಕಟ್ಟಿಡಬೇಕು ಅದನ್ನ ಬಿಚ್ಚಿಟ್ಟಿದ್ದೀಯ, ಯಾವುದನ್ನ ಬಿಚ್ಚಿಡಬೇಕು ಅದನ್ನ ಕಟ್ಟಿದ್ದೀಯ. ಯಾವುದು ಬಿಚ್ಚಿಡಬೇಕಿತ್ತು, ಯಾವುದು ಕಟ್ಟಬೇಕಿತ್ತು? ಕಟ್ಟಿಡಬೇಕಾದದ್ದು ಯಾವುದನ್ನ? ನಿನ್ನ ಬೆಡಗಿನ ನುಡಿಗಳನ್ನ. ಇನ್ನು ಬಿಡಬೇಕಾದದ್ದು ನಮ್ಮ ಯಾಗ ತುರಗವನ್ನ. ಬಿಟ್ರೆ ಏನು ಅಂತ ಕೇಳು. ಬಿಡದಿದ್ರೆ ಕೇವಲ ಬಿಡುವುದು ಮಾತ್ರ ಅಲ್ಲ, ಮತ್ತೆ ನೀನು ನಮ್ಮ ಜೊತೆ ಸೇರಿಕೊಳ್ಳಬೇಕು. ಅಮಿತ ಪರಾಕ್ರಮಿ ನೀನು ಎನ್ನುವುದು ನಿನ್ನ ಚಮತ್ಕೃತಿಯಿಂದ ಅಲ್ಲ, ನಮ್ಮವರೆಲ್ಲರನ್ನ ಸೋಲಿಸಿದ್ದೆಂಬ ಕಾರಣದಲ್ಲಿ ತಪ್ಪಿಸಿಕೊಂಡೆ ನಾನು. ಅಂದ್ರೆ ಆದ್ದರಿಂದ ಪಡೆಯನ್ನು ಗೊಂಡು ಎಮ್ಮೊಡನೆ ತೆರಳು, ನಿನ್ನ ಒಡಗುಕ್ಕೆ ಧನವ ಕೊಡು. ಇದ್ದಿಷ್ಟೇ ಅಂತ ನಾನು ಕೇಳುವುದಿಲ್ಲ. ಯಥಾಶಕ್ತಿಗೆ ಅನುಸಾರವಾಗಿ ಎಷ್ಟು ಬೇಕಾದ್ರೂ ಕೊಡ್ಬೋದು. ನಿನ್ನ ಮಾತಿನ ಅರ್ಥ ನನಗಾಯ್ತು. ನನ್ನನ್ನ ಹುಡುಗ ಎಲ್ಲಿಯಲ್ಲ, ನೀನೀಗ ಯಾರು ಗೊತ್ತಾ? ಮೂಢನೆಂಬೆನೇ ನಿನ್ನ ರೂಢಿಯ ಭಟನೆಂದು ಆಡುತ್ತೀಗರು ಕೆಲರು. ರೂಢಿಯ ಭಟನೆಂದು ರೂಢಿಯ ಭಟನೆಂದು ಆಡುತ್ತೀಗರು ಕೆಲರು ಕೆಲರು ಕೆಲರು.
ಬೇಡವನು ದ್ರವ್ಯವ ಬೇಡುವ ದ್ವಿಜನೇ ನೀನು, ದ್ರವ್ಯವ ಬೇಡುವ ದ್ವಿಜನೇ ನೀನು. ನೀನು ಹೇಳಿದ್ದು ಹಾಸ್ಯಾಸ್ಪದವಾಗಿ ನನಗೆ ಕಾಣಿಸ್ತಾ ಉಂಟು. ಯಾಕೆ ಅಂತ ಗೊತ್ತಾಗಲ್ಲ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ? ಯಾಕೆ? ರೂಢಿಯಲ್ಲಿ ನಿನ್ನನ್ನ ಮೂಢ ಎಂದು ನಾನು ಹೇಳಬಹುದೇ? ಹೇಳಿದ್ರೆ ನೀನು ಅದನ್ನು ಸ್ವೀಕರಿಸ್ತೀಯ? ಯಾಕೆ ಹೇಳಬೇಕು? ನಾನಂತಲ್ಲ, ಹೇಳಿದ್ರೆ ಅದನ್ನು ಯಾರೂ ಸ್ವೀಕರಿಸುವುದಿಲ್ಲ. ಮೂಢ ನೀನಲ್ಲ, ರೂಢಿಯೊಳಗೆ ನೀನು ಉತ್ತಮ ಎಂದಿರುವುದಾಗಿ ಸಾರಿ ಸಾರಿ ತೋರಿಸಿಕೊಟ್ಟಿದ್ದೀಯ. ಹೇಳಿದ್ದೀರ ನಿನ್ನ ಕಥೆಗಳನ್ನೆಲ್ಲ, ಮಾಡಿದ ಸಾಧನೆಗಳನ್ನೆಲ್ಲ. ಆದರೂ ಭಯವನ್ನು ನನ್ನಲ್ಲಿ ಕೊಡು ಎನ್ನುವುದಾಗಿ ಕೇಳುತ್ತಾ ಇದ್ದೀಯ. ಕೇಳುವಾಗ ದೀನತೆ ಕಾಣಿಸ್ತಾ ಉಂಟು, ಮಾತ್ರ ಬೇಡಿದ ಹಾಗೆ ಉಂಟು. ಇನ್ನವರೆಲ್ಲ ಈಗ ಯುದ್ಧ ಕ್ಷೇತ್ರಕ್ಕಾಗಿ ಬಂದವರೆಲ್ಲ ಮಡಿದಿದ್ದಾರೆ. ಈಗ ಬಂದವರು ಮಾಡದೆ ಯುದ್ಧವನ್ನ ಮಾಡ್ತಾ ಇಲ್ಲ. ಭಯ ಕೊಡು ಮಗು, ಭಯ ಕೊಡು ಎನ್ನುವುದಾಗಿ ಹೇಳ್ತಾ ಇದೆಯಲ್ಲ. ಈ ರೀತಿಯಾಗಿ ಬೇಡುವುದಕ್ಕೆ ಬೇಡುವ ಬ್ರಾಹ್ಮಣನ ನೀನು, ಬ್ರಾಹ್ಮಣ ನೀನು. ಹಾಗೆ ಅನಿಸಿತ ನಿನಗೆ? ಇದು ಮಾತು ಹಾಗೆ ಅನಿಸಿತು. ಭೂತಳದಲ್ಲಿ ಸಾರಿ ಕೊಲ್ಲುವುದು ಭೂತಳದಲ್ಲಿ ಸಾರಿ ಕೊಲ್ಲುವುದಿದು ರಾಜ ನೀತಿಯ ಧರ್ಮವಿದು, ರಾಜ ನೀತಿಯ ಧರ್ಮವಿದು. ನೀ ತರಳನು ನಿನ್ನೊಲ್ ಒಲ್ಲೆ ರಣವಾದ, ನೀ ತರಳನು ನಿನ್ನೊಳ್ ಒಲ್ಲೆ ರಣವ ನಿನ್ನ ತಾತನ ಕರೆದಿ ಕೊಡು, ನಿನ್ನ ತಾತನ ಕರೆದಿ ಕೊಡು. ನೀ ತರಳನು ನಿನ್ನೊಳೊಲ್ಲೆ ರಣವ ನಿನ್ನ ತಾತನ ಕರೆದಿ ಕೊಡು, ನಿನ್ನ ತಾತನ ಕರೆದಿ ಕೊಡು. ನೀ ತರಳನು ನಿನ್ನೊಳೊಲ್ಲೆ ರಣವ ನಿನ್ನ ತಾತನ ಕರೆದಿ ಕೊಡು, ನಿನ್ನ ತಾತನ ಕರೆದಿ ಕೊಡು. ನನ್ನ ಧ್ವನಿಯರ್ಥವನ್ನ ಸರಿಯಾಗಿ ನೀನು ಗ್ರಹಿಸದೆ ಹೋದೆ. ಹೇಳಿದೆಯಲ್ಲ, ಬೇಡುವಂತಹ ದ್ವಿಜನ ಹಾಗೆ ಕಾಣುತ್ತಾ ಇದೆಯಾ ನನ್ನಲ್ಲಿ ಎಂಬುದಾಗಿ. ಬೇಡಿದ ಹಾಗೆ ಉಂಟು. ಇದು ಬೇಡಿದ್ದಲ್ಲ ಮಗು, ಮತ್ತೆ ನಿನ್ನಲ್ಲಿ ಕೇಳಿದ್ದು. ಓಹೋ, ಹೇಗೆ? ಹೇಗೆ? ಹಯವನ್ನ ಬಿಡು, ಕಪ್ಪವನ್ನ ಕೊಡು, ಪಡೆಯನ್ನು ಗೊಂಡು ಈ ನಮ್ಮೊಡನೆ ಬಾ ಎಂಬುದಾಗಿ ಹೇಳಿದ್ದು ನಿನ್ನಲ್ಲಿ. ಕ್ಷತ್ರಿಯ ಪಂಥದ ಹಾಗೆ ಕುದುರೆಯನ್ನ ಕಟ್ಟಿದವ ನಾನು. ಕಟ್ಟಿದವನು ಯುದ್ಧವನ್ನ ಮಾಡಲೇಬೇಕು. ಯುದ್ಧ ಮಾಡುವುದಕ್ಕೆ ನಾನು ಸಿದ್ಧನಿದ್ದೇನೆ. ಹೀಗಿರುವಾಗ ನೀನು ಈ ರೀತಿಯಾಗಿ ಕೇಳುವುದು ತಪ್ಪಾಗಲಿಕ್ಕಿಲ್ವಾ? ಇದು ಸಾರಿದ್ದು ಅಂತ ನಾನು ಹೇಳೋದು ಯಾಕೆ? ಯಾಕೆ? ಭೂತಳದಲ್ಲಿ ಸಾರಿ ಕೊಲ್ಲುವುದು ರಾಜನೀತಿಯು. ಈ ಹಿಂದೆ ಕರ್ಣತನಯನಾದಂತಹ ವೃಷಸೇನ ನನ್ನ ಜೊತೆಯಲ್ಲಿ ಕಾಡಗತ್ತೆ ಎಂದಂತಹ ಸಂದರ್ಭದಲ್ಲಿ ನಾನೇ ದೇವರಲ್ಲಿ ಕೇಳಿದವ, ದೇವ ನನ್ನ ಮಗನ ನೆನಪಾಗುತ್ತಾ ಇದೆ, ಈತನನ್ನ ಕೊಲ್ಲಲಾರೆ ಎಂಬುದಾಗಿ. ಆಗ ಕೃಷ್ಣ ಪರಮಾತ್ಮನೇ ಆಡಿದಂತಹ ಮಾತು, ಭೂತಳದಲ್ಲಿ ಸಾರಿ ಕೊಲ್ಲುವುದರಿಂದ ತಪ್ಪಿಲ್ಲ ಎಂಬುದಾಗಿ. ಹಾಗಾಗಿ ಸಾರುತ್ತಾ ಇದ್ದೇನೆ, ಹೋಗು ಹಿಂದಕ್ಕೆ. ನಿನಗೆ ಅಂತಹ ರಣವನ್ನ ಮಾಡುವಂತಹ ಉತ್ಸಾಹ ಇದ್ದರೆ ಕರೆಸು ನಿನ್ನ ತಂದೆಯನ್ನ. ಅವನ ಜೊತೆಯಲ್ಲಿ ಕಾಡಾಕಾಡಿಯಾಗಿ ಈ ಪಾತ್ರ ಹೋರಾಡುವುದನ್ನ ನೋಡಿ ಸಂತೋಷವನ್ನ ಪಡ ಕರೆಸು ನಿನ್ನ ತಂದೆಯನ್ನ. ಕರೆಸುವುದಲ್ಲ, ಕಣ್ಣದುಪ್ಪರಿಯನ್ನು ಏರುವುದಕ್ಕೆ ಅಸಾಧ್ಯವಾದವ. ಮೇರು ಪರ್ವತವನ್ನ ಏರ್ತೇನೆ ಎನ್ನುವುದಾಗಿ ಹೇಳಿದಂತೆ ಅದೇ ಗತಿ ನಿನ್ನ ಪಾಲಿಗೆ ಹಾಗಾದಲ್ಲ ಮಗು, ಅದು ನೀನು ತಪ್ಪು ಗ್ರಹಿಸಿದ್ದು. ನಾನು ಭಾವಿಸಿದ್ದು ಹೇಗೆ?
ವಿನಾಕಾರಣ ನೀನು ಮರಿದೆ ಸಾಯುವುದು ಬೇಡ. ಬೆಳೆಯುವ ಸಿರಿ ಮೊಳಕೆಯೆಂಬ ಮಾತಿಲ್ವೇ? ಆದ್ದರಿಂದ ನಿನ್ನ ಉಳಿಸಲು ಸುಖ ತಂದೆಯನ್ನು ಕರೆಸು ಅಂತ ಹೇಳಿ. ಅದೇ ರೀತಿಯಲ್ಲಿ ನಿನ್ನ ಮಗ ಅಭಿಮನ್ಯು ಮನೆಯಲ್ಲೇ ಕುಳಿತಿದ್ರೆ ಅವನಿಗೆ ಇಷ್ಟು ಹೆಸರುವಾಸಿ ಆಗ್ತಾ ಇರಲಿಲ್ಲ. ಬೆಳೆಯವರಿಗೆ ಅವಕಾಶ ಕೊಡ್ಲೇಬೇಕು. ನೋಡು, ನನ್ನ ತಂದೆಯನ್ನು ಕರೆಸಿದ ಮುಂಚಿತವಾಗಿ ನೀನು ಕರೆಸಬೇಕಾದ ಆ ನಿನ್ನ ಸಾರಥಿಯನ್ನು ನಾನೇ ಏನಂತ ನೋಡು. ಆಮೇಲೆ ಅವನು ಕರೆಸು. ಸತ್ವಾತಿಶಯದಿಂದ ವಿಖ್ಯಾತನಯೇ ಸತ್ವಾತಿಶಯದಿಂದ ವಿಖ್ಯಾತನಯೇ ಮತ್ರಥವನಿ ತೆರದೊಳೆಸೆವರು ಈ ತೆರದೊಳೆಸೆವರು ಪಾತಾಳ ಸುರ ನಿಳಯ ಭೂತಳದ ಪಟುಬಟರ ವ್ರಾತದೊಳ್ಕಾಣೆನು ನೀ ತರಳ ನಕಟ ನೀ ತರಳ ನಕಟ ಪರಿದೇತ ಕಳಿದ ಪೇ ನಿನ್ನ ತಾತನು ಬರಹೇಳು ಗಾದಿದವರಲ್ಲ ಎದುರು ನಡೆಯಲ್ಲ ಶತ್ರುವಾದ ನೀನೇ ಹೊಗಳ್ತಾ ಇರುವುದ? ಇಲ್ಲಿಯವರೆಗೆ ಈ ಪಾರ್ಥನ ಜೀವನದಲ್ಲಿ ಯಾರಿಗೂ ಇಂತಹ ಹೊಗಳಿಕೆಯನ್ನ ಕೊಟ್ಟವ ಈ ಪಾರ್ಥನಲ್ಲ. ಆದರೆ ಹೊಗಳುವ ಹಾಗೆ ಮಾಡಿದೆಯಲ್ಲ ಸುಧನ್ನು. ಯಾಕೆ ನನ್ನ ರಥವನ್ನು ಹಾರಿಸುವುದಕ್ಕೆ ಮುಂದಾದವರ ನೀನು ಈ ಭೂತಳದಲ್ಲಿ ಅಲ್ಲ ಸ್ವರ್ಗಲೋಕದಲ್ಲಿ ಅಥವಾ ಪಾತಾಳದಲ್ಲಿ ಮತ್ತು ರಥವ ಹಾರಿಸಿದವರು ಇಲ್ಲಿಯವರೆಗಿಲ್ಲ. ಆದ್ದರಿಂದ ಹಳಿರ ಶಹಬಾಸ್ ಅಂತ ಆಡಿದೆ. ಹಾಗೂ ನೀನೇ ನೆನಪಿಸಿದ ಹಾಗೆ ಅಭಿಮನ್ಯುವಿನ ಕಥೆ ನನಗೆ ನೆನಪಾಗುತ್ತಾ ಉಂಟು. ಅಂತಹ ಮುಕ್ತ ಮಗನನ್ನು ವೀರ ಯೋಧನನ್ನ ಕಳೆದುಕೊಂಡವ ನಾನು ನಿನ್ನನ್ನು ನನ್ನ ಕೈಯಲ್ಲೇ ಕೊಲ್ಲುವುದಕ್ಕೆ ಮನ ಮಾಡಲಾರೆ. ಆದ್ದರಿಂದ ಸಾಯ ಬೇಡ, ಕನಸು ನಿನ್ನ ಪಿತನನ್ನ ಕಳಿಸಬೇಕಾ? ನಂಜಯ ಕೇಳು ನಿನ್ನಲ್ಲಿ ಹಲವರಿದ್ದಡದೇನು ಎಲೆ ಧನಂಜಯ ಕೇಳು ನಿನ್ನಲ್ಲಿ ಹಲವರಿದ್ದಡದೇನು ಕೃಷ್ಣನ ಲಲಿತ ಸಾರಥ್ಯಗಳಿಲ್ಲದೆ ಕೃಷ್ಣನ ಲಲಿತ ಸಾರಥ್ಯಗಳಿಲ್ಲದೆ ಸಮರ ಮಧ್ಯದೊಳು ಹುಲು ಪರಾಕ್ರಮಿಸೂತನಿಂದಲಿ ಗೆಲ್ಲಲಹುದೆ ನೀ ಮರುಳೆಲಗ ಹುಲು ಪರಾಕ್ರಮಿಸೂತನಿಂದಲಿ ಗೆಲ್ಲಲಹುದೆ ನೀ ಮರುಳೆಲ ಮರುಳೆಲ ಬರಿದ ಸ್ಥಳದಲ್ಲಿ ನೋಡಿ ಹಸ್ತಿನಾವತಿ ಒಪ್ಪಿಕೊಳ್ತೇನೆ. ಆದ್ರೆ ಸ್ವರ್ಗಲೋಕ ಹಾಗೂ ಪಾತಾಳ ಇದರಲ್ಲಿ ವಿಕ್ರಮ ಹೇಳಿದ್ದೇವೆ ಹೊರತು ನಿಮಗೆ ಸರಿಯಾದ ಮಾಹಿತಿಗಳಿಲ್ಲ. ಭೂಲೋಕದಲ್ಲಿ ನೀವು ಮಾಡಿದ್ದೆಲ್ಲವನ್ನು ನಾನು ತಿಳಿದಿದ್ದೇನೆ. ಹಾಗಂತ ನೀನು ಒಬ್ಬನೇ ಮಾಡಿದ್ದ ಅಲ್ಲ, ಶ್ರೀಕೃಷ್ಣನ ಸಾರಥಿತನದಿಂದ ನೀ ಎಲ್ಲವನ್ನ ಗೆದ್ದುಕೊಂಡವನಿದ್ದೀಯ. ಅವನ ಕರುಣೆ ಇಲ್ಲದ ಹೌದು ಮಾಡಿದ್ದಲ್ಲವ ನಾನೆಲ್ಲವೋ ಅದು ನಿನ್ನ ತಪ್ಪು ರಹಿತಿ. ಅವನ ಮಾರ್ಗದರ್ಶನ ಇರುವ ಕಾರಣಕ್ಕೋಸ್ಕರವಾಗಿ ನೀನು ಯುದ್ಧದಲ್ಲಿ ಗೆದ್ದಿದ್ದು ಇದರಿಂದ ಒಪ್ಪಿಕೊಳ್ತೀಯಲ್ಲ. ಕೇವಲ ಮಾರ್ಗದರ್ಶನ ಮುಖ್ಯವಲ್ಲ ಮಗು, ಅದನ್ನ ಕಾರ್ಯಗತ ತರುವ ನಮ್ಮ ಪ್ರಯತ್ನ ಬೇಕಾಗುತ್ತದೆ. ಈಗ ಅವನ ಮಾರ್ಗದರ್ಶನ ಇಲ್ಲದೆ ನಿನ್ನಿಂದ ಏನು ಮಾಡುವುದಕ್ಕೆ ಸಾಧ್ಯವಿಲ್ಲ ಅಂತ ನೀನು ಭಾವಿಸಿದ್ದು. ಈ ಸಾರು ಇವನಿಂದ ಏನು ಆಗ್ಲಿಕ್ಕಿಲ್ಲ. ನನ್ನನ್ನು ಎದುರು ಮಾಡಲಿಕ್ಕೆ ಆಗ್ಲಿಕ್ಕಿಲ್ಲ. ಇವನ ಮಾರ್ಗದರ್ಶನ ಬೇಡ. ಹಾಗಾಗಿ ಪರಮ ಪುರುಷ ಶ್ರೀಕೃಷ್ಣನನ್ನ ಇಲ್ಲಿವರೆಗೆ ಕರೆಸಿದ್ದು ನೀನೊಬ್ಬ ವೀರ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಆದ್ರೆ ನಿನ್ನ ವೀರತನ ಈಗ
ಎಂಬುದಾಗಿ ಹುಡುಕ್ತಾ ಇದ್ದಾನೆ. ಅಯ್ಯ ಅರ್ಜುನ, ಎಲ್ಲಿ ಹೋಯ್ತು ನಿನ್ನ ಪರಾಕ್ರಮ? ಶಿವನನ್ನ ಗೆದ್ದವ, ಪಾಶುಪತವನ್ನ ಪಡೆದಿದ್ದೇನವಂತ ಹಮ್ಮು ಬಿಮ್ಮು ಎಲ್ಲ ನಿನ್ನ ಪಾಲಿಗಿದ್ದಿತ್ತು. ಆದ್ರೆ ಅದೀಗ ಎಲ್ಲಿ ಹೋಯ್ತು? ನಿಮತ್ತ ಕವಚವನ್ನ ಕೊಂದಿದ್ದೇನೆ ಎನ್ನುವುದಾಗಿ ಹೇಳಿದೆಯಲ್ಲ, ಅದು ಎಲ್ಲಿ ಹೋಯ್ತು? ಕೃಷ್ಣನ ಸಾರಥಿತನ ನನಗೆ ಈಗ ಬೇಡ ಎನ್ನುವುದಾಗಿ ಹೇಳಿದೆಯಲ್ಲ, ಈಗ ಅದೆಲ್ಲ ಎಲ್ಲಿ ಹೋಯ್ತು? ಬಿಡು, ನಿನಗೆ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇನೆ. ಆ ಸಾರಥಿಯನ್ನ ಬಿಡುವುದಿಲ್ವಾ? ಆ ಸಾರಥಿಗೊಂದು ಬಾಣ ಪ್ರಯೋಗ ಮಾಡ್ತೇನೆ. ನಿನ್ನನ್ನು ಹುಡುಕಿಕೊಂಡು ಆ ಪರಮಾತ್ಮನೇ ಬರಬೇಕು. ವ್ಯತಿದೂತನಳಿಯೇ ಸಾರಥಿಕೆಯನ್ನು ತಾನಿಗೈದು ವ್ಯತಿದೂತನಳಿಯೇ ಸಾರಥಿಕೆಯನ್ನು ತಾನಿಗೈದು ಪ್ರತುಳ ಫಲ ಕಿರೀಟಿ ಮಹಾ ರಥದಿ ಗಜರುತ ಪ್ರತುಳ ಬಲ ಮಗಿರಿಟಿ ಪ್ರತುಳ ಬಲ ಕಿರೀಟಿ ಮಗ ರಥದಿ ಗಜರುತೆಂದ ನಿವನ ಇವನ ಮತಿಸದಿರಲು ವ್ಯರ್ಥವೆನ್ನ ಪ್ರತೆಯು ಪಡೆದುದು ಇವನ ಮತಿಸದಿರಲು ವ್ಯರ್ಥವೆನ್ನ ಪ್ರತೆಯು ಪಡೆದುದು ಅಪ್ಪಾ, ಎಂತಹ ಪರಿಸ್ಥಿತಿಯನ್ನು ಪಾಲಿಗೆ ಒದಗಿದ್ದು ಆದರೆ ಈ ಸುಗಮವನ್ನು ಸೋಲಿಸುತ್ತೇನೆ ಎಂಬುದಾಗಿ ಉತ್ಸಾಹಿಯಾಗಿ ಮುಂದುವರಿದೆ. ಆದರೆ ನನ್ನ ಸಾರಥಿಯ ಅಸುರಿಯುವ ಹಾಗೆ ಮಾಡಿದ ಸಾರಥಿಯನ್ನೇ ಕೊಂದದಲ್ಲ, ರಥವನ್ನೇ ನಾನೇ ಸಂತೈಸುವಂತಹ ಪರಿಸ್ಥಿತಿ ನನ್ನ ಪಾಲಿಗೆ ಒದಗಿತ್ತು. ಪ್ರಪಂಚದಲ್ಲಿ ಇಲ್ಲಿಯವರೆಗೆ ಯಾರಲ್ಲಿಯೂ ಸೋಲನ್ನೇ ಹೊಡೆದಂತಹ ಈ ಪಾರ್ಥನಿಗೆ ಇಂದು ಸೋಲೆ. ಈ ಪಾತ್ರನ ಆ ಪಾವನ ಕಲ್ಪಕ್ಕೆ ಇನ್ಯಾರು ಬೆಲೆ, ಏನು ಬೆಲೆ? ದೇವಕೃಷ್ಣ ನೀನು ನಮ್ಮ ಭಾವನೆಂದು ನಂಬಿ ಜಗದೇ ದೇವಕೃಷ್ಣ ನೀನು ನಮ್ಮ ಭಾವನೆಂದು ನಂಬಿ ಜಗದೇ ಕೋವಿದಾಶ್ವವನ್ನು ಬಿಡಿದು ಜೀವಿಸಿದೆವಲೈ ಕೋವಿದಾಶ್ವವನ್ನು ಬಿಡಿದು ಜೀವಿಸಿವೆದವಯ್ಯ ಈ ವಿರೋಧಿಯೊಡನೆ ಕಾದ ಅವ ಪರಿಯೋಳು ಮುಂದಿನ ಈ ವಿರೋಧಿಯೊಡನೆ ಕಾದಲ್ ಅವ ಪರಿಯೋಳು ದೇವಕೃಷ್ಣ ನೀನು ನಮ್ಮ ಭಾವನೆಂದು ನಂಬಿ ನಮ್ಮ ಜೀವನ ದೇವರು ಭಾವನವಂತಹ ಹಾಗಾದರೆ ನನ್ನಾಗ ಆಡಿದಂತಹ ಮಾತು ಏನು ಏನೋ ನಿನ್ನ ಪ್ರಣಮಿ ನಚಲತಿ ಅಂತ ದೇವರೇ ಮಾಡಿದ್ದಾರೆ. ದೇವರ ಸಂಕಲ್ಪ ಇಲ್ಲದೆ ಯಾವುದು ನಡೆಯುವುದಿಲ್ಲ, ಯಾವುದು ಸಾಧ್ಯವಿಲ್ಲ. ಹಾಗಾದರೆ ನಮಗೆ ಉಳಿದಿರುವುದು ದೇವರೊಬ್ಬರೇ. ಹಾಗಾಗಿ ದೇವರನ್ನೇ ಸ್ಮರಿಸುತ್ತೇನೆ. ಬಂದ ತಕ್ಷಣದೋಳಲ್ಲಿಗೆ ಬಂದ ತಕ್ಷಣದೋಳು ಅಲ್ಲಿಗೆ ಗೋವಿಂದನೊಲಿದು ಗೋವಿಂದನೊಲಿದು ಬಂದ ತಕ್ಷಣದೋಳು ಅಲ್ಲಿಗೆ
ನನಗೀತ ಒಲಿದು ಬೇಗ ಬಂದನಾಗ ಬಂದ ತಕ್ಷಣದ ಅಲ್ಲಿಗೆ ಗೋವಿಂದ ನಲಿದು ಬಂದ ತಕ್ಷಣದೋಳಲ್ಲಿಗೆ ಹೌದು, ಬರಬೇಕಾದಂತಹ ಪರಿಸ್ಥಿತಿ ಒಂದೊದಗಿದೆ. ಈ ಹಿಂದೆ ಅಲ್ಲಿಂದ ಇಂದಿನವರೆಗೆ ಬಿಗಿಯಾಗಿ ಹಿಡಿದುಕೊಂಡಂತಹ ಹಗ್ಗ ಇಂದು ಸಡಿಲು ಬಿಟ್ಟ ಹಾಗೆ ಆಯ್ತು. ಯಾಕೆ? ಅಲ್ಲಿಂದ ಇಂದಿನವರೆಗೆ ಪಾರ್ಥನ ಜೊತೆಲಿದ್ದವನು ನಾನು. ಪಾರ್ಥನ ಪ್ರತಿಯೊಂದು ಏಳಿಗೆಗೆ ಕಾರಣನಾದವನು ನಾನು. ಆದರೆ ಇಂದು ಪಾರ್ಥ ಸಾರಥಿ ಇಲ್ಲದೆ ಅಂದರೆ ನನ್ನನ್ನ ಬಿಟ್ಟು ಆತ ಹೋದ ಕಾರ್ಯ ಈಗ ಹೇಗಾಯ್ತು ನೋಡಿ. ಇದು ಭಾವಗಳ ಸಂಬಂಧ ಅಲ್ಲ, ಭಾವಗಳ ಸಂಬಂಧ. ಹೌದು, ಪಾರ್ಥನ ಪರಿಸ್ಥಿತಿಯನ್ನ ನೋಡುವಾಗ ಹಿಂದಿನದು ನೆನಪಾಗುತ್ತದೆ. ನನ್ನ ತಂಗಿ ದ್ರೌಪದಿ ಅಂದು ಹಸ್ತಿನಾವತಿಯಲ್ಲಿ ಎಲ್ಲರ ಸಮ್ಮುಖದಲ್ಲಿ ನಾನು ಹೋಗುವಂತಹ ಸಂದರ್ಭದಲ್ಲಿ ಅವಳ ಜೊತೆಯಲ್ಲಿ ಯಾರೂ ಇಲ್ಲ. ಈಗ ಪಾರ್ಥನ ಪರಿಸ್ಥಿತಿ ಕೂಡ ಅದೇ ರೀತಿಯಾಗಿದೆ. ಪಾರ್ಥನ ಜೊತೆಯಲ್ಲಿ ಯಾರೂ ಇಲ್ಲ. ಆಕೆಗೆ ಆದಂತಹ ನೋವು ಏನು ಅನ್ನುವುದನ್ನ ಪಾರ್ಥ ಈಗ ಅರ್ಥೈಸಿಕೊಂಡಿರಬೇಕು. ಹೌದು, ಭಕ್ತನ ಎದುರು ಭಾವ ಸೋತ ಅಂತ ಆಯ್ತು. ಈ ಎಲ್ಲ ನಾಟಕಕ್ಕೆ ನಾನೇ ಕಾರಣನಾಗಿರ್ಬೋದು. ಆದ್ರೆ ಪಾರ್ಥ ಸಾರಥಿ ಅಂತ ಹೇಳಿಕೊಂಡವರು ನಾನು, ನರನಾರಾಯಣರನ್ನು ಕರೆಸಿಕೊಂಡವರು ನಾವಿದ್ದೇವೆ. ಹಾಗಾಗಿ ಹಸ್ತಿನಾವತಿಯಲ್ಲಿ ಇರುವವರಿಗೆಲ್ಲರಿಗೂ ಸಮಾಧಾನ ಮಾಡಿದ ಹಾಗಾಯ್ತು. ಗರುಡವನ್ನ ಏರಿ ನೇರವಾಗಿ ಇಲ್ಲಿ ಬಂದಿದ್ದೇನೆ. ಎಲ್ಲಿದ್ದಾನೆ ಪಾರ್ಥ? ಬಳಿಕ ಚರಣಕ್ಕೆ ಮಣಿದ ಪಾರ್ಥನ ಸೆಳೆದು ಬಿಗಿದ ಪುತಲೇ ರಥದೊಳು ಕುಳಿತ ಶ್ರೀಗಳ ಹೋಗೆಯಗೊಂಡ ನಾಗರಿಯೂ ಏನಾಯ್ತು ಬಾವ? ಬಾವ, ಈಗಲಾದರೂ ಅರ್ಥೈಸಿಕೊಂಡೆಯ? ಭಗವಂತನನ್ನ ಹೇಗೆ ಮೆಚ್ಚಿಸಬೇಕು ಎನ್ನುವುದನ್ನು ನೀನು ತಿಳಿದುಕೊಂಡೆ ಎನ್ನುವುದನ್ನು ನಾನು ಇವಾಗ ಅರಿತುಕೊಂಡೆ. ಖಂಡಿತವಾಗಿ ಹೌದು ಬಾವ. ಇಲ್ಲಿ ನಡೆದಂತ ಎಲ್ಲಾ ಸ್ಥಿತಿಯನ್ನ ಹಸ್ತಿನಾವತಿಯಲ್ಲಿ ಇದ್ದು ನಾನು ತಿಳಿದವನಾಗಿದ್ದೇನೆ. ಅಲ್ಲಿ ಇದ್ದವರಿಗೆಲ್ಲ ಸಮಾಧಾನವನ್ನ ಮಾಡಿ ನೇರವಾಗಿ ಇಲ್ಲಿ ಬಂದಿದ್ದೇನೆ. ಹಾಗಾದರೆ ಎಲ್ಲರೂ ದೇವರ ಸಂಕಲ್ಪವನ್ನು ಅರಿತು ಪರಿತಾಪ ಪಟ್ಟೆಯ ಬಾವ. ಸೋಲಾಯ್ತ ನಿನ್ನ ಪಾಲಿಗೆ ಬಾವ. ಚಿಂತಿಸಬೇಡ, ಪಾರ್ಥ ಸಾರಥಿ ನಾನು. ಸಾರಥಿ ಸತ್ತು ಹೋದ ಎಂದು ಚಿಂತಿಸಬೇಡ. ನಿನ್ನ ಸಾರಥಿಯಾಗಿ ನಾನೇ ಇರುತ್ತೇನೆ. ಏನು ರಥವನ್ನ ಇನಿತು ನಾಡು ತಲಾಗ ಇನಿತು ನೋಡು ತಲಾಗ ಭೂಪನ ತನುಜ ತನ್ನಂತರದೋಳ್ ನಿತ್ಯದಿ ನೆನವ ಮೂರ್ತಿಯು ನರ ನರದೋಳು ಮಿನುಗುತ್ತಿರುವುದ ಎಂತ ಸತ್ಯವನ್ನು ನಾನು ಕಾಣ್ತಾ ಇದ್ದೇನೆ. ಹೇಳಿದ್ರು ಆಶ್ಚರ್ಯ. ಕೋಟಿ ಸೂರ್ಯನ ಭ್ರಮೆ ಎನ್ನುವುದು ಚಂದ್ರಾವತಿ ಪಟ್ಟಣಕ್ಕೆ ಆದ ಹಾಗೆ ಉಂಟು. ಸೂರ್ಯೋದಯ ಆದಂತಹ ಸಂದರ್ಭದಲ್ಲಿ ತಾವರೆಗಳು ಯಾವ ರೀತಿಯಲ್ಲಿ ಅವನಿಗೆ ಅದೇ ರೀತಿಯಲ್ಲಿ ಸತ್ತು ಬಿದ್ದಿರುವಂತಹ ಅರ್ಜುನನ ಸ್ನೇಹಿತರಲ್ಲ ಹೊಸ ಒಪ್ಪಂದಿನಿಂದ ಯುದ್ಧ ಮಾಡ್ತಾರೆ ಎನ್ನುವುದಾಗಿ ಎದ್ದು ನಿಂತಿದ್ದಾರೆ. ಕಾರಣವೇನು? ಕಾರಣ ಮುಖ್ಯ ಅಲ್ವಾ? ನನ್ನ ಮೂರ್ತಿ, ನನ್ನ ಆರಾಧ್ಯ ಮೂರ್ತಿ, ಈ ಜಗತ್ತನ್ನೇ ಕಾಪಾಡುವಂತಹ ಶಕ್ತಿ ಶ್ರೀಕೃಷ್ಣ ಪರಮಾತ್ಮ ನಮ್ಮ ಶಂಭುಗಾವತಿ ಪಟ್ಟಣಕ್ಕೆ ಬಂದನಲ್ಲ, ಅವನ ಪಾದಸ್ಪರ್ಶವೇ ಇದಕ್ಕೆಲ್ಲ ಕಾರಣ. ಧನ್ಯನಾದೆ, ಧನ್ಯನಾದೆ. ಆಯ್ತು ಆಯ್ತಿನ್ನೇನಂತ ಆಯ್ತು ಆಯ್ತಿನ್ನೇನಂತ ತಾಯಿಗೋದ್ರು ತಾಯಿ ತಾಯಿದಾಗ್ದರು ಸಿದ್ಧರ್ತನ ಬಾಯೋಳಂತ ಆಯ್ತು ಆಯ್ತು. ನನ್ನ ಜೀವನದ ಪ್ರಮುಖ ಸಾಧನೆ ಮುಗಿಯಿತು. ಅಪ್ಪ, ಯಾವುದಕ್ಕಾಗಿ ಇದುವರೆಗೂ ನಾನು ಆಚರಿಸ್ತಾ ಇದ್ದೇನು ಆ ದಿವ್ಯ ಕ್ಷಣ ಒಂದೇ ಬಿಟ್ಟಿದ್ದಲ್ಲ. ಅವಕಾಶವನ್ನು ಮಾಡಿಕೊಟ್ಟವರು ಯಾರು? ನನ್ನ ತೀರ್ಥರೂಪರು. ಅಪ್ಪ, ಹೀಗೆ ಬಾ ಅಪ್ಪ, ಹೀಗೆ ಬಾ. ನೀನು ಕೇವಲ ಚಂಪಕಾವತಿ ಪಟ್ಟಣಕ್ಕೆ ಮಾತ್ರ ರಸ. ಆದ್ರೆ ಈಗ ಬಂದವ ಯಾರಿರುವುದಾಗಿ ಭಾವಿಸಿಕೊಂಡಿದ್ಯಾ?
ಅರಸ ಬಂದನು, ಭಾಗವತ ಪುರುಷ ಬಂದನು, ಭಕ್ತವತ್ಸಲ ಕರುಣಿಯಾದನು, ತನ್ನ ನೆರೆದವರಿಗೆ ಪರಮ ಪದವಿಯನ್ನಿರುವ ನುರಿತ ದುರ್ಗಮಿ ಪಾಂಡವಂದರು ಗುರುರ ಪರದಿಯ ದೇವ ಬಂದನು. ಈಗ ನಮ್ಮಲ್ಲಿಗೆ ಬಾರಪ್ಪ ಬಾ. ಅಮ್ಮ ಸುಧರ್ಮಾದೇವಿ, ನೀನು ಪುಣ್ಯಗರ್ಭೆಯಮ್ಮ, ಹೇಳಿದೆಯಲ್ಲ ಮಗು ಸುಧರ್ಮ ಪರಮಾತ್ಮನನ್ನ ಕಾಣಬೇಕು ಎನ್ನುವುದಾಗಿ. ಆ ಸಂದರ್ಭ ಈಗ ಒದಗಿ ಬಂತಮ್ಮ. ಬಂದವ ಯಾರು ಎನ್ನುವುದಾಗಿ ಭಾವಿಸಿಕೊಂಡೆ. ಕಂದ ಸಂಭವ ಪುಟಲು ಬಂದರು, ನಂಚಿನಲ್ಲಿ ಕೊಡಿ ಸಾಕ ಬಂದನು, ಕುಂಜರನ ಮೊರೆ ಕೇಳಿ ಬಂದವ, ಅಂಜಿ ದಸುರೆಗೆ ಅಭಯವನಿದ್ದ, ಅಂಜನೆಗೆ ಬರು ದೈವ ಬಂದನು ಈಗ ನಮ್ಮನೆಗೆ. ಅಮ್ಮ ಬಾರಮ್ಮ, ತಂಗಿ ಈ ಕಡೆ ಬಾರಮ್ಮ, ಈ ಕಡೆ ಬಾ. ಬಂಗಾರದ ಹರಿವಾಣದಲ್ಲಿ ಪೂಜಾ ಸಾಮಗ್ರಿಗಳನ್ನು ಹಿಡಿದುಕೊಂಡು ಬಾ. ಆರಕ್ಕೆ ಸಕ್ಕೆ ಸತ್ಯ ಹಿಡಿದುಕೊಂಡು ಬಾರಮ್ಮ. ಈಗ ಬಂದವ ಯಾವೇನುದಾಗಿ ಭಾವಿಸಿದ ಕಮಲಗಲನೆಯ ಕಾಳಿಯ ಮತನ ಕಿತ್ತಲಬತ್ತಿನ ದೇಶಪದ ಸತ್ಯ ಪೂಜಾರ ಪೂರ್ವ ಸಪ್ತಪಾಲ ಚತುರ್ಭುಜದಾರಿ ತುಳಸಿ ಮಾನವ ಶ್ರೀಕೃಷ್ಣ ಪರಮಾತ್ಮನ ಸಂವಿಧಾನ. ಶ್ರೀಕೃಷ್ಣ ಪರಮಾತ್ಮನೇ ಇಲ್ಲಿವರೆಗೆ ಆಗಮಿಸಿದ್ದಾನೆ. ದಪ್ಪಗಾವತಿ ಪಟ್ಟಣದ ಪುರಜನರು ಬನ್ನಿ ಬನ್ನಿ, ಹೀಗೆ ಬನ್ನಿ. ಈಗ ಬಂದವ ಯಾರೇನುದಾಗಿ ಭಾವಿಸಿಕೊಂಡಿದ್ದೀರ. ಆದರೆ ಎಲ್ಲಿ ಬಾಲಮುಕುಂದನಾಗಿ ಬಲಗಾಲ ವೀರ ಮಧುಕೈಟಭರಣ ಬಂದು ಮೇದಿನಿಯನ್ನು ನಿರ್ಮಾಣ ಮಾಡಿರುತ್ತ ವಜ್ರ ಕಂಬದಿಂದ ಹೊಡೆದು ಬಂದು ಹಿರಣ್ಯ ಕಚ್ಚಿಪ್ಪನ್ನ ಕೊಂದಂತ ಬಾಲಕ ಪ್ರಹ್ಲಾದನಿಗೆ ಅಭಯ ಕೊಟ್ಟ ಶ್ರೀಮನ್ನಾರಾಯಣ ಬಂದಿದ್ದಾನೆ. ಎಂದನಾಗಸುದನ್ವ ಶ್ರೀ ಗೋವಿಂದ ಸತತ ಕುಂತಿ ನಂದನರ ಪಾಲಿಸುವೆಯ ಪಜಯ ಬಂದಗೊಡದೆ ನರನಾರಾಯಣರು ಮುಂದಾಗಿ ಬಂದಾಗ ಪಾತ್ರ ಪ್ರತಿಜ್ಞೆ ಮಾಡ್ತಾನೆ ಎಂಬುದಾಗಿ ಹೇಳಿದ್ದೇನೆ. ಪ್ರತಿಜ್ಞೆ ಮಾಡುವುದಕ್ಕೆ ಅವಕಾಶವಿಲ್ಲ. ಎಲ್ಲವ ನಿನ್ನನ್ನು ಮೂರು ಮಾಡದೆ, ಎಲ್ಲವ ನಿನ್ನನ್ನು ಮೂರು ಮಾಡದೆ ಕಲಲರಿದ ನುಡಿದನಾದರೆ ಇಳೆಯೊಳದು ಗೆಲ್ಬಿದರ ಗತಿಗೆ ನಿಡುವೆನೆಂತ ಎತ್ತ ಕೇಳಲು ಪಾರ್ಥ ಭಾಷೆಯು ಜಯದ್ರಥನ ಕಥೆಯೋದಗಿತಲ್ಲ ಅತಿ ಸತ್ಯ ಸಂದ ಸೋಂದ್ರತ ಸಾಹಸಿಗ ನೀತ ಅತಿ ಸತ್ಯ ಸಂದ ಸೋಂದ್ರತ ಸಾಹಸಿಗ ನೀತ ಮತಿಸುವಡ ದಾರಿಗಳವಲ್ಲ ಮತಿಸುವಡ ದಾರಿಗಳವಲ್ಲ
ಹೇಗೆ ಮಾಡಬೇಕು ಅನ್ನುವುದನ್ನ ಸೂಚನೆಯನ್ನ ಕೊಡುವುದಕ್ಕಾಗಿ ಬಂದವನು ನಾನಿದ್ದೇನೆ. ಆದ್ರೆ ಏನು ಮಾಡಿದೆ ನೀನು? ಏನಾಯ್ತು ದೇವ್ರೆ? ಪ್ರತಿಜ್ಞೆ ಮಾಡಿಯೇ ಬಿಟ್ಟೆ. ಎಲ್ಲಿ ತಪ್ಪಿತ್ತು ಪ್ರತಿಜ್ಞೆಯಲ್ಲಿ? ಸ್ವಂತವನ ನಿನಗಾದರೂ ಕೂಡ ನನ್ನಲ್ಲಿ ಒಂದು ಮಾತು ಕೇಳಬಹುದಿತ್ತಲ್ಲ. ಅಲ್ಲ, ಈ ಹಿಂದೆಲ್ಲ ನೀವು ಇಲ್ಲದಿರುವಂತಹ ಕಾಲಕ್ಕೆ ಕೆಲವೆಲ್ಲ ಮಾತಾಡಿ ವ್ಯರ್ಥವಾಗಿ ಹೋಯಿತು. ಈ ಹಿಂದೆ ನೀವಿತ್ತು ಕೆಲವು ಜಯ ಸಾಧಿಸಿದ್ದೇವೆ. ಈಗ ನೀವು ಬಂದಿರಿ ಎಂಬ ಪೂರ್ಣ ಭರವಸೆಯಿಂದ ಅದನ್ನ ಪಂಥಹವನ ಮಾಡಿದ್ದೇನೆ. ಏನು ಪ್ರತಿಜ್ಞೆ ಮಾಡಿದೆ ನೀನು? ಕೆಲವರಿಂದ ನಾನು 3 ಬಾಣದಿ ಗೆಲ್ಲದೆ ಹೋದರೆ ಇಳೆಯಲ್ಲಿರುವ ದಿಕ್ಕಿಲ್ ಶರಗತಿ ನನಗೆ ಬರಲಿ. ಅದು ನಾವು ಏನು ಪ್ರತಿಜ್ಞೆ ಮಾಡಿದ? ನೀನು ಬಿಡುವಂತ 3 ಬಾಣವನ್ನ ಮಾರ್ಗ ಮಧ್ಯದಲ್ಲಿ ಕತ್ತರಿಸದೇ ಇದ್ದರೆ ನಾನಲ್ಲ. ನಿನ್ನ ಈ ಆವೇಶ ನೋಡುವಾಗ ನನಗೆ ಹಿಂದಿನ ಕಥೆ ನೆನಪಾಗ್ತದೆ. ಯಾವುದು ಕಥೆ ದೇವರೇ? ನಿನ್ನ ಮಗ ಅಭಿಮನ್ಯುವನ್ನ ಕೊಂದ ಸೈಂಧವನ ಕತೆ, ಜಯದ್ರಥನ ಕಥೆ. ಅವನನ್ನ ಕೊಲ್ಲುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದವ ನೀನು. ಅದು ನೀವಿದ್ರಿ ಎಂಬುದಾಗಿ ಶಬ್ದ ಮಾಡಿದ್ದೆ. ಹೌದಪ್ಪ. ಬೆಳಕು ಕತ್ತಲಿನ ಆಟದಲ್ಲಿ ಅವನನ್ನ ಕೊಂದು ನಿನ್ನ ಪ್ರತಿಜ್ಞೆಯನ್ನ ಈಡೇರಿಸುವುದಕ್ಕೆ ಕಾರಣನಾದವನು ನಾನು. ಅವ ಕೊಲ್ಲುವುದಕ್ಕೆ ಯೋಗ್ಯನೇ. ಯಾಕೆ? ಆತ ದುಷ್ಟ ಎನ್ನುವ ನೆಲೆಯಲ್ಲಿ. ಆದ್ರೆ ಇವ ಹಾಗಲ್ಲ. ಇವನು ಪರಮ ಪಾವನ ವೈಷ್ಣವನಾಗಿದ್ದಾನೆ. ಅಷ್ಟೇ ಅಲ್ಲ, ಪಿತೃವಾಕ್ಯ ಪರಿಪಾಲಕನಾಗಿದ್ದಾನೆ. ಏಕ ಪತ್ನಿ ವ್ರತಸ್ಥನಾಗಿದ್ದಾನೆ. ಆ ಒಂದು ವಿಷಯದಲ್ಲಿ ನಾವಿಲ್ಲ. ಅದು ಹೌದು, ಅದು ಅರಿತವನು ನಾನಿದ್ದೇನೆ. ಅಷ್ಟೇ ಅಲ್ಲ, ಇವನ ಬಗ್ಗೆ ಹೇಳುವುದಾದ್ರೆ ಚಂಪಕಾವತಿಯಲ್ಲಿರುವಂತ ಪ್ರತಿಯೊಬ್ಬರು ವೈಷ್ಣವರೇ ಆಗಿದ್ದಾರೆ. ಪ್ರತಿಯೊಬ್ಬರ ಸುಖ ದುಃಖಗಳಲ್ಲಿ ಸಹಭಾಗಿತ್ವವನ್ನ ಕಾಣುವವರೇ ಪರಮ ವೈಷ್ಣವರು ಎನ್ನುವುದಾಗಿ ಹೇಳಿದ್ದಾರೆ. ಪಾರ್ಥ, ನೀನ್ ಹೇಳಿದೆ ಇವು ನನ್ನ ಕೊಲ್ತೇನೆ ಎನ್ನುವುದಾಗಿ. ನೀನ್ ಹೇಳಿದ ಹಾಗೆ ಇವು ನನ್ನ ಕೊಲ್ಲುವುದಕ್ಕಾಗುವುದಿಲ್ಲ. ಎಲ್ಲ ಚಿಂತೆಯನ್ನ ಉಳಿದು ನೀನು ಆಸೆ ಪಟ್ಟಿದ್ದೆ ಏನು? ಅಶ್ವಮೇಧದ ಕುದುರೆ ನಿನಗೆ ಬೇಕು. ಅಶ್ವಮೇಧ ಎನ್ನುವುದು ಸಾಂಗವಾಗಿ ಮುಂದುವರಿಯಬೇಕು. ಕಪ್ಪ ಕಾಣಿಕೆ ನಿನಗೆ ಬೇಕು. ಇದೇ ನಮ್ಮ ಧ್ಯೇಯ ಉದ್ದೇಶ ಅಲ್ವೇ? ಅಷ್ಟೇ ಅಲ್ಲ, ಪ್ರಪಂಚದಲ್ಲಿ ಕೀರ್ತಿವಂತನಾಗಿ ಬಾಳಬೇಕು ಎನ್ನುವ ಆಸೆ ನಿನ್ನದು. ಇಲ್ಲಿಯವರೆಗೆ ತಂದು ಕೊಟ್ಟವ ಮುಂದೆಯೂ ತರುತ್ತಿ ಎನ್ನುವಂತಹ ಭರವಸೆ ಇದ್ದೇ ನಾನು ಮಾಡಿ. ಆದ್ರೆ ಅವನು ಹಾಗಲ್ಲ. ಅನ್ಯ ಚಿಂತೆಯನ್ನ ಉಳಿದು ನನ್ನನ್ನ ಭಕ್ತಿ ಭಾವದಿಂದ ಭಜಿಸುವಂತ ಭಕ್ತ ಆತ. ಅವನನ್ನ ಕೊಲ್ಲುವುದು ಅಷ್ಟು ಸುಲಭವಲ್ಲ. ಅವನನ್ನ ಭಾವದ ಭಕ್ತನಾಗಿದ್ದಾನೆ. ನೀನು ನನ್ನ ಭಾವದ ಭಕ್ತ ಆಗಿದ್ಯಾ ಪಾರ್ಥ. ಏನು ಮಾಡುವುದು? ಇಬ್ಬರು ಭಕ್ತರೇ ನನಗೆ. ಈ ಹಿಂದೆ ನಿನಗೆ ಗೀತೆಯನ್ನು ಉಪದೇಶಿಸುವಂತ ಸಂದರ್ಭದಲ್ಲಿ ಹೇಳಿದಂತ ಮಾತು, ಎಲ್ಲವನ್ನ ತೊರೆದು ನನ್ನನ್ನ ಅನನ್ಯ ಭಕ್ತಿಯಿಂದ ಪೂಜಿಸುವವರನ್ನ, ಬೇಡುವವರನ್ನ ನಾನು ಅವರನ್ನ ಪಡೆಯುತ್ತೇನೆ, ಕಾಪಾಡುತ್ತೇನೆ ಎನ್ನುವುದಾಗಿ ಹೇಳಿದ್ದೇನೆ. ಆದ್ರೆ ಈತನು ಕೂಡ ನನ್ನ ಭಕ್ತ, ನೀನು ಕೂಡ ನನ್ನ ಭಕ್ತ. ಧರ್ಮ ಸಂಕಟದಲ್ಲಿ ನಾನು ಸಿಕ್ಕಿಬಿದ್ದೇನಲ್ಲ. ಹಾಗಾದ್ರೆ ಮುಂದೆ ದೇವರೇ, ತಿಳಿದೆನು ನಿನ್ನಯ ಚಿತ್ತದು ಮಳಿಗೆಯ ನಿಜದೊಲವು. ತಿಳಿದೆನು ನಿನ್ನಯ ಚಿತ್ತದು ಮಳಿಗೆಯ ನಿಜದೊಲವು. ಅಳಿವುದು ಕಾಯವು ಜಗದೊಳು ಉಳಿವುದು ಕೀರ್ತಿಗಳು. ಅಳಿವುದು ಕಾಯವು ಜಗದೊಳು ಉಳಿವುದು ಕೀರ್ತಿಗಳು. ಚೆನ್ನಾಗಿ ಹೇಳ್ತಿದ್ದೇನೆ ನಾನು. ಧರ್ಮ ಸಂಕಲ್ಪವನ್ನ ಮಾಡಿಕೊಂಡು ಈ ಮೂಲಕಕ್ಕೆ ನೀನು ಬಂದಿದ್ದೀಯ. ನಿನ್ನ ಭಕ್ತನಿಂದ ನಿನಗೆ ಈಗ ಸಂಕಟ ಬರುವುದಕ್ಕೆ ಸಾಧ್ಯ ಉಂಟೆ? ಸಂಕಟ ಕೊಡ್ತಾರೆ ಅಂತ ಆದ್ರೆ ಅವರು ಭಕ್ತರಾಗುವುದಕ್ಕೆ ಸಾಧ್ಯ ಉಂಟೆ? ಅರಿತೇನು ನಿನ್ನ ಚಿತ್ತವನ್ನ ದೇವ. ನೀನು ಈ ಕಡೆಯಲ್ಲಿ ಕಲ್ಲು ಹೊಡಿತೀಯ, ಆ ಕಡೆಯಲ್ಲಿ ಹೆಣ್ಣನ್ನ ಉದುರಿಸ್ತೀಯ. ಪ್ರಶ್ನೆ ಕೇಳಿದ್ದು ಪಾರ್ಥನಲ್ಲ, ಆದ್ರೂ ಉತ್ತರ ನಿನ್ನ ನಿರೀಕ್ಷೆ ಸುಧನ್ವನಲ್ಲೇ ಉಂಟು ಎನ್ನುವುದಾಗಿ ನಾನು ಚೆನ್ನಾಗಿ ಹೇಳ್ತಿದ್ದೇನೆ. ಯಾಕೆ ದೇವ ಈ ಧರ್ಮ ಸಂಕಟ ನಿನ್ನ ಪಾಲಿಗೆ? ನಿನ್ನಲ್ಲೇ ಕೇಳ್ತೇನೆ. ಒಬ್ಬ ತಾಯಿ ತನ್ನ ಇಬ್ಬರು ಮಕ್ಕಳು ಒಂದೇ ವಸ್ತುವನ್ನ ಬೇಡಿದಾಗ ಕೊಡುವುದಕ್ಕೆ ಅವಳಿಗೆ ಕಷ್ಟ ಆಗ್ತದೆ. ಆದ್ರೆ ಅದೇ ಮಕ್ಕಳು ಬೇರೆ ಬೇರೆ ವಸ್ತುವನ್ನು ಕೇಳಿದಾಗ ಕೊಡುವುದಕ್ಕೆ ಸಾಧ್ಯವಾಗ್ತದೆ. ಇಲ್ಲ, ಆಗ್ತಾ ಇರೋದು ಹಾಗೆ. ನೀನು ತಾಯಿ, ನಾವಿಬ್ಬರು ಮಕ್ಕಳು, ಆದ್ರೆ ಕೇಳ್ತಾ ಇರೋ ವಸ್ತು ಮಾತ್ರ ಬೇರೆ. ಅವ ಕೇಳ್ತಾ ಇರೋದೇನು? 4 ಕಾಲುಗಳ ಹರಿಯನ್ನ. ಆದ್ರೆ ನಾನು ಬಯಸ್ತಾ ಇರೋದೇನು? 4 ಕೈಗಳ ಹರಿಯನ್ನ. ದೇವಾ, ಪಾರ್ಥನಿಗೆ ಬೇಕಾಗಿರುವುದು ಜಯ, ನನಗೆ ಬೇಕಾಗಿರುವುದು ಮುಕ್ತಿ. ಅದನ್ನು ನೀನು ಕರುಣಿಸಲಿಕ್ಕೆ ಇಷ್ಟು ಸಂಕಟ ಯಾಕೆ? ನಾನು ಸಿದ್ಧರಿದ್ದೇನೆ. ಈವರೆಗೆ ನೀನು ಅದೆಷ್ಟೋ ಬಾಣಗಳನ್ನ ಪ್ರಯೋಗ ಮಾಡಿದೀಯಾ. ಮಂತ್ರಾಸ್ತ್ರ, ಅಕ್ಷಯಾಸ್ತ್ರ, ಬ್ರಹ್ಮಾಸ್ತ್ರ ಇವೆಲ್ಲವನ್ನ ನೀನು ಪ್ರಯೋಗ ಮಾಡಿದೆ ಅಂತ ಆಯ್ತು. ಅವೆಲ್ಲ ಪ್ರಯೋಜನಕ್ಕೆ ಬಂತ? ಇಲ್ಲವೇ ಇಲ್ಲ ದೇವರೇ, ಎಲ್ಲ ವ್ಯರ್ಥವಾಗಿ ಹೋಯಿತು.
ಆದ್ರೆ 3 ಬಾಣದಲ್ಲಿ ಇದು ಪ್ರಥಮ ಬಾಣ. ಹಾ ಇದು ನೀನು ಅವನಿಗೆ ಪ್ರಯೋಗಿಸಿದೆ ಅಂತ ಆದ್ರೆ ಇದು ಕೇವಲ ಬಾಣ. ಇದಕ್ಕೆ ಸ್ವಲ್ಪ ಪ್ರಭಾವ ಬೇಕು. ಹಾಗಾದ್ರೆ ಬಾಣಕ್ಕೆ ಒಂದು ಬಲ ಬರಬೇಕು. ಹಾ, ಬಲ ಬರಬೇಕಲ್ಲ, ದೇವರಿಗೆ ಕರುಣಿಸಬೇಕಲ್ಲ ನೀನು. ಇವನನ್ನ ಕೊಲ್ಲುವುದಕ್ಕೆ ಪುಣ್ಯದ ಪ್ರಭಾವ ಬೇಕು. ಹಾ 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 ಗೋಪಾಲ ವೃತ್ತಿ ಎನ್ನುವುದು ಕೀಳು ಎಂದು ಪ್ರಪಂಚದಲ್ಲಿ ಆಡಿದವರು ಬಹಳಷ್ಟು ಜನ ಇದ್ದಾರೆ. ಅಂತ ಗೋವುಗಳನ್ನ ಕಾಪಾಡಿದಂತ ಅಥವಾ ಅವುಗಳನ್ನ ಸಲಹಿದಂತ ಗೋಪಾಲಕನಾದ ನಾನು ಈ ಹಿಂದೆ ದೇವೇಂದ್ರ 7 ದಿನಗಳ ಕಾಲ ಸತತವಾಗಿ ಮಳೆಯನ್ನ ಸುರಿಸಿದಂತ ಸಂದರ್ಭದಲ್ಲಿ ಗೋಪಾಲಕರೆಲ್ಲ ಪರಿತಾಪ ಪಟ್ಟಂತ ಸಂದರ್ಭದಲ್ಲಿ ಗೋವರ್ಧನಗಿರಿಯನ್ನ ಕಿರುಬೆಟ್ಟಿಲಿನಲ್ಲಿ ಎತ್ತಿದಂತ ಆ ಪುಣ್ಯವನ್ನ ಈ ಸರಳಿಗೆ ದಾರಿ ಎರಿತಾ ಇದ್ದೇನೆ. ಹೊಡೆ ಬಾಣವನ್ನು ಆಗಲೇ ಪ್ರಯೋಗಿಸಲಿ. ಈ ಬಾಣವನ್ನ ಕತ್ತರಿಸಿದ್ರೆ ಸಂದುದೊಂದು ಜರವ ಸಂದುದೊಂದು ಜರವ ಮತ್ತೆ ಜರವ ಬೋಡುತ್ತಿರಲ ಮನದಿ ತಳೆದ ಕೃಷ್ಣನು ನುಡಿದ ನಾಯಲಿ. ಒಂದು ಬಾಣವನ್ನು ಈಗಾಗಲೇ ಪ್ರದರ್ಶಿಸಿದವನಾರಿದ್ದೇನೆ. ಮೊದಲ ತುಂಡರಿಸಿಯೇ ಬಿಟ್ಟಿರಲ್ಲ. ಈಗ ಎರಡನೇ ಬಾಣ. ಆತ ಸಾಕಾಗುವುದಿಲ್ಲ. ಸಾಕಾಗಲಿಲ್ಲವೇ ಪುಣ್ಯ? ಆಹಾ. ಗೋವರ್ಧನಗಿರಿಯ ಪುಣ್ಯವನ್ನ ಎರೆದಂತಹ ಬಾಣವನ್ನ ಹಾ ಮಾರ್ಗ ಮಧ್ಯದಲ್ಲಿ ಕತ್ತರಿಸಿದ ಆತ ಈ ಪುಣ್ಯ ಸಾಕಾಗಿಲ್ಲ ಅಂತಾಯ್ತು. ಅದರ ಹೆಚ್ಚಿನ ಪುಣ್ಯವನ್ನ ನಾನು ಈಗ ಲಭಿಸಬೇಕು. ಅದಕ್ಕಿಂತ ಹೆಚ್ಚಿನ ಪುಣ್ಯ. ಹಾ, ಕೃಷ್ಣಾವತಾರದಲ್ಲಿ ನಾನೇನು ಮಾಡಿದೆ ಎನ್ನುವುದು ಎಲ್ಲವೂ ನೀನು ಅರಿತಿದ್ದೀಯೆ. ಕೃಷ್ಣನೇ ಸ್ವಯಂ ಭಗವಾನ್ ಎನ್ನುವುದನ್ನು ಲೋಕವೇ ಕೊಂಡಾಡಿದೆ. ಅಂತ ಕೃಷ್ಣಾವತಾರದ ಪುಣ್ಯವನ್ನ ದಾರಿ ಎರೆದಿದ್ದೇನೆ. ಒಡೆ ಬಾಣವನ್ನ ಪಾತ್ರ ಬಿಡುವಂತ ಈ ಬಾಣವನ್ನ ಮಧ್ಯಪಥದಲ್ಲಿ ನಾನು ಕತ್ತರಿಸದೇ ಇದ್ದೆ. ಶ್ರೇಷ್ಠ ದಂಪತಿಗಳನ್ನು ನೆನೆಸಿಕೊಂಡವರು ವಸ್ತಿಷ್ಠ ಅರುಂಧತಿಯರು ಅವರು ತಮ್ಮ ಭೋಗ ಇಚ್ಛೆಯಿಂದ ಕೂಡುವಂತ ಸಂದರ್ಭದಲ್ಲಿ ಅವರನ್ನು ಯಾರು ಕೊಂದಾರೋ ಅವರಿಗೆ ಯಾವ ದೋಷ ಬರ್ತದೋ ಆ ದೋಷ ಪಾಲಿಕೊಳ್ಳಿ. ಸಂದುದೆರಡು ಶರವ ಸಂದುದೆರಡು ಶರವ ಉಳಿದುದೊಂದು ಶರವರಿಪುವ ಕೊಲುವೆ ನಿಪುವ ಕೊಲುವೆನೆಂದು ಕೋನದಿಂದ ಪಾರ್ದನು. ಸಂದುದೆರಡು ಶರವು ಮುಂದೇನು? ಆತ ನಿಲ್ಲು ಬಾಣ ಪ್ರಯೋಗವನ್ನ ಮಾಡಬೇಡ. ಪೂರ್ಣ ಬಾಣ ಬಿಡುತ್ತೇನೆ ದೇವ್ರೆ. ಆಹಾ, ಈಗ ಒಂದು ಸಮಸ್ಯೆ ಮುಂದಾಯ್ತಲ್ಲ. ಏನು? ಎರಡೂ ಬಾಣವನ್ನವ ಕತ್ತರಿಸಿದ್ದಾನೆ. ಹಾ, ಈಗ ನೀವು ಪುಣ್ಯ ಎರೆದದ್ದು ಯಾವುದು? ಕೃಷ್ಣಾವತಾರದ್ದು. ಬಹುಶಃ ನೀವು ಎರೆದದ್ದು ಈ ಪುಣ್ಯ ಇರಬೇಕು. ಯಾವುದು? ಯಾವುದು? ಗೋಪಿಕಾ ಸ್ತ್ರೀಯರ ವಸ್ತ್ರವನ್ನು ಅಪಹರಿಸಿದವರು, ಹಾಲು ಬೆಣ್ಣೆ ಮೊಸರುಗಳನ್ನು ಅಪಹರಿಸಿದವರು ನೀವು. ಬಹುಶಃ ಆ ಪುಣ್ಯವೇ ದಾರಿ ಎರೆದದ್ದು. ಅದೇ ಪುಣ್ಯ ಅಂತ ತಿಳಿದಿದ್ಯಾ? ಮತ್ತೆ ದುಷ್ಟರನ್ನ ಸಂಹಾರ ಮಾಡಿ ಶಿಷ್ಟರನ್ನ ಪರಿಪಾಲನೆ ಮಾಡುವುದು ಕೃಷ್ಣಾವತಾರದ ಪುಣ್ಯ. ಆ ಪುಣ್ಯ ಸಾಕಾಗಿಲ್ಲ ಅಂತಾಯ್ತು. ಹಾಗಾದ್ರೆ ಈ ಜನ್ಮದ ಪುಣ್ಯ ಆಗ್ಲಿಲ್ಲ ಅಂತಾಯ್ತು. ಹಾಗಾದ್ರೆ ಸಾಕಾಗುವುದಿಲ್ಲ. ಆಹಾ, ಹಿಂದಿನ ಜನ್ಮದ ಪುಣ್ಯ ಹಾ 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 ರಾಮಾವತಾರದ ಪುಣ್ಯ. ಈಗ ನಾನೇ ಅವನನ್ನು ಹೊಡಿಬಹುದು. ನನ್ನ ಸಂಕಲ್ಪ ಮಾತ್ರದಿಂದಲೇ ಎಲ್ಲವನ್ನ ನಿಗ್ರಹಿಸುವ ಶಕ್ತಿ ನನಗಿದೆ. ಆದ್ರೆ ಮಾಡಿದ ಶಪಥ ಉಂಟಲ್ಲ ದೇವರೇ. ಪ್ರತಿಜ್ಞೆ ಮಾಡಿದವನು ನೀನಲ್ವಾ? ಹಾಗಾಗಿ ನೀನು ಇದನ್ನು ಪೂರೈಸಲೇಬೇಕು. ರಾಮಾವತಾರದ ಅತುಳ ಪುಣ್ಯ, ಪಿತೃವಾಕ್ಯ ಪರಿಪಾಲಕ, ಸತ್ಯಸಂಧ, ಏಕಪತ್ನಿ ವ್ರತಸ್ಥ, ಆ ಪುಣ್ಯವನ್ನ ದಾರಿ ಎರೆದಿದ್ದೇನೆ. ಅಷ್ಟೇ ಅಲ್ಲ, ತ್ರಿಮೂರ್ತಿಗಳ ಆಹ್ವಾನ ಇಲ್ಲ ಆಗಬೇಕು. ಎದುರಿನಲ್ಲಿ ಲಯಕರ್ತನಾದಂತ ಪರಮೇಶ್ವರ, ಹಿಂದುಗಡೆಯಲ್ಲಿ ಸೃಷ್ಟಿಕರ್ತನಾದಂತ ಬ್ರಹ್ಮ, ಮಧ್ಯದಲ್ಲಿ ಮಧ್ಯಸ್ಥನಾಗಿ ನಾನಿರ್ತೇನೆ. ನಿನಗೆ ಆ ಬಾಣವನ್ನು ಎತ್ತುವುದಕ್ಕೆ ಶಕ್ತಿಯನ್ನು ಅನುಗ್ರಹಿಸಿದ್ದೇನೆ. ಹೊಡೆ ಒಂದು ಸಂಶಯದಲ್ಲಿ ಕಾಡ್ತಾ ಉಂಟು. ಈಗಾಗಲೇ 2 ಬಾಣಗಳಿಗೆ ನೀನು ಪುಣ್ಯನ ದಾರಿ ಎರೆದಿದ್ದೀಯಾ. ಬಂದಿರುವಂತಹ 2 ಬಾಣಗಳನ್ನು ಮಧ್ಯಪಥದಲ್ಲಿ ನಾನು ಕತ್ತರಿಸಿದ್ದೇನೆ. ಆದ್ರೆ ಆ ಪುಣ್ಯ ಎನ್ನುವುದು ಎಲ್ಲಿಗೆ ಹೋಯ್ತು ಎನ್ನುವುದು ನಿಮಗೆ ಬಿಟ್ಟಂತ ಪ್ರಾರ್ಥನೆಗೆ ಹೋಯ್ತು, ಕಡಿದಂತ ಈ ಸುಧನ್ವನಿಗೆ ಬಂತು. ಸುಧನ್ವ, ಸಾಗರದ ನೀರು ಮೋಡ ಆಗಿ ಮೋಡ ಮಳೆಯಾಗಿ ಭೂಮಿಗೆ ಹರಿದು ನೀರು ಮತ್ತೆ ಸಾಗರವನ್ನ ಹೇಗೆ ಸೇರ್ತದೆಯೋ ಅದು ಹಾಗೆ. ಆದ್ರೆ ತೀರ್ಮಾನ ಆಗುವುದಕ್ಕೆ ಉಳಿದಿದೆಯಲ್ಲ ಇನ್ನೊಂದು ಅಂಬು. ಅಂಬಿತ ಕಡಿಯದಿರನ್ನ ಅಂಬಿದ ಕಡಿಯದಿರನ್ನ ಸುತನೆಂಬಳೆ ಮಾತೆಯವನ್ನ ಸುತನೆಂಬಳೆ ಮಾತೆಯವನ್ನ ಕುಂಬಿನಿಯಳು ಸತಿಗಣ್ಣ ನಂಬುವಳೆ ಪ್ರಚಂಡ. ಬಿಡುವಂತ ಈ ಬಾಣಕ್ಕೆ ನೀನು ಪುಣ್ಯನ ಎರೆದಿದ್ದೀಯಾ. ಈ ಬಾಣದಲ್ಲಿ ಎಲ್ಲವೂ ನಿರ್ಧಾರವಾಗಬೇಕು. ಈ ಬಾಣವನ್ನು ನಾನು ಕಡಿಯದೇ ಇದ್ರೆ ತಂದೆಗೆ ಮಗನಲ್ಲ, ತಾಯಿಗೆ ಸುತನಲ್ಲ, ಹೆಂಡತಿಗೆ ಗಂಡನಲ್ಲ, ತಂಗಿಗೆ ಅಣ್ಣನಲ್ಲ,
ಅಷ್ಟೇ ಅಲ್ಲ, ನಿನ್ನ ಭಕ್ತನಲ್ಲ ಇನ್ನೂ ಉಂಟು. ಕ್ಷೇತ್ರೋಪವಾಸದೊಳೆಂದು ಕ್ಷೇತ್ರೋಪವಾಸದೊಳೆಂದು ಶಿವರಾತ್ರಿಯ ದಿನದೊಳವಿದ್ದು ಶಿವರಾತ್ರಿಯ ದಿನದೊಳವಿದ್ದು ಶಾಸ್ತ್ರ ವಿಧಾನವನ್ನರಿತು ತ್ರೈಲೋಕ್ಯ ವಿಶ್ವೇಶನ ಕುರಿತು ತಮ್ಮ ಪಾಪವನ್ನು ಕಳೆದುಕೊಳ್ಳುವುದಕ್ಕೆ ಶಿವರಾತ್ರಿ ಅನ್ನೋದು ಮಹಾದಿವಸ ಬರುತ್ತೆ. ಆ ದಿವಸದಲ್ಲಿ ಒಬ್ಬ ಬ್ರಾಹ್ಮಣೋತ್ತಮ ಕಾಶಿ ದೇಶವನ್ನು ಸಂದರ್ಶನ ಮಾಡಿ ಅಲ್ಲಿ ಅಘನಾಶಿಯಾಗಿರುವಂತಹ ಗಂಗೆಯಲ್ಲಿ ಸ್ನಾನ ಮಾಡಿ ಶುಚಿರ್ಭೂತನಾಗಿ ಶಿವನ ಲಿಂಗದ ಬಳಿ ಹೋಗಿ ಪಿಡ ದರ್ಶಿಸುವನು. ಶುಚಿರ್ಭೂತನಾಗಿ ಬಿಲ್ವಪತ್ರದಲ್ಲಿ ಹಿಡಿದುಕೊಂಡು ಶಿವನಲಿಂಗದ ಶಿವನನ್ನ ಪೂಜಿಸುವಂತಹ ಆ ವಿಪ್ರನನ್ನ ಓರ್ವ ಮೂರ್ತ ತನ್ನ ಎಡಗಾಲಲ್ಲಿ ಒದ್ದಾಗ ಅವನಿಗೆ ಯಾವ ಪಾಪ ಬರ್ತದೆ ಆ ಪಾಪಗಳು ನನ್ನ ಪಾಲಿಗೆ ಬರಲಿ. ಹಾಗಾಗಿ ಅನೇಕ ತ್ರೈಮೂರ್ತಿಗಳ ಶಕ್ತಿಯ ವಿನುತ ರಾಮಾಯಣದ ಶಕ್ತಿಯ ಗಣದ ನುರ್ವೇದದಿಂದ ಏನಿದು ಅಂತ ಅರ್ಥವಾಗುತ್ತಾ ಇಲ್ಲ. ಅವನು ಬಯಸಿದ್ದು ಮೋಕ್ಷ. ಮೋಕ್ಷ ಅಂತ ಹೇಳಿದ್ರೆ ಅದು ಹಾಗೆ ಸಿಗುವಂತದಲ್ಲ. ಎಲ್ಲರೂ ನನ್ನನ್ನ ಪೂಜಿಸುವಂತ ಪ್ರತಿಯೊಬ್ಬ ಭಕ್ತರು ತಮಗೆ ಮೋಕ್ಷ ಬೇಕು ಎಂದು ಬೇಡುವವರು ಇರ್ತಾರೆ. ಈ ಜನ್ಮವೇ ಸಾಕು ಎಂದು ಮನುಷ್ಯ ಜನ್ಮ ಸಾರ್ಥಕತೆಯನ್ನ ಪಡೆಯಬೇಕಿದ್ರೆ ವೈಕುಂಠಪುರ ದರ್ಶನಂ ಪಡೆಯುವುದು ಹೇಗೆ ಎನ್ನುವುದನ್ನು ಆಲೋಚಿಸುತ್ತಾರೆ. ನೀನು ಹೊಡೆದಂತ ಬಾಣ ಸುಧರ್ಮನ ಕತ್ತನ್ನ ಕತ್ತರಿಸಿ ನಭೋಮಂಡಲಕ್ಕೆ ಹಾರಿ ನೇರವಾಗಿ ಹಂಸಧ್ವಜನ ಕಾಲಿನ ಮೇಲೆ ಬಿದ್ದಿತು. ಸ್ವಲ್ಪ ಸಮಯ ಆತ ಮರುಗಿದ. ಪಾರ್ಥ, ಆದರೂ ಅವನ ಶಿರ ಎನ್ನುವುದು ನಾರಾಯಣ ನಾರಾಯಣ ಎಂದು ತೋರಿಸುತ್ತಾ ಇದೆ. ನಿಜ, ಅವ ಬಯಸಿದ್ದು ಮೋಕ್ಷ ತಾನೆ. ಅವನಿಗೆ ಬಯಸಿದಂತ ಮೋಕ್ಷವನ್ನ ಕರುಣಿಸುವುದಕ್ಕೆ ಅವ ಗಳಿಸಿದ್ದು ಸಾಕಾಗಿಲ್ಲ. ಹಾಗಾಗಿ ನಾನು ಗಳಿಸಿದಂತ ಪುಣ್ಯವನ್ನ ಧಾರೆ ಎರೆದೆ. ಹಾಗಾಗಿ ಅವನಿಗೆ ಮೋಕ್ಷ ದೊರಕಿತು ಅಂತಾಯಿತು. ಈ ಹಿಂದೆ ಹೇಳಿದೆಯಲ್ಲ, ಹೆಣ್ಣು ಮಕ್ಕಳ ಸೀರೆಯನ್ನ ಕದ್ದೆ ಎನ್ನುವುದಾಗಿ. ಈ ಹಿಂದೆ ತುಂಬಿದ ಸಭೆಯಲ್ಲಿ ಮಾನಿನೀಯ ಮಾನಭಂಗವಾಗುವಂತಹ ಸಂದರ್ಭದಲ್ಲಿ ಅದನ್ನ ಕರುಣಿಸಿದವ ನಾನೇ ಆಗಿದ್ದೇನೆ. ಮಣ್ಣು ತಿಂದ ಬಾಯಲ್ಲಿ ಭೂಮಂಡಲವನ್ನೇ ತೋರಿದವ ನಾನು. ಅಷ್ಟೇ ಅಲ್ಲ, ಈ ಪ್ರಪಂಚದಲ್ಲಿ ಆಗುವ ಡೊಂಕುಗಳನ್ನ ತಿದ್ದುಪಡಿಸುವುದಕ್ಕೆ ಹುಟ್ಟಿದವ ನಾನೇ ಇದ್ದೇನೆ. ಪಾರ್ಥ, ಅಂದಿನಂತೆ ಇನ್ನೂ ಕೂಡ ನಿನ್ನ ಜೊತೆಯಲ್ಲಿ ಇದ್ದವನು ನಾನಿದ್ದೇನೆ. ಈ ಎಲ್ಲ ದೃಶ್ಯವನ್ನ ನೋಡಿದಂತ ಹಂಸಧ್ವಜ ನೇರವಾಗಿ ಯುದ್ಧಕ್ಕೆ ಮುಂದೆ ಬಂದ. ಪಟ್ಟೆ ಪೀತಾಂಬರವನ್ನ ಧರಿಸಿದಂತ ನಾನು ರಥದಿಂದ ಕೆಳಗೆ ಇಳಿದು ಆತನಿಗೆ ದರ್ಶನ ಭಾಗ್ಯವನ್ನ ನೀಡಿದೆ. ನನ್ನನ್ನ ನೋಡಿದ ತಕ್ಷಣವೇ ಸಾಕು, ನನಗೆ ಈ ಜನ್ಮ ಸಾರ್ಥಕವಾಯಿತು ಎನ್ನುವುದಾಗಿ ಆತ ಹೇಳಿದ. ಅವನ ಸೇನೆ ಸಕಲ ಸೇನೆಯೊಂದಿಗೆ ನಿನ್ನೊಂದಿಗೆ ಬರುವುದಕ್ಕೆ ಆತ ಒಪ್ಪಿದ. ಅಷ್ಟೇ ಅಲ್ಲ, ಸುಧರ್ಮನಿಗೆ ಮೋಕ್ಷ ದೊರಕಿದ ಹಾಗಾಯಿತು. ನಡೆದಂತ ಈ ವಿದ್ಯಮಾನವೆಲ್ಲ ಅಲ್ಲ, ಹಸ್ತಿನಾವತಿಗೆ ಧರ್ಮರಾಯನಿಗೆ ತಿಳಿಸಬೇಕಾಗಿದೆ. ನನ್ನ ಪಯಣವನ್ನು ನಾನು ಮುಂದುವರಿಸುತ್ತೇನೆ. ನಿನಗೆ ಶುಭವಾಗಲಿ. ಮಂಗಲ ಜಯ ಜಯತು ಜಯತು ಜಯ ಮಂಗಲ ಜಯ ಜಯತು ಆದಿದೇವ ಸಕಲಾಗಮ ಪೂಜಿತಯಾದ ಕುಲ ಮೋಹನ ರೂಪ ವೇದೋದಾರಕ ತಿರುಪತಿ ವೆಂಕಟ